ಆಯ್ತಾ ಮಾತಾಜಿ? ಹಾ ಮಾತಾಜಿ, ಆಗಿದ್ದೀರಾ? ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 1 minute. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಪ್ರಣಾಮಗಳು. ನಂದಿನಿ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ನಾನು ಕೋಹೋಸ್ಟ್ ಮಾಡಬೇಕು. ಓಕೆ, ಹರೇ ಕೃಷ್ಣ. ಓಕೆ, ಎಲ್ಲರಿಗೂ ಮ್ಯೂಟ್ ಮಾಡಬೇಕು ಮಾತಾಜಿ ನೀವು. ಆಮೇಲೆ ಹರೇ ಕೃಷ್ಣ. ಮಾಡ್ತೀನಿ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ, ಹರೇ ಕೃಷ್ಣ. ಕಾಣ್ತಾ ಇದೆಯಾ? ಹರೇ ಕೃಷ್ಣ, ಹರೇ ಕೃಷ್ಣ. ಪ್ರಭುಪಾದರು ಕಾಣ್ತಾ ಇದ್ದಾರೆ ಮಾತಾಜಿ. ಪ್ರಭುಪಾದರು. ಹರೇ ಕೃಷ್ಣ, ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ सहगणललिता श्रीविशाखान्वितांश्च. हे कृष्णा करुणा सिन्धो दीनबन्धो जगत्पते गोपेशा गोपिकान्त राधकान्त नमोऽस्तु ते. तप्तकाञ्चन गौराङ्गी श्रीराधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्तवृंद. हरे कृष्ण 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 हरे हरे, हरे राम 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 हरे हरे,
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ श्री श्री राधा गोविंद की जय श्री श्री गौरनिताय की जय ಶ್ರೀಲ ಪ್ರಭುಪಾದ ಕಿ ಜೈ ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಹರೇ ಕೃಷ್ಣ ಇವತ್ತಿನ ಭಕ್ತಿಶಾಸ್ತ್ರಿ ತರಗತಿಗೆ ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಹರೇ ಕೃಷ್ಣ ಈ ಘಟಕ 1 ಭಗವದ್ಗೀತೆಯ ಅಧ್ಯಾಯಗಳು 1 ರಿಂದ 6 ಅದರಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಹರೇ ಕೃಷ್ಣ ಅಧ್ಯಾಯ 4 ಹರೇ ಕೃಷ್ಣ ಪಾಠ 6ರ ವಿಮರ್ಶೆ ಅಂದರೆ ಹಿಂದಿನ ಒಂದು ತರಗತಿಯಲ್ಲಿ ನಾವು ಏನನ್ನು ಕಲಿತಿದ್ದೇವೆ ಅದನ್ನು ನಾವು ಮತ್ತೆ ನೆನಪು ಮಾಡಿಕೊಳ್ಳೋಣ. ಕೃಷ್ಣ ಪ್ರಜ್ಞೆಯ ಅಭ್ಯಾಸವು ವರ್ಣಾಶ್ರಮ ಧರ್ಮಕ್ಕೆ ಹೇಗೆ ದಿವ್ಯಾನುಭೂತಿಯಾಗಿದೆ? ಯಾರಾದ್ರೂ ಹೇಳ್ತೀರಾ? ಕೃಷ್ಣ ಪ್ರಜ್ಞೆಗೆ ನಾವು ಅಭ್ಯಾಸ ಮಾಡಲಿಕ್ಕೆ ವರ್ಣಾಶ್ರಮ ಧರ್ಮ ಹೇಗೆ ಸಹಾಯ ಮಾಡುತ್ತೆ ನಮಗೆ? ಹರೇ ಕೃಷ್ಣ. ಎಲ್ಲರೂ ಕೂಡ ದಯವಿಟ್ಟು ತಮ್ಮ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಬೇಕು. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆಯನ್ನ ಇದ್ ಮಾಡೋರು, ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತವ್ರು ಅವರು ವರ್ಣಾಶ್ರಮ ಧರ್ಮವನ್ನ ಮೀರಿರ್ತಾರೆ. ಅವರಿಗೆ ಅದರ ಅವಶ್ಯಕತೆ ಇರೋದಿಲ್ಲ. ವರ್ಣಾಶ್ರಮ ಧರ್ಮದ ಒಂದು ಇದನ್ನ ಪಾಲಿಸಬೇಕು ಅಂತ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಈ ವರ್ಣಾಶ್ರಮ ಧರ್ಮ ಹೇಳೋದು ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ ಹೇಗೆ ನಾವು ಪ್ರಾಣಿಗಳಿಗಿಂತ ನಾವು ಹೇಗೆ ಮೇಲು ಅಂದ್ರೆ ಧರ್ಮ ನಮಗಿದೆ ಅಲ್ವಾ? ವರ್ಣಾಶ್ರಮ ಧರ್ಮ ನಾವು ಪ್ರಾಣಿಗಳಿಗಿಂತ ಮೇಲು. ಸೊ ಅದಕ್ಕಾಗಿ ಈ ವರ್ಣಾಶ್ರಮ ಧರ್ಮ ನಾವು ಆಚರಿಸೋದ್ರಿಂದ ಅದೇನಾಗುತ್ತೆ, ಕ್ರಮಬದ್ಧವಾಗಿ ನಮಗೆ ಶುದ್ಧೀಕರಿಸುತ್ತೆ. ಮತ್ತೆ ಇದು ನಮ್ಮ ಐಹಿಕ ಆಸೆಗಳು ಇದನ್ನ ನಿಯಂತ್ರಿಸಿ ಮನಸ್ಸನ್ನು ಸತ್ವಗುಣಕ್ಕೆ ಏರಿಸ್ತದೆ. ಸತ್ವಗುಣಕ್ಕೆ ಏರಿಸೋದ್ಮೇಲೆ ಮನಸ್ಸು ಸತ್ವಗುಣಕ್ಕೆ ಬಂದಾಗ ನಮಗೆ ಆಧ್ಯಾತ್ಮಿಕ ಪ್ರಗತಿ ಉಂಟಾಗುತ್ತೆ. ಅಂದ್ರೆ ಪ್ರಾಣಿಗಳ ತರಹ ಈಗ ಇರೋದ್ರ ಒಂದು ಜೀವನದಿಂದ ನಮ್ಮನ್ನು ಎಲ್ಲಿಗೆ ಬರುತ್ತೆ? ಕೃಷ್ಣ ಪ್ರಜ್ಞೆ ತರಲಿಕ್ಕೆ ಈ ವರ್ಣಾಶ್ರಮ ಧರ್ಮದ ಆಚರಣೆ ಹೇಳೋದು ಅದೊಂದು ರೀತಿ ಸೇತುವೆ ಇದ್ದ ಹಾಗೆ. ಈ ವರ್ಣಾಶ್ರಮ ಧರ್ಮವನ್ನು ಆಚರಿಸುವ ಉದ್ದೇಶ ಏನು? ಹರೇ ಕೃಷ್ಣ. ಕಳೆದ ತರಗತಿಯಲ್ಲಿ ನಾವು ನೋಡಿದ್ದೇವೆ ವರ್ಣಾಶ್ರಮ ಧರ್ಮವನ್ನು ಆಚರಿಸುವ ಉದ್ದೇಶ ಏನು? ಕೃಷ್ಣನ ಭಕ್ತಿಯನ್ನು ಸಂತೃಪ್ತಿಗೊಳಿಸೋದು. ಹರಿಬೋಲ್. ಕೃಷ್ಣನ ಭಕ್ತಿಗೆ ಬರಬೇಕು, ಭಗವಂತನನ್ನ ಸಂತೃಪ್ತಿಗೊಳಿಸಬೇಕು, ಈ ಉದ್ದೇಶ ಇದು. ಸೊ ಹಾಗಾಗಿ ಇಲ್ಲಿ ವ್ಯಕ್ತಿಯ ಗುಣ ಮತ್ತು ಕರ್ಮದ ಆಧಾರದ ಮೇಲೆ ಈ ಒಂದು ವರ್ಣಾಶ್ರಮದ ಸಮಾಜದ ವಿಂಗಡಣೆ, ಹುಟ್ಟಿನಿಂದ ಅಲ್ಲ. ಸೊ ಹಾಗಾಗಿ ಯಾರು ಯಾವ ಒಂದು ಗುಣದಲ್ಲಿದ್ದಾರೆ, ಯಾವ ಕರ್ಮವನ್ನು ಮಾಡ್ತಾರೆ ಅದರ ಮೇಲೆ ಅವರು ಆಡಳಿತ ನಡೆಸಬಹುದು, ವಾಣಿಜ್ಯ ವ್ಯಾಪಾರ ಇರಬಹುದು, ಶ್ರಮಿಕರಾಗಿರ್ಬಹುದು, ಅಥವಾ ಬೋಧನೆಯನ್ನು ಮಾಡ್ತಾ ಇರ್ಬೋದು. ಈ ಎಲ್ಲ ಕೌಶಲ್ಯವನ್ನು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಸೇವೆಯಲ್ಲಿ ಬಳಸ್ಕೋಬಹುದು. ಇದನ್ನ ನಾವು ತಿಳ್ಕೊಂಡಿದ್ದೇವೆ. ಮತ್ತೆ ಸರಳವಾದ ಜೀವನವನ್ನ ನಾವು ಪ್ರೋತ್ಸಾಹ ಮಾಡ್ತಾರೆ ಇಲ್ಲಿ. ಸೊ ಈ ಸರಳವಾದ ಜೀವನ ನಡೆಸೋದ್ ಮೂಲಕ ನಮ್ಗೆ ಏನಾಗುತ್ತೆ ಅಂದ್ರೆ ಆತಂಕಗಳು ಕಡಿಮೆ ಆಗುತ್ತೆ. ಯಾಕಂದ್ರೆ ಈಗ ಏನಾಗಿದೆ, ತೀವ್ರ ಸ್ಪರ್ಧೆ, ಪೈಪೋಟಿ ಅಲ್ವಾ ಜೀವನದಲ್ಲಿ? ಹೌದು. ಒಬ್ಬರಿಗೊಬ್ಬರಿಗೆ ಪೈಪೋಟಿ ಆಗಿ ಆತಂಕ. ಸೊ ಇದರಿಂದ ನಮ್ಮನ್ನು ಸರಳ ಜೀವನ ಮಾಡೋದ್ರ ಮೂಲಕ ಏನಾಗುತ್ತೆ, ನಮಗೆ ಪೈಪೋಟಿ ಇರೋದಿಲ್ಲ, ಮತ್ತೆ ಆತಂಕ ಇರೋದಿಲ್ಲ. ಅವಾಗ ಆಧ್ಯಾತ್ಮದಲ್ಲಿ ನಮಗೆ ಸಾಧನೆ ಮಾಡ್ಲಿಕ್ಕೆ, ಸತ್ಸಂಗ ಮಾಡ್ಲಿಕ್ಕೆ ನಮಗೆ ಅವಕಾಶ ಸಿಕ್ಕುತ್ತೆ. ಸೊ ಹಾಗಾಗಿ ಇಡೀ ವರ್ಣಾಶ್ರಮ ಧರ್ಮವನ್ನು ನಾವು ಆಚರಣೆ ಮಾಡೋದು ಅಂದ್ರೆ ಅದರ ಉದ್ದೇಶ ಭಗವಂತನನ್ನು ಸಂತೃಪ್ತಿಗೊಳಿಸೋದು. ಅವರು ಯಾವುದೇ ವರ್ಣದಲ್ಲಿರಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾವುದರಲ್ಲಿ ಇರಲಿ, ಯಾವುದೇ ಆಶ್ರಮದಲ್ಲಿರಲಿ ಅವನು. ಸೊ ಅಂದ್ರೆ ಬ್ರಹ್ಮಚಾರಿ ಇರಲಿ, ಆಮೇಲೆ ಗೃಹಸ್ಥ ಇರಲಿ, ವಾನಪ್ರಸ್ಥ ಇರಲಿ, ಸನ್ಯಾಸಿ ಇರಲಿ, ಎಲ್ಲರ
ಮುಖ್ಯ ಉದ್ದೇಶ ಏನು? ಭಗವಂತನನ್ನು ಸಂತೃಪ್ತಿಗೊಳಿಸುವುದು. ಈಗ ಎರಡನೆಯದು, ಕೃಷ್ಣನ ವರ್ಣಾಶ್ರಮ ಧರ್ಮವನ್ನು ಏಕೆ ಅನುಸರಿಸುತ್ತಾನೆ? ಏಕೆಂದ್ರೆ ಅವನು ಅನುಸರಿಸಂದ್ರೆ ಯಜದಾರತಿ ಶ್ರೇಷ್ಠ ಅಂತಿದೆಯಲ್ಲ, ಅಂದ್ರೆ ನಾವು ಹೇಗ್ ನಡ್ಕೊಳ್ತೀವೋ ಅದೇ ತರ ಶ್ರೇಷ್ಠ ವ್ಯಕ್ತಿಗಳನ್ನ ಪ್ರತಿಯೊಬ್ರು ಫಾಲೋ ಮಾಡ್ತಾರೆ. ಅದೇ ತರ ಕೃಷ್ಣನು ಆ ವರ್ಣಾಶ್ರಮ ಧರ್ಮವನ್ನು ಅನುಸರಿಸಿದ್ರೆ ಉಳಿದವರು ಕೂಡ ಅದನ್ನ ಅನುಸರಿಸ್ತಾರೆ ಅಂತ ಅವನು ಆದರ್ಶವನ್ನು ತೋರಿಸ್ಲಿಕ್ಕೆ. ಹರೇ ಕೃಷ್ಣ. ಅರ್ಚನಾ ಮಾತಾಜಿ ಏನು ಹೇಳಲಿಕ್ಕೆ ಹೋಗ್ತಿದ್ದೀರಿ? ಹೇಳಿ ಮಾತಾಜಿ. ಯದ್ಯದ್ ಆಚರತಿ ಶ್ರೇಷ್ಠ ತತ್ತದೇವತ್ ಸರೋಜನ ಅಂತ ಕೃಷ್ಣ ಹೇಳ್ತಾನೆ. ನಾನು ಒಂದ್ ವೇಳೆ ನಾನು ಧರ್ಮ ಮಾಡ್ಲಿಲ್ಲ ಅಂದ್ರೆ ಜನನು ಹಾಗೆ ಮಾಡ್ತಾರೆ ಅಂತ ಭಗವಂತ ಹೇಳ್ತಾನೆ. ಹರೇ ಕೃಷ್ಣ. ಎಲ್ಲರೂ ಕೂಡ ನಿಮ್ಮ ಆನ್ಸರ್ ಆದ್ಮೇಲೆ ಮ್ಯೂಟ್ ಆಗಿ ಇಟ್ಕೊಳ್ಳಿ. ಹರೇ ಕೃಷ್ಣ. ಇಲ್ಲಿ ಭಗವಂತನಿಗೆ ಯಾವುದೇ ಐಹಿಕ ಕರ್ತವ್ಯ ಇಲ್ಲ, ಇದೆಯಾ? ಭಗವಂತನಿಗೆ ಏನಾದರೂ ಇಚ್ಛೆ ಉಂಟಾ? ಇಲ್ಲ. ಆದರೂ ಕೂಡ ಅವನು ವರ್ಣಾಶ್ರಮ ಧರ್ಮವನ್ನು ಪಾಲಿಸ್ತಾನೆ. ಈಗ ಅವನು ಅವತರಿಸಿದಾಗಲೆಲ್ಲ ಇದರ ಉದ್ದೇಶ ಏನು ಅಂತಂದ್ರೆ ಸಮಾಜಕ್ಕೆ ಒಂದು ಆದರ್ಶ ಮಾದರಿಯನ್ನ ಅವನು ತೋರಿಸುವುದಕ್ಕಾಗಿ. ಈಗ ಸಮಾಜದಲ್ಲಿ ಅವ್ಯವಸ್ಥೆ ಆಗಿರುತ್ತೆ, ಆಗ ಧರ್ಮದ ನಿಯಮಗಳನ್ನು ಅವನು ಪಾಲಿಸ್ಲಿಕ್ಕಾಗಿ ಅಲ್ಲಿ ಅವತಾರ ತೆಗೆದುಕೊಂಡಿರ್ತಾನೆ ಭಗವಂತ ಅಲ್ವಾ. ಸೊ ಅದನ್ನ ತಾನೇ ಆಚರಿಸಿ ತೋರಿಸ್ತಾನೆ. ಸೊ ಹಾಗಾಗಿ ಆ ನಾಯಕರ ಕೆಲಸ ಏನು? ಆದರ್ಶಪ್ರಾಯರಾಗಿರೋದು. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇ ಇತರೋ ಜನಾ ಸಯತ್ ಪ್ರಮಾಣಂ ಕುರುತೆ ಲೋಕಸ್ ತದನು ವರ್ತತೆ. ಸೊ ಹಾಗಾಗಿ ಇದನ್ನ ಹೇಳ್ತಾನೆ. ಮತ್ತೆ ಏನು ಅಂತಂದ್ರೆ ಈ ವರ್ಣಾಶ್ರಮ ಧರ್ಮ ಇರೋದ್ರಿಂದ ಏನಾಗುತ್ತೆ, ಈ ಭೂಮಿ ಮೇಲೆ ಸದಾಚಾರ ಅಂತ ಒಂದು ಬದುಕು, ಸದಾಚಾರದ ಒಳ್ಳೆಯ ರೀತಿಯ ನಡತೆಯಿಂದ ಬದುಕೋದು. ಸೊ ಅದರಿಂದ ಇದನ್ನೆಲ್ಲವನ್ನು ಕೃಷ್ಣ ತನ್ನ ಲೀಲೆಗಳ ಮೂಲಕ ಅದನ್ನ ಸ್ವತಃ ತಾನೇ ಆಚರಿಸಿ ಇಲ್ಲಿ ತೋರಿಸ್ತಾನೆ. ಸೊ ಅದಕ್ಕೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ಏನು, ಮಾನವ ಕುಲ ಇದನ್ನ ಪಾಲಿಸಬೇಕು ಅಂದ್ರೆ ಈ ವಿಶ್ವ ವ್ಯವಸ್ಥೆ ಅಂದ್ರೆ ಯಾವುದು? ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಭಗವಂತ ನಮಗೆ ನಾಲ್ಕು ಆಶ್ರಮ, 4 ವರ್ಣ ಇದನ್ನ ಭಗವಂತನೇ ಹಾಕಿ ಕೊಟ್ಟಿದ್ದಾನೆ. ಸೊ ಅದನ್ನ ನಾವು ಅನುಸರಿಸಬೇಕು. ಆಮೇಲೆ ಇಸ್ಕಾನಿನಲ್ಲಿ ವರ್ಣಾಶ್ರಮ ಧರ್ಮವನ್ನು ಅನುಸರಿಸುವುದು ಹೇಗೆ? ಯಾರಾದ್ರೂ ಹೇಳ್ತೀರಾ? ಹೇಗೆ ಪಾಲನೆ ಮಾಡ್ತಾ ಇದ್ದಾರೆ? ಹರೇ ಕೃಷ್ಣ. 25 ವರ್ಷ ಬ್ರಹ್ಮಚಾರಿಗಳಾಗಿ ಪಾಲನೆ ಮಾಡ್ತಾ ಇದ್ದಾರೆ ಮಾತಾಜಿ. ಭಗವಂತನ ಸೇವೆಯಲ್ಲಿ ಇದ್ದಾರೆ ಮಾತಾಜಿ. ಸೇವೆಯಿಂದ ಪಾಲನೆ ಮಾಡ್ತಾರೆ. ವರ್ಣಾಶ್ರಮ ಧರ್ಮವನ್ನು ಹೇಗೆ ಪಾಲನೆ ಮಾಡ್ತಾ ಇದ್ದಾರೆ? 4 ರೂಲ್ಸ್ ಫಾಲೋ ಮಾಡ್ತಾರೆ ಮಾತಾಜಿ. ಒಬ್ಬರೇ ಹೇಳ್ಬೇಕು, ಮತ್ತೊಬ್ರು ಸುಮ್ಮನೆ ಇರ್ಬೇಕು. ಹರೇ ಕೃಷ್ಣ. 4 ನಿಯಂತ್ರಣ ತತ್ವಗಳನ್ನ ಅವರು ಮಾಡ್ತಾ ಇದ್ದಾರೆ. 4 ನಿಯಂತ್ರಕ ತತ್ವ. ಹರೇ ಕೃಷ್ಣ ಮಾತಾಜಿ. 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಫಾಲೋ ಅವ್ರು ಹೇಳಿದ್ರಲ್ಲ, ಒಬ್ರು ಹೇಳಿದ್ಮೇಲೆ ಆಯ್ತು ಅದರದ್ದು. ಸೊ ಇಸ್ಕಾನ್ ನಲ್ಲಿ ವರ್ಣಾಶ್ರಮ ಧರ್ಮ ಮಾಡೋದು ಪಾಲನೆ ಅಂದ್ರೆ ದೈವಿ ವರ್ಣಾಶ್ರಮ ಧರ್ಮ. ಇಲ್ಲಿ ದೈವಿ ವರ್ಣಾಶ್ರಮ ಧರ್ಮ ಅಂದ್ರೆ ಏನು, ಆಸುರಿ ವರ್ಣಾಶ್ರಮ ಧರ್ಮ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕು ಅಲ್ವಾ. ದೈವಿ ವರ್ಣಾಶ್ರಮ ಧರ್ಮ ಅಂದ್ರೆ ಏನು? ದೈವಿ ವರ್ಣಾಶ್ರಮ ಧರ್ಮ ಅಂತಂದ್ರೆ ಈ ಗುಣಕರ್ಮ ವಿಭಾಗಶಃ ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಭಗವಂತ ಹೇಳಿದ ಹಾಗೆ ಅಲ್ಲ, ಗುಣಕರ್ಮಗಳ ಸ್ವಭಾವ, ವ್ಯಕ್ತಿಯ ಸ್ವಭಾವದ ಮೇಲೆ ಅವನನ್ನ ಗುರುತಿಸೋದು. ಈಗ ದೈವಿ ವರ್ಣಾಶ್ರಮ ಅದು. ಈ ಆಸುರಿ ವರ್ಣಾಶ್ರಮ ಅಂದ್ರೆ ಏನು? ಆಸುರಿ ವರ್ಣಾಶ್ರಮ ಅಂದ್ರೆ ಜನ ಜಾತಿ ಆಧಾರದ ಮೇಲೆ ಮಾಡ್ಕೊಂಡು ಹೋಗೋದು. ಸೊ ಅದು ಸರಿಯಾದದ್ದಲ್ಲ. ಭಗವಂತ ಏನ್ ಹೇಳ್ತಾನೆ? ಜಾತಿಯಿಂದ ಅಲ್ಲ, ಗುಣ ಮತ್ತು ಕರ್ಮದಿಂದ. ಅದನ್ನ ವರ್ಣಾಶ್ರಮ ಧರ್ಮವನ್ನ ದೈವಿ ವರ್ಣಾಶ್ರಮ ಧರ್ಮವನ್ನ ಪ್ರಾಯೋಗಿಕವಾಗಿ ಅದನ್ನ ಪ್ರಾಯೋಗಿಕ ಚೌಕಟ್ಟಿನ ಮೂಲಕ ಜಾರಿಗೆ ತರಲಾಗಿದೆ. ಅಂದ್ರೆ ಇಲ್ಲಿ ಹೇಗೆ ಕೇಳಿದ್ರೆ ಇಸ್ಕಾನ್ನಲ್ಲಿ ದೈವಿ ವರ್ಣಾಶ್ರಮ ಹೇಗೆ ಕೇಳಿದ್ರೆ, ಯಾರಿಗೆ ಆಳವಾದ ಶಾಸ್ತ್ರ ಅಧ್ಯಯನ ತುಂಬಾ ಮತ್ತೆ ಬೋಧನೆ ಮಾಡೋದು ಮತ್ತೆ ವಿಗ್ರಹಾರಾಧನೆಯಲ್ಲಿ ಸ್ವಾಭಾವಿಕವಾಗಿ ಯಾರಿಗೆ ಆಸಕ್ತಿ ಇರುತ್ತೆ ಅವರಿಗೆ ಬ್ರಾಹ್ಮಣ ದೀಕ್ಷೆ ಕೊಡೋದು. ಸೊ ಆಮೇಲೆ ಯಾರಿಗೆ ನಾಯಕತ್ವದ ಕೌಶಲ್ಯ ಇದೆ ಅವರಿಗೆ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಅವರಿಗೆ ಒಂದು ಅಧಿಕಾರ ಕೊಡೋದು, ಒಂದು ಸ್ಥಾನಮಾನ ಕೊಡೋದು. ಆಮೇಲೆ ಯಾರಿಗೆ ವ್ಯಾಪಾರ ಆರ್ಥಿಕತೆಯಲ್ಲಿ ಇಚ್ಛೆ ಉಂಟು ಅವರಿಗೆ ಧನ ಸಂಗ್ರಹಣೆ ಮಾಡೋದು, ಮತ್ತೆ
ಗೋರಕ್ಷಣೆ ಮಾಡುವ ಕಾರ್ಯವನ್ನು ಕೊಡ್ತಾರೆ. ಯಾರು ಹಸ್ತಕೌಶಲ್ಯದಲ್ಲಿ ಕೆಲಸದಲ್ಲಿ ನಿಪುಣರಾಗಿರ್ತಾರೆ ಅವರಿಗೆ ದೈನಂದಿನ ದೇವಸ್ಥಾನದ ಕೆಲಸವನ್ನು ಮಾಡಲಿಕ್ಕೆ ಕೊಡ್ತಾರೆ. ಮತ್ತೆ ಇಕೋ ವಿಲೇಜಸ್ ಕೂಡ ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಯಾವ ತರ ಅಂತಂದ್ರೆ ಇಕೋ ವಿಲೇಜ್, ವೃಂದಾವನದಲ್ಲಿ ಇಕೋ ವಿಲೇಜ್ ಹೇಗೆ ಕೇಳಿದ್ರೆ ಗೋರಕ್ಷಣೆ ಮಾಡೋದು, ಮತ್ತೆ ಸಾವಯವ ಕೃಷಿ ಮಾಡೋದು, ಮತ್ತೆ ಗೃಹ ಕೈಗಾರಿಕೆ ಮಾಡೋದು, ಅಂದ್ರೆ ಗುಡಿ ಕೈಗಾರಿಕೆ, ಇದನ್ನೆಲ್ಲ ಯುವಕರಿಗೆ ಶಾಸ್ತ್ರಾಧ್ಯಯನ ಮಾಡ್ಲಿಕ್ಕೆ ಹೇಳುದು, ಇದನ್ನೆಲ್ಲ ಮತ್ತೆ ಉತ್ತಮ ಚಾರಿತ್ರ್ಯವನ್ನು ಅವರಿಗೆ ಕೊಡ್ಲಿಕ್ಕಾಗಿ ಸದಾಚಾರವನ್ನ ಕಲಿಸೋದು. ಆಮೇಲೆ ಯಾರು ವಿವಾಹಿತರಾಗಿದ್ದಾರೆ ಇನ್ನು ಅವರಿಗೆ ಅಂದರೆ ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಭಾಗವಹಿಸ್ಲಿಕ್ಕೆ ಪ್ರೋತ್ಸಾಹ. ಆಮೇಲೆ ನಿವೃತ್ತಿ ಜೀವನ ಯಾರು ನಡೆಸ್ತಾ ಇದ್ದಾರೆ ಅವರಿಗೆ ಹೆಚ್ಚಾಗಿ ಜಪದ ಮೇಲೆ ಶಾಸ್ತ್ರಗಳನ್ನು ಕೇಳಲಿಕ್ಕೆ ಮತ್ತೆ ತೀರ್ಥಯಾತ್ರೆಗಳಿಗೆ ಗಮನ ಹರಿಸ್ಲಿಕ್ಕೆ ಅವರಿಗೆ ಹೇಳುದು. ಆಮೇಲೆ ಸನ್ಯಾಸಿಗಳು ಯಾರು ಇರ್ತಾರೆ ಅವರು ಪ್ರಪಂಚದಾದ್ಯಂತ ಸಂಚರಿಸ್ತಾರೆ, ಮತ್ತೆ ಕೃಷ್ಣ ಪ್ರಜ್ಞೆಯನ್ನು ಹರಡುತ್ತಾರೆ, ಮತ್ತೆ ಭಗವದ್ಗೀತೆ ಭಾಗವತವನ್ನು ಪ್ರಸಾರ ಮಾಡ್ತಾರೆ. ಇದು ಈ ರೀತಿಯಾಗಿ ಇಸ್ಕಾನಲ್ಲಿ ವರ್ಣಾಶ್ರಮ ಧರ್ಮವನ್ನು ಅನುಸರಿಸುವುದು. ಆಮೇಲೆ ಯುದ್ಧ ಮಾಡದಿರಲು ಅರ್ಜುನನ 4ನೇ ಕಾರಣ ಏನ್ ಹೇಳಿದರೆ, 4ನೇ ಕಾರಣ ಅರ್ಜುನ, ಅದಕ್ಕೆ ಕೃಷ್ಣನ ಪ್ರತಿಕ್ರಿಯೆಗಳನ್ನು ನೋಡಿದ್ದೇವೆ. 4ನೇ ಕಾರಣ ಏನ್ ಹೇಳಿದ್ದಾನೆ? ಹರೇ ಕೃಷ್ಣ. ನಿರ್ಣಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಅದು ಕೊನೆಯ ಕಾರಣ, ನಿರ್ಣಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ವರ್ಣ ಸಂಕರ ಇದನ್ನ ಹೇಳಿದ್ದಾನೆ, ವರ್ಣ ಸಂಕರ ಅಂತ ಹೇಳಿದ್ದಾನೆ. ಅಂದ್ರೆ ಯುದ್ಧ ಮಾಡದೆ ಇರ್ಲಿಕ್ಕೆ ಕಾರಣ ಅದು ವರ್ಣ ಸಂಕರ. ಎಲ್ಲರೂ ನಾಶವಾಗಿ ಹೋಗುತ್ತಾರೆ ರಾಜವಂಶ. ಸೊ ಆಗ ಸ್ತ್ರೀಯರು ಏನಾಗ್ತಾರೆ, ಅವರು ಜಾರಿಯರಾಗ್ತಾರೆ. ಅವಾಗ ವರ್ಣ ಸಂಕರ, ಬೇಡದ ಮಕ್ಕಳು ಹುಟ್ಟುತ್ತಾರೆ. ಇದಕ್ಕೆ ಭಗವಂತ ಏನಂತ ಉತ್ತರ ಕೊಟ್ಟ? ನೀನು ಯುದ್ಧ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಯುದ್ಧ ಮಾಡ್ಲೇಬೇಕು. ನಿನ್ನ ವರ್ಣಾಶ್ರಮ ಧರ್ಮ, ನಿನ್ನ ಧರ್ಮ ಯಾವುದು? ಕ್ಷತ್ರಿಯ. ನೀನು ಕ್ಷತ್ರಿಯ ಧರ್ಮವನ್ನು ನೀನು ಪಾಲನೆ ಮಾಡ್ಲೇಬೇಕು. ಕ್ಷತ್ರಿಯ ಧರ್ಮ ಪಾಲನೆ ಮಾಡ್ಬೇಕು. ಮತ್ತೆ ಜನಸಾಮಾನ್ಯರಿಗೆ ಶಿಕ್ಷಣ ನೀಡಲಿಕ್ಕಾಗಿ ನೀನು ನಿನ್ನ ಸೇವೆ ಮಾಡಬೇಕು. ಅಂದ್ರೆ ಈಗ ನೀನು ವರ್ಣಾಶ್ರಮ ಪ್ರಕಾರ ಇದೆಯಾ ಅಂದ್ರೆ ನಿನಗೆ ಕರ್ತವ್ಯ ಮಾಡ್ಬೇಕು. ನೀನು ಕ್ಷತ್ರಿಯ, ನಿನಗೆ ಯುದ್ಧ ಮಾಡೋ ಕರ್ತವ್ಯ. ನೀನು ಭಕ್ತ ಅಂತ ತಿಳ್ಕೊಂಡ್ರು ಕೂಡ ನೀನು ಯುದ್ಧ ಮಾಡ್ಬೇಕು. ಯಾಕೆ? ಜನಸಾಮಾನ್ಯರಿಗೆ ಶಿಕ್ಷಣ ನೀಡಲಿಕ್ಕಾದ್ರೆ ನೀವು ಯುದ್ಧ ಮಾಡ್ಬೇಕು. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇ ಇತರೋ ಜನಾಹ. ಸೊ ಜನಸಾಮಾನ್ಯರನ್ನ ಯೋಗ್ಯ ಮಾರ್ಗದಲ್ಲಿ ನೀನು ನಡ್ಸ್ಕೊಂಡು ಹೋಗ್ಲಿಕ್ಕೆ ಕರ್ಮವನ್ನು ನೀನು ಮಾಡ್ಲೇಬೇಕು ಅಂತ ಹೇಳಿದ. ಆಮೇಲೆ ನಾವು ನೋಡಿದ್ವಿ ಕಾಮದ ಬಗ್ಗೆ ಕೃಷ್ಣನ ವಿಶ್ಲೇಷಣೆ ಇಂದ 3ನೇ ಅಧ್ಯಾಯದಲ್ಲಿ 36ನೇ ಶ್ಲೋಕದಿಂದ 43ನೇ ಶ್ಲೋಕ ಅಲ್ಲಿ ಏನ್ ಹೇಳ್ತಾನೆ? ಅರ್ಜುನ ಪ್ರಶ್ನೆ ಕೇಳಿದಾನೆ, ಯಾಕೆ ಎಲ್ಲ ಜನರು ಗೊತ್ತಿದ್ರೂ ಕೂಡ ಪಾಪದ ಕೆಲಸವನ್ನು ಮಾಡ್ತಾರೆ? ಈ ಪ್ರಶ್ನೆಗೆ ಕೃಷ್ಣ ಏನು ಉತ್ತರ ಕೊಟ್ಟ? ಭಗವಂತ ಹರೇ ಕೃಷ್ಣ. ಜ್ಞಾನವನ್ನ ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ. ಜ್ಞಾನದಿಂದ ಕಾಮವನ್ನು ಹೋಗಲಾಡಿಸಬಹುದು ಅಂತ. ಹರೇ ಕೃಷ್ಣ. ಇಲ್ಲಿ ಅರ್ಜುನನ ಪ್ರಶ್ನೆ ಏನಿತ್ತು? ಜನ ಯಾಕೆ ಈ ತರ ತುಂಬಾ ಅವರಿಗೆ ಬೇಡದಿದ್ರು ಕೂಡ ಅವರಿಗೆ ಅವರು ಪಾಪವನ್ನು ಮಾಡ್ತಾರೆ ಅಂತ. ಅದಕ್ಕೆ ಐಕ ಗುಣಗಳಿಗೆ ಒಳಪಟ್ಟಿದ್ದಾರೆ ಮಾತಾಜಿ. ಅದಕ್ಕಾಗಿ ಹರೇ ಕೃಷ್ಣ. ಅವರೇ ಹೇಳ್ಬೇಕು. ಹರೇ ಕೃಷ್ಣ. ಐಕ ಗುಣಗಳಿಗೆ ಒಳಪಟ್ಟಿದ್ದಾರೆ ಅಂತ ಮಾತಾಜಿ ಹೇಳ್ತಾನೆ ಭಗವಂತ. ಮಾತಾಜಿ ಹರೇ ಕೃಷ್ಣ. ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಂ ಇಹ ವೈರಿಣಂ. ಅರ್ಜುನನ್ಗೆ ಉತ್ತರ ಹೇಳ್ತಾನೆ, ಕಾಮದಿಂದ ಎಲ್ಲಾ ಜನ ತಪ್ಪು ಮಾಡ್ತಾರೆ. ಕಾಮ ಅಂದ್ರೇನು? ಐಹಿಕ ಬಯಕೆಗಳು. ಸೊ ಈ ಐಹಿಕ ಬಯಕೆಗಳಿಂದ ಜನರಿಗೆ ಏನಾಗತ್ತೆ? ಈ ಕಾಮ ಬಯಕೆ, ಅದರಿಂದ ತಪ್ಪು ಮಾಡ್ತಾರೆ. ಈ ಕಾಮ ಇರೋದು ಯಾಕೆ? ಬಯಕೆಗಳು ನಮಗೆ ಬರೋದು ಹೇಗೆ? ಅಜ್ಞಾನದ ಕಾರಣದಿಂದ. ಜ್ಞಾನ ಇಲ್ಲ. ಯಾವ ಜ್ಞಾನ ಇಲ್ಲ? ನಾನು ಯಾವುದು ಮಾಡಿದ್ರೆ ಸರಿ, ನಾನು ಯಾವುದು ಮಾಡಿದ್ರೆ ತಪ್ಪು, ಈ ಜ್ಞಾನ ಇಲ್ಲ. ಸೊ ಅದಕ್ಕೆ ಭಗವಂತ ಕೊನೆಯದಾಗಿ ಹೇಳ್ತಾನೆ, ಈ ಕಾಮ ಐಹಿಕ ಬಯಕೆಗಳನ್ನ ನಾವು ಗೆಲ್ಲಬೇಕು. ಅದು ಹೇಗೆ ಸಾಧ್ಯ? ನಮಗೆ ಅಜ್ಞಾನದಿಂದ ಇದನ್ನ ನಾವು ಮಾಡ್ತೇವೆ. ಆದ್ದರಿಂದ ಜ್ಞಾನಕ್ಕೆ ನೀನು ಪಡಿಬೇಕು, ಜ್ಞಾನದಿಂದ ನೀನು ಕರ್ಮ ಮಾಡಬೇಕು.
ಹಾಗಾದ್ರೆ ಇಲ್ಲಿ ಇವತ್ತಿನ ಅಧ್ಯಾಯ ಜ್ಞಾನಯೋಗ. ಸೊ ಆ ಜ್ಞಾನವನ್ನು ನಾವು ಹೇಗೆ ಪಡೆಯಬೇಕು ಅದನ್ನ ಈ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹರೇ ಕೃಷ್ಣ. ಈಗ 4ನೇ ಅಧ್ಯಾಯದ ಹೆಸರು ಜ್ಞಾನ ಯೋಗ. ಹರೇ ಕೃಷ್ಣ. ಯಾರು ಓದ್ಲಿಕ್ಕೆ ಇಚ್ಛೆ ಪಡ್ತೀರಿ? ಹರೇ ಕೃಷ್ಣ, ಹ್ಯಾಂಡ್ ರೈಸ್ ಮಾಡಬಹುದು. ಹರೇ ಕೃಷ್ಣ. ದಯಾನ್ವಿತ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. हरे कृष्ण माताजी, दंडवत प्रणाम। एवं परा प्राप्तं कृष्ण ಮಾತಾಜಿ ನಿಮ್ಮ ನೆಟ್ ಸರಿ ಇಲ್ಲ. ಹರೇ ಕೃಷ್ಣ. ದಶಲಕ್ಷ ವರ್ಷಗಳು ಮನು ಇಕ್ಷಾಕುವಿನಿಗೆ ಉಪದೇಶಿಸಿದ ಇಮಾಂ ರಾಜ ಋಷಿಯೋ ವಿದುಂ. ಭಗವದ್ಗೀತಾ 4.1.3. ಹರೇ ಕೃಷ್ಣ. ಸೊ ಈ ಜ್ಞಾನವನ್ನು ನಾವು ಹೇಗೆ ಪಡಲಿಕ್ಕೆ ಸಾಧ್ಯ ಅಂತ ಇದನ್ನ ಈ ಒಂದು ಶ್ಲೋಕದಲ್ಲಿ ಹೇಳಿದ್ದಾನೆ. ಯಾವುದು ಶ್ಲೋಕ ಅದು? ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರ್ ಇಕ್ಷ್ವಾಕವೇ ಬ್ರವೀತ್. ಅಂದ್ರೆ ಈ ಜ್ಞಾನ ಇದು ನಾವು ಹೇಗೆ ಬಂದಿದೆ, ನಮಗೆ ಈ ಜ್ಞಾನ ನಮಗೆ ಹೇಗೆ ಇಳಿದು ಬಂದಿದೆ ಅಂತ. ಸೊ ಇದನ್ನ ಈ ಜ್ಞಾನವನ್ನ ಭಗವಾನ್ ಶ್ರೀಕೃಷ್ಣನು ವಿವಸ್ವಾನನಿಗೆ 120 ದಶಲಕ್ಷ ವರ್ಷಗಳ ಹಿಂದೆ ಹೇಳಿದ್ದಾನೆ. ವಿವಸ್ವಾನ್ ಅಂದ್ರೆ ಯಾರು? ಹರೇ ಕೃಷ್ಣ. ಸೂರ್ಯದೇವ. ಸೂರ್ಯದೇವ. ಸೊ ಸೂರ್ಯ ಯಾಕೆ ಸೂರ್ಯದೇವನಿಗೆ ಹೇಳಿದ? ಸೂರ್ಯ ಸೌರವ್ಯೂಹದ ಎಲ್ಲ ಗ್ರಹಗಳಿಗೆ ಸೂರ್ಯ ಅವನು ಬೆಳಕು ಮತ್ತು ಶಾಖವನ್ನು ಕೊಡ್ತಾನೆ ಮತ್ತು ಎಲ್ಲ ಗ್ರಹಗಳಿಗೂ ಕೂಡ ಅವನು ಕಂಟ್ರೋಲ್ ಮಾಡ್ತಾನೆ. ಸೊ ಹಾಗಾಗಿ ಎಲ್ಲ ಗ್ರಹಗಳ ರಾಜ ಸೂರ್ಯ. ಸೊ ಹಾಗಾಗಿ ಸೂರ್ಯನಿಗೆ ಹೇಳ್ತಾನೆ ಭಗವಂತ. ಸೊ ವಿವಸ್ವಾನ್. ಆ ಸೂರ್ಯ ಏನ್ ಮಾಡಿದ? ಅವನು ಮನುವಿಗೆ ಹೇಳಿದ 2 ದಶಲಕ್ಷ ವರ್ಷಗಳ ಹಿಂದೆ. ಆ ಮನು ಯಾರು? ಹರೇ ಕೃಷ್ಣ. ವಿವಾಸ್ವಾನನ ಮಾತಾಜಿ, ಅದು ವಿವಸ್ವಾನನ ಮಗ ಮಾತಾಜಿ. ಸೂರ್ಯನ ಮಗ ಮನು. ಮನುಕುಲದ ದೇವತೆ ಮಾತಾಜಿ. ಹರೇ ಕೃಷ್ಣ. ಮನುಕುಲದ ದೇವತೆ, ಮನುಕುಲದ ತಂದೆ. ಸೊ ತಂದೆ. ತಂದೆ ಮನು. ಸೊ ಮನುವು ಯಾರಿಗೆ ಹೇಳಿದ? ಇಕ್ಷ್ವಾಕುವಿಗೆ ಹೇಳಿದ. ಇದು ಈ ರೀತಿಯಲ್ಲಿ ಪರಂಪರೆ. ಕೃಷ್ಣನಿಂದ ವಿವಸ್ವಾನನಿಗೆ, ವಿವಸ್ವಾನನಿಂದ ಮನುವಿಗೆ, ಮನುವಿನಿಂದ ಇಕ್ಷ್ವಾಕು. ಇಕ್ಷ್ವಾಕು ಯಾರು? ಮನುವಿನ ಮಗ. ದಶರಥ ವಂಶ. ಭಗವಾನ್ ರಾಮನ ಒಂದು ಪೂರ್ವಜ, ರಘುವಂಶದ ರಾಜನಾಗಿದ್ದ. ಸೊ ಈ ರೀತಿಯಲ್ಲಿ ಪರಂಪರೆಯಲ್ಲಿ ಜ್ಞಾನ ಬಂದಿದೆ. ಈಗ ಪರಂಪರೆ ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕು. ಪರಂಪರೆ ಅಂತಂದ್ರೆ ಒಬ್ಬ ಗುರುವಿಗೆ ಶಿಷ್ಯ, ಆ ಶಿಷ್ಯನಿಗೆ ಮತ್ತೊಬ್ಬ ಶಿಷ್ಯ, ಮತ್ತೆ ಅವನು ಗುರು, ಅವನಿಗೆ ಮತ್ತೊಬ್ಬ ಶಿಷ್ಯ. ಈ ರೀತಿ ಜ್ಞಾನವು ಗುರುವಿನ ಮೂಲಕ ಬರುತ್ತೆ. ಆ ಗುರುವಿನಲ್ಲಿ ಮೂಲ ಗುರು ಯಾರು? ಕೃಷ್ಣ. ಮೂಲ ಗುರು ಕೃಷ್ಣ. ಸೊ ಹಾಗಾಗಿ ಈ ಪರಂಪರೆ ಅಂತಂದ್ರೆ ಮೂಲ ಗುರು ಕೃಷ್ಣನಿಂದ ಬಂದಿರಬೇಕು. ಈಗ ಕೃಷ್ಣ, ಭಗವಾನ್ ಕೃಷ್ಣ ಅವನು 4 ಜನರಿಗೆ ಈ ಜ್ಞಾನ ಕೊಟ್ಟು ಈ ಪರಂಪರೆಯನ್ನ ಪ್ರಾರಂಭ ಮಾಡಿದ್ದಾನೆ. ಯಾರು ಆ 4 ಜನ? 4 ಕುಮಾರರು ಮತ್ತು ಲಕ್ಷ್ಮೀಪತಿ. ಬ್ರಹ್ಮ, ಶಿವ, ಲಕ್ಷ್ಮಿ ಮತ್ತು 4 ಕುಮಾರರು. ಸೊ ಹಾಗಾಗಿ ನಾವಿರ್ತಕ್ಕಂಥ ಸಂಪ್ರದಾಯ ಯಾವುದು? ಬ್ರಹ್ಮ ಮಾಧ್ವ ಗೌಡಿಯ ವೈಷ್ಣವ ಸಂಪ್ರದಾಯ. ಬ್ರಹ್ಮ ಮಾಧ್ವ ಗೌಡಿಯ ಸಂಪ್ರದಾಯ. ಸೊ ಹಾಗಾಗಿ ಈ ಬ್ರಹ್ಮ ಮಾಧ್ವ ಗೌಡಿಯ ಸಂಪ್ರದಾಯ, ಇದರಲ್ಲಿ ಮಧ್ವಾಚಾರ್ಯರು ಈ ಬ್ರಹ್ಮದ ಸಂಪ್ರದಾಯದಲ್ಲಿ ಮುಖ್ಯ ಆಚಾರ್ಯರು. ಆಮೇಲೆ ಶ್ರೀ ಸಂಪ್ರದಾಯ, ಶ್ರೀ ಅಂತಂದ್ರೆ ಲಕ್ಷ್ಮೀ ದೇವಿ. ಸೊ ಶ್ರೀ ಸಂಪ್ರದಾಯದಲ್ಲಿ ಬರ್ತಕ್ಕಂಥದ್ದು ರಾಮಾನುಜಾಚಾರ್ಯರು ಮುಖ್ಯ ಆಚಾರ್ಯರು. 4 ಕುಮಾರರು ಅವರಿಗೆ ಕೂಡ ಭಗವಂತ ಹೇಳಿದ್ದಾನೆ ಜ್ಞಾನವನ್ನ. ಸೊ ಆ ಕುಮಾರ ಸಂಪ್ರದಾಯದಲ್ಲಿ ನಿಂಬಾರಕ ಆಚಾರ್ಯರು ಮುಖ್ಯವಾದ ಅವರು ಆಚಾರ್ಯರು. ಆಮೇಲೆ ಶಿವನಿಂದ ಬಂದಿರತಕ್ಕಂಥದ್ದು ರುದ್ರ ಸಂಪ್ರದಾಯ. ಈ ರುದ್ರ ಸಂಪ್ರದಾಯಕ್ಕೆ ಮುಖ್ಯ ಆಚಾರ್ಯರು ಯಾರು?
ವಿಷ್ಣು ಸ್ವಾಮಿ. ವಿಷ್ಣು ಸ್ವಾಮಿ. ಸೊ ಹಾಗಾಗಿ ಈ 4 ಸಂಪ್ರದಾಯದಿಂದ ಬಂದರೆ ಆ ಒಂದು ಜ್ಞಾನ ಅದು ಸಂಪ್ರದಾಯದಿಂದ ಬಂದ ಜ್ಞಾನ. ಇಲ್ಲಿ ಸೂರ್ಯನು ವಿವಸ್ವಾನನಿಗೆ ಹೇಳಿದ. ಈಗೇನಾಯ್ತು, ನಮ್ಮ ಈ ಪ್ರಸ್ತುತ ವಿವಸ್ವಾನನ ಹೆಸರೇನು ಯಾರಿಗಾದ್ರೂ ಗೊತ್ತಿದ್ಯಾ? ನಮ್ಮ ಪ್ರಸ್ತುತ ಸೂರ್ಯನ ಹೆಸರೇ ವಿವಸ್ವಾನು. ಹರೇ ಕೃಷ್ಣ. ನಮ್ಮ ಈಗ ಇರ್ತಕ್ಕಂಥ ಸೂರ್ಯ ಅವನು ವಿವಸ್ವಾನ. ವಿವಸ್ವಾನನ ಮಗ ವೈವಸ್ವತ ಮನು. ಸೊ ಈ ಮನ್ವಂತರದ ಹೆಸರು ವೈವಸ್ವತ ಮನ್ವಂತರ ಅಂತ ಕರೀತಾರೆ. ಹಾಗಾಗಿ ಹರೇ ಕೃಷ್ಣ. ಮಾತಾಜಿ ಸವಿತಾ ಮಾತಾಜಿ ಓದಿ. ಹರೇ ಕೃಷ್ಣ. ಏವಂ ಪರಂಪರಾ ಪ್ರಾಪ್ತಂ ಸಕಾಲೇನೇಹ ಮಾತಾ ಯೋಗೋ ನಷ್ಟ ಪರಂತಪ. ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು, ಆದುದರಿಂದ ಈ ವಿಜ್ಞಾನವು ನಷ್ಟವಾದಂತೆ ಕಾಣುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಏನಾಯ್ತು, ಪರಂಪರೆಯಿಂದ ಜ್ಞಾನ ಬರಬೇಕು ಅಲ್ವಾ? ಸೊ ಅಲ್ಲಿ ಏನಾಯ್ತು, ಏವಂ ಪರಂಪರಂ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟ ಪರಂತಪ. ಈ ತರ ಪರಂಪರೆಯಲ್ಲಿ ಜ್ಞಾನ ಇಳಿದು ಬಂದಾಗ ಕಾಲಾನಂತರದಲ್ಲಿ ಅದು ಏನಾಯ್ತು, ನಷ್ಟವಾಗಿದೆ, ಛೇದವಾಗಿದೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಈಗ ಇದು ಹೇಗೆ ಅಂತ, ಈಗ ಇಲ್ಲಿ ಏನಾಗುತ್ತೆ, ಸಂಪ್ರದಾಯ ಬರುವಾಗ ಒಬ್ಬನು ಹೇಳಿದ್ದನ್ನು ಇನ್ನೊಬ್ಬರಿಗೆ ಕೇಳ್ಕೊತಾನೆ, ಅವರು ಹೇಳಿದ್ದನ್ನು ಮತ್ತೊಬ್ಬರಿಗೆ ಸಂದೇಶ ಅದು ಹೋಗ್ತದೆ. ಆಗ ಅದೇನಾಗುತ್ತೆ, ಹೀಗೆ ಹೋಗಿ ಹೋಗಿ ತುಂಬ ಅನೇಕ ಸಮಯಗಳ ನಂತರ ಅದು ಮೊದಲಿನ ಒಂದು ನಿಜವಾದ ಅರ್ಥವನ್ನ ಕಳ್ಕೊಳ್ತದೆ. ಸೊ ಈ ಜ್ಞಾನ ಇರ್ತದೆ, ಆದರೆ ಆ ಜ್ಞಾನ ಏನಾಗಿರುತ್ತೆ, ಅದರನ್ನು ಅರ್ಥ ಮಾಡಿಕೊಂಡ ರೀತಿ ತಪ್ಪಾಗಿರುತ್ತೆ. ಸೊ ಭಗವದ್ಗೀತೆ ಜ್ಞಾನ ಇತ್ತು, ಆದರೆ ಅನೇಕ ಸಮಯದ ನಂತರದ ಏನಾಯಿತು, ಭಗವದ್ಗೀತೆಯ ಜ್ಞಾನ ಅದು ನಶಿಸಿ ಹೋಯಿತು, ಅದು ಛೇದವಾಯಿತು, ನಷ್ಟವಾಯಿತು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಸೊ ಆಗ ಯಾವಾಗ ಈ ಜ್ಞಾನ ನಷ್ಟವಾಗುತ್ತೆ, ನಾಶವಾಗುತ್ತೆ, ಆ ಜ್ಞಾನವನ್ನ ಮತ್ತೆ ಪುನಃ ಭಗವಂತ ಅದನ್ನು ಕೊಡ್ಲಿಕ್ಕಾಗಿ ಇಲ್ಲಿ ಬಂದಿದ್ದಾನೆ ಅಲ್ವಾ? ಮತ್ತೆ ಪುನಃ ಜ್ಞಾನವನ್ನ ಭಗವಂತ ಸ್ಥಾಪನೆ ಮಾಡ್ತಾನೆ. ಇಲ್ಲಿ ಅರ್ಜುನನ ಮುಖಾಂತರ ಆ ಒಂದು ನಷ್ಟವಾದ ಪರಂಪರೆಯನ್ನ ಅವನು ಮತ್ತೆ ಪುನಃ ಸ್ಥಾಪನೆ ಮಾಡ್ತಾನೆ. ಹೇಗೆ? ಆ ಭಗವದ್ಗೀತೆಯನ್ನು ಸಾರುವುದರ ಮೂಲಕ, ಭಗವದ್ಗೀತೆಯನ್ನು ಹಾಡುವುದರ ಮೂಲಕ ಹೇಳ್ತಾನೆ. ಹರೇ ಕೃಷ್ಣ. ಓದಿ ಮಾತಾಜಿ, ಇದು ಶಶಿಕಲಾ ಮಾತಾಜಿ. ಹರೇ ಕೃಷ್ಣ. ಸಮಯವು ತುಂಬಾ ಶಕ್ತಿಯುತವಾಗಿದೆ, ಇದು ಬದಲಾಗುತ್ತದೆ, ಮೂಲ ಸ್ಥಾನವನ್ನು ಕೊಳ್ಳುತ್ತದೆ. ನಿಮಗೆ ಅನುಭವವಿದೆ, ನೀವು ಯಾವುದನ್ನಾದರೂ ಖರೀದಿಸುತ್ತೀರಿ, ಇದು ತುಂಬಾ ತಾಜಾ ಹೊಸದು, ಆದರೆ ಸಮಯ ಅದನ್ನು ಕೊಲ್ಲುತ್ತದೆ. ನಿಮ್ಗೆ ಕಾಣ್ತಾ ಇಲ್ಲ? ಈ ಭೌತಿಕ ಸಮಯ ಇದನ್ನು ಕಾಲ ಎಂದು ಕರೆಯಲಾಗುತ್ತದೆ. ಈ ಕಾಲವು ಕೃಷ್ಣನ ಇನ್ನೊಂದು ರೂಪವಾಗಿದೆ, ಆದ್ದರಿಂದ ಕಾಲೇನ ಗುಹತ, ಆದ್ದರಿಂದ ಇದನ್ನು ಗುಹತ ಎಂದು ಕರೆಯಲಾಗುತ್ತದೆ. ಇದು ತುಂಬಾ ಶಕ್ತಿಯುತವಾಗಿದೆ, ಇದು ಸಾಮಾನ್ಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಏನ್ ಹೇಳ್ತಾ ಇದ್ದಾರೆ, ಕಾಲೇನ ಮಹತ ಅಂತ ಹೇಳಿದಾರಲ್ವಾ ಈ ಶ್ಲೋಕದಲ್ಲಿ. ಕಾಲೇನ ಮಹತ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಈ ಒಂದು ಭಗವಂತ ಏನ್ ಹೇಳ್ತಾ ಇದ್ದಾರೆ, ಸಮಯವನ್ನ ವಿವರಿಸ್ತಾ ಇದ್ದಾರೆ. ಅಂದ್ರೆ ಸಮಯ ಕಳೆದು ಹೋಯಿತು, ಆ ಕಳೆದ ನಂತರ ಜ್ಞಾನ ನಾಶವಾಗುತ್ತದೆ. ಸೊ ಹಾಗಾಗಿ ಇಲ್ಲಿ ಸಮಯದ ಒಂದು ಇಂಪಾರ್ಟೆನ್ಸ್ ಹೇಳ್ತಾ ಇದ್ದಾರೆ. ಕಾಲೇನ ಮಹತ, ಕಾಲ ಅಂತ ಹೇಳ್ತದ್ದು ಅದು ಮಹತ್ತರವಾದದ್ದು, ತುಂಬಾ ಶಕ್ತಿಯುತವಾದದ್ದು. ಕೇವಲ ಜ್ಞಾನ ಅಂತಲೇ ಅಲ್ಲ, ಎಲ್ಲವನ್ನು ಕೂಡ ಕಾಲ ನಾಶ ಮಾಡಿಬಿಡುತ್ತೆ ಅಲ್ವಾ? ಹರೇ ಕೃಷ್ಣ. ಈಗ ನೋಡಿ, ಕಾಲ, ಈಗ ಒಂದು ಹಣ್ಣು ತಂದು ಇಡಿ ಟೇಬಲ್ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ, ಅದು 4 ದಿವಸ ನೀವು ಮುಟ್ಟಬೇಡಿ ಅಥವಾ 5 ದಿವಸ ಮುಟ್ಟಬೇಡಿ, ಅವಾಗ ಏನಾಗಿರುತ್ತೆ ಅದು? ಹರೇ ಕೃಷ್ಣ. ಹಾಳಾಗಿರುತ್ತೆ. ಏನ್ ಕಾರಣ? ಕಾಲ ಕಾರಣ. ಸೊ ಹಾಗಾಗಿ ಎಷ್ಟೋ ಎಲ್ಲವನ್ನು ಕೂಡ ಕಾಲ ಅದು ನಾಶ ಮಾಡಿ ಬಿಡುತ್ತೆ. ಕಾಲೇನ ಮಹತ, ಅದಕ್ಕೆ ತುಂಬಾ ಶಕ್ತಿಯುತವಾಗಿದೆ ಕಾಲ. ಅದನ್ನ ಮೂಲ ಸ್ಥಾನವನ್ನ, ಮೂಲ ವಸ್ತುವನ್ನ ಅದು ಕೊಂದು ಬಿಡುತ್ತದೆ. ಹೇಗೆ ಅಂತ ಕೇಳಿದರೆ, ಸಮಯದ ಪ್ರಭಾವದಿಂದ
ಈಗ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೆಲ್ಲ, ಎಷ್ಟೊಂದು ಸಾಮ್ರಾಜ್ಯಗಳೆಲ್ಲ ಅಲ್ವಾ ಇತ್ತು, ಅವೆಲ್ಲ ಎಲ್ಲಿ ಹೋಯ್ತು? ಸಮಯದ ಪ್ರಭಾವದಿಂದ ಎಲ್ಲ ನಾಶವಾಗಿ ಹೋಗಿದೆ ಅಲ್ವಾ? ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಕಾಲೇನ ಮಹತ ಅಂತಂದ್ರೆ ಕಾಲವು ಬಹಳ ಶಕ್ತಿಯುತವಾದದ್ದು. ಸೊ ನಾಶ ಮಾಡುವುದೇ ಅದರ ಕೆಲಸ. ಕಾಲ ಅಂದ್ರೆ ನಾಶ. ಇದನ್ನ ಕಾಲ ಅಂತಂದ್ರೆ ಯಾರು? ಕಾಲ ಅಂದ್ರೆ ಯಾರು? ಹರೇ ಕೃಷ್ಣ. ಇದನ್ನು ಭಗವದ್ಗೀತೆಯಲ್ಲಿ ಭಗವಂತ ಮಾತಾಜಿ. ಹೇಳ್ತಾರೆ, ಕಾಲ ಅಂದ್ರೆ ಯಾವುದು? ಕೃಷ್ಣ ಮಾತಾಜಿ. ಕೃಷ್ಣನೇ ಕಾಲ ಮಾತಾಜಿ. ಅಂದ್ರೆ ಕೃಷ್ಣ. ಸೊ ಹಾಗಾಗಿ ಕಾಲೋಸ್ಮಿ, ಅವನು ಭಗವಂತ ಏನ್ ಹೇಳ್ತಾನೆ 11ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಅರ್ಜುನ ಕೇಳ್ತಾನೆ, ಯಾರು ನೀನು? ಇಷ್ಟೊಂದು ಭಯಂಕರ ರೂಪ, ಅವನು ಅದ್ಭುತವಾದ ಆ ಒಂದು ವಿಶ್ವರೂಪವನ್ನು ನೋಡ್ತಾನೆ. ಅದನ್ನು ನೋಡಿ ಕೇಳ್ತಾನೆ, ಯಾರು ನೀನು? ಈ ರೀತಿಯಾದ ಭಯಂಕರ ರೂಪ ತಳ್ಕೊಂಡಿದೀಯಾ ನೀನು? ಅದಕ್ಕೆ ಭಗವಂತ ಹೇಳ್ತಾನೆ, ಕಾಲೋಸ್ಮಿ ಲೋಕ ಕ್ಷಯ ಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತು ಇಹ ಪ್ರವೃತ್ತೆ ಋತೆ ಪಿತ್ವಂ ನ ಭವಿಷ್ಯಂತಿ ಸರ್ವೇ ಅವಸ್ಥಿತಾ ಪ್ರತ್ಯನಿಕೇಶು ಯೋಧಾಹ. ಅದೇನ್ ಹೇಳ್ತಾನೆ? ನಾನು ಕಾಲ, ಕಾಲ ವಿನಾಶಕಾರಕವಾದ ನಾನು ಕಾಲ, ಸರ್ವಭಕ್ಷಕನಾದ ಕಾಲ ನಾನು. ಸೊ ಅದನ್ನ ಇನ್ನು ಪಾಂಡವರನ್ನು ಬಿಟ್ಟು ಎಲ್ಲರನ್ನು ರಣಭೂಮಿಯಲ್ಲಿ ಭಕ್ಷಿಸ್ತಾನೆ ಅವನು ಅಲ್ವಾ? ಹರೇ ಕೃಷ್ಣ. ಸೊ ಆದ್ದರಿಂದ ಕಾಲ ತುಂಬಾ ಶಕ್ತಿಯುತವಾದದ್ದು. ಕಾಲ ನಂತರ ಏನಾಯ್ತು ಅಂತಂದ್ರೆ ಭಗವದ್ಗೀತೆಯ ಆ ಜ್ಞಾನ ಅದು ಛೇದವಾಯಿತು. ಅದಕ್ಕೆ ಭಗವಂತ ಈಗ ಮತ್ತೆ ಭಗವದ್ಗೀತೆಯನ್ನ ಪರಂಪರೆಯ ಮೂಲಕ ಮತ್ತೆ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಶಶಿಕಲಾ ಮಾತಾಜಿ ಓದಿ. ಹರೇ ಕೃಷ್ಣ. ಗುರು ಪರಂಪರೆಯು ಛೇದವಾಯಿತೆಂದು ಭಗವಂತನೇ 5,000 ವರ್ಷಗಳ ಹಿಂದೆ ಕಂಡುಕೊಂಡನು. ಆದುದರಿಂದ ಅವನು ಗೀತೆಯ ಉದ್ದೇಶವು ನಷ್ಟವಾಯಿತು ಎಂದು ಸಾರಿದ. ಅದೇ ರೀತಿ ಈಗಲೂ ಗೀತೆಯ ಎಷ್ಟೋ ಆವೃತ್ತಿಗಳಿವೆ. ಆದರೆ ಅವುಗಳಲ್ಲಿ ಅನೇಕ ಆವೃತ್ತಿಗಳು ಯಾವ ಅಧಿಕೃತ ಗುರು ಪರಂಪರೆಗೂ ಅನುಗುಣವಾಗಿಲ್ಲ. ಈಗೇನಾಯ್ತು? ಭಗವದ್ಗೀತೆ ಅದು ನಷ್ಟವಾಯಿತು. ಯಾಕೆ? ಅದು ಕಾಲದ ಪರಿಣಾಮವಾಗಿ ಆ ಭಗವದ್ಗೀತೆಯ ಜ್ಞಾನ ಅದು ಛೇದವಾಯಿತು ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ಭಗವದ್ಗೀತೆಯ ಭಾವಾರ್ಥದಲ್ಲಿ ಹೇಳ್ತಾರೆ, ಅಂದ್ರೆ ಅವರು ಅಮೆರಿಕಕ್ಕೆ ಹೋಗಿದ್ದಾಗ ಆ ಜ್ಞಾನವನ್ನು ಪ್ರಸಾರ ಮಾಡುವ ಸಮಯದಲ್ಲಿ ಆ ಕಾಲದಲ್ಲಿ ಆಲ್ರೆಡಿ 600ಕ್ಕೂ ಮಿಕ್ಕಿದ 650ಕ್ಕೂ ಮಿಕ್ಕಿದ ಭಗವದ್ಗೀತೆಯ ಆವೃತ್ತಿಗಳಿದ್ದವು. ಸೊ ಅದರಲ್ಲಿ ಯಾವುದೂ ಕೂಡ ಆ ಭಗವಂತ ಕೃಷ್ಣ ಹೇಳಿದ, ಅರ್ಜುನನಿಗೆ ಹೇಳಿದ ಭಗವದ್ಗೀತೆ ಉಪದೇಶ ಅಲ್ಲಿ ಇರಲಿಲ್ಲ. ಹಾಗಾದ್ರೆ ಏನಿತ್ತು? ಭಗವದ್ಗೀತೆ ಇತ್ತು, ಆದರೆ ಅಲ್ಲಿ ಕೃಷ್ಣ ಏನು, ಭಗವಂತ ಕೃಷ್ಣ ಅವನು ಏನು ಅರ್ಜುನನಿಗೆ ಹೇಳಿದ ಆ ವಿಷಯ ಇರಲಿಲ್ಲ. ಜನ ಏನು ಮಾಡ್ತಾ ಇದ್ರು? ತಮ್ಮದೇ ವ್ಯಾಖ್ಯಾನ. ಸೊ ತಮ್ಮದೇ ವ್ಯಾಖ್ಯಾನ ಬರೆದ ಪುಸ್ತಕಗಳು ಅನೇಕ ಇದ್ದವು. ಅದನ್ನೇ ಅವರು ಭಗವದ್ಗೀತೆ ಎಂದು ಕರೆಯುತ್ತಿದ್ದರು. ಅಂದ್ರೆ ಅದರ ಒಳಗಡೆ ಭಗವದ್ಗೀತೆ ಅಂತ ಮೇಲೆ ಅದಕ್ಕೆ ಹೆಸರಿ ಕೊಡ್ತಾರೆ, ಅದರ ಒಳಗಡೆ ಇರುವ ಅರ್ಥ ವಿವರಣೆ ಅವು ಬೇರೆಯದೇ ಆಗಿತ್ತು. ಸೊ ಹಾಗಾಗಿ ಆ ಆವೃತ್ತಿಗಳು ಏನಿದು ಬೋಗಸ್ ಅಲ್ವಾ? ಅದಕ್ಕೆ ಪರಂಪರೆ ಇಲ್ಲ. ಪರಂಪರೆ ಇಲ್ಲದ ಭಗವದ್ಗೀತೆ ಏನದು? ಹರೇ ಕೃಷ್ಣ. ಪರಂಪರೆ ಇಲ್ಲದೆ ಇರ್ತಕ್ಕಂಥ ಭಗವದ್ಗೀತೆ ಏನದು? ಹರೇ ಕೃಷ್ಣ. ಕೇಳ್ತಾ ಇದೆಯಾ ನಾನು ಹೇಳಿದ್ದು? ತನ್ನ ಮೂಲವನ್ನೇ ಕಳ್ಕೊಂಡ್ಬಿಡುತ್ತೆ ಮಾತಾಜಿ. ಅದ್ರಲ್ಲಿ ಕೃಷ್ಣ ಹೇಳಿದ್ದು ಬಿಟ್ಟು ಅವ್ರು ಹೇಳಿದ್ದೇ ಇರುತ್ತೆ. ಅಧಿಕೃತ ಗುರು ಪರಂಪರೆಗೆ ಸೇರದೇ ಇರ್ತಕ್ಕಂಥ ಭಗವದ್ಗೀತೆ ಏನದು? ಅದು ಮಾಯಾವಾದಿಗಳು ಬರ್ದಿರೋಂಥ ಭಗವದ್ಗೀತೆ. ಸೊ ಆದ್ದರಿಂದ ನಮಗೆ ನಾವು ಯಾರಿಂದ ಯಾವ ಭಗವದ್ಗೀತೆಯನ್ನು ನಾವು ಓದಬೇಕು, ಕೇಳಬೇಕು? ಶಾಸ್ತ್ರಗಳಿಂದ ಪರಂಪರೆಯಿಂದ, ಅಧಿಕೃತ ಪರಂಪರೆಯಿಂದ ಬಂದಿರತಕ್ಕಂಥ ಅಧಿಕೃತವಾದ ಗುರು ಪರಂಪರೆಯಿಂದ ಬಂದ ಭಗವದ್ಗೀತೆಯನ್ನು ನಾವು ಕೇಳಬೇಕು. ಇಲ್ಲಿ ಅದಕ್ಕಾಗಿ ಶ್ರೀಲ ಪ್ರಭುಪಾದರು ನಮಗೆ ಯಥಾರೂಪ ಭಗವದ್ಗೀತೆಯನ್ನ ಬರೆದಿದ್ದಾರೆ. ಸೊ ಹಾಗಾಗಿ ನಮಗೆ ಈ ಯಥಾರೂಪ ಭಗವದ್ಗೀತಾ ಸಿಕ್ಕಿದೆ.
ಶ್ರೀಲ ಪ್ರಭುಪಾದರು ಅವರು ಸಂಪ್ರದಾಯದಿಂದ ಬಂದ ಆಚಾರ್ಯರು. ಯಾವ ಸಂಪ್ರದಾಯದಿಂದ ಬಂದಿದ್ದಾರೆ ಅವರು? ಹರೇ ಕೃಷ್ಣ. ಬ್ರಹ್ಮ ಮಧ್ವ ಗೌಡಿ ವೈಷ್ಣವ ಹಾ, ಸಂಪ್ರದಾಯ. ಆದ್ದರಿಂದ ನಾವೀಗ ಓದ್ತಾ ಇರೋದು ಸಂಪ್ರದಾಯದಿಂದ ಬಂದ ಭಗವದ್ಗೀತಾ ಯಥಾರೂಪ. ಅದರಿಂದ ನಾವು ಜ್ಞಾನವನ್ನು ಪಡ್ಕೊಳ್ಬೇಕು. ಹರೇ ಕೃಷ್ಣ. ಇದನ್ನ ಯಾರು ಓದ್ತೀರಿ? ದಾಕ್ಷಾಯಿಣಿ ಮಾತಾಜಿ ಓದಿ. ಗುರು ಪರಂಪರೆಯಲ್ಲಿ ಸ್ವೀಕೃತವಾಗಿರುವಂತೆ ಗೀತೆಯ ಒಂದು ಇಂಗ್ಲಿಷ್ ಆವೃತ್ತಿಯು ಬಹಳ ಅಗತ್ಯವಾಗಿದೆ. ಈ ದೊಡ್ಡ ಅಗತ್ಯವನ್ನು ತುಂಬಿಕೊಡಲು ಇಲ್ಲಿ ಪ್ರಯತ್ನಿಸಲಾಗಿದೆ. ಭಗವದ್ಗೀತೆಯನ್ನು ಯಥಾರೂಪವಾಗಿ ಅಂಗೀಕರಿಸಿದರೆ ಮಾನವ ಕುಲಕ್ಕೆ ಅದು ಒಂದು ದೊಡ್ಡ ವರ. ಆದರೆ ಅದನ್ನು ಊಹಾತ್ಮಕ ಚಿಂತನೆಗಳ ಒಂದು ಗ್ರಂಥವನ್ನಾಗಿ ಸ್ವೀಕರಿಸಿದರೆ ಏನು ಉಪಯೋಗ ಇಲ್ಲ, ವೇಸ್ಟ್. ಸೊ ಅದರಿಂದ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ನಾವು ಯಥಾರೂಪವಾಗಿ ಭಗವದ್ಗೀತೆಯನ್ನು ಸ್ವೀಕರಿಸಬೇಕು. ಯಥಾರೂಪ ಅಂದ್ರೆ ಏನು? ಭಗವಂತ ಕೃಷ್ಣ ಅರ್ಜುನನಿಗೆ ಏನು ಹೇಳಿದ್ದಾನೆ ಅದೇ ರೀತಿಯಾಗಿ ಅದನ್ನೇ ಹೇಳಿರ್ತಕ್ಕಂಥ ಭಗವದ್ಗೀತೆಯನ್ನು ನಾವು ಅದನ್ನ ಅನುಸರಿಸಬೇಕು, ಅದನ್ನ ಸ್ವೀಕರಿಸಬೇಕು. ಈಗ ಭಗವದ್ಗೀತೆ ಯಥಾರೂಪ, ಇದಕ್ಕೆ ಶ್ರೀಲ ಪ್ರಭುಪಾದರು ಮುನ್ನುಡಿ ಬರಿಬೇಕಾರೆ ಏನ್ ಹೇಳ್ತಾರೆ, ನಮ್ಗೆ ನಿಜವಾಗಿ ಭಗವದ್ಗೀತೆ ಅರ್ಥ ಆಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ಹರೇ ಕೃಷ್ಣ. ನಮಗೆ ಭಗವದ್ಗೀತೆ ಸರಿಯಾಗಿ ಅರ್ಥ ಆಗ್ಬೇಕು. ಅವಾಗ ನಾವ್ ಏನ್ ಮಾಡ್ಬೇಕು? ಗುರುಗಳ ಆಚಾರ. ಹರೇ ಕೃಷ್ಣ. ಅಭ್ಯಾಸ ಮಾಡ್ಬೇಕು ಮಾತಾಡಿ, ಡೈಲಿ ಅಭ್ಯಾಸ ಮಾಡ್ಬೇಕು. ಡೈಲಿ ಭಾವ ಸಮೇತ ಓದ್ತಾ ಇರ್ಬೇಕು, ಪಾರಾಯಣ ಮಾಡ್ತಾ ಇರ್ಬೇಕು. ಸರಿಯಾದ ಗುರುವಿನಿಂದ ಕೇಳ್ಕೋಬೇಕು ಮಾತಾಜಿ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅಲ್ಲಿ ಭಾವಾರ್ಥದಲ್ಲಿ ಹೇಳಿದ್ದಾರೆ. ಶ್ರೀಲ ಪ್ರಭುಪಾದರು ಏನ್ ಹೇಳಿದ್ದಾರೆ ಅಲ್ಲಿ? ಭಗವದ್ಗೀತೆಯನ್ನು ಯಥಾರೂಪವಾಗಿ ಅಂಗೀಕರಿಸಬೇಕು ಅಂದ್ರೆ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ ಅಂತ ಒಪ್ಪಬೇಕು. ಭಗವಂತ ಶ್ರೀಕೃಷ್ಣ ಅಂತ ನಾವು ಅದನ್ನ ಅಂಗೀಕರಿಸಬೇಕು. ಮತ್ತೆ ಅರ್ಜುನನ ತರ ಭಕ್ತಿಯಲ್ಲಿ ಇರಬೇಕು. ಭಕ್ತಿ ಮಾರ್ಗದಲ್ಲಿ ಇದ್ದು ಭಗವಂತ ಶ್ರೀಕೃಷ್ಣ ಅಂತ ಅವನನ್ನು ಅಂಗೀಕರಿಸಿಕೊಂಡ್ರೆ ನಮಗೆ ಭಗವದ್ಗೀತೆ ಅರ್ಥ ಆಗುತ್ತದೆ. ನಾವು ದೇವೋತ್ತಮ ಪರಮ ಪುರುಷ ಭಗವಂತ ಅಂತ ನಾವು ಒಪ್ಪಿಕೊಳ್ಳದೆ ಹೋದರೆ ನಮಗೆ ಭಗವದ್ಗೀತೆ ಅರ್ಥ ಆಗುವುದಿಲ್ಲ. ಇದು ಅರ್ಥ ಆಯ್ತಾ ಹರೇ ಕೃಷ್ಣ? ಅರ್ಥ ಆಯ್ತು ಮಾತಾಜಿ. ದೇವೋತ್ತಮ ಪರಮ ಪುರುಷ ಭಗವಂತ ಅಂತ ನಾವು ಯಾವಾಗ ಒಪ್ಕೊಳ್ತೇವೆ ಆಗ ನಮಗೆ ಭಗವದ್ಗೀತೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾರಾದ್ರೂ ಭಗವದ್ಗೀತೆ ಬೋಧಿಸಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಭಗವದ್ಗೀತೆ ಅಂದ್ರೆ ಭಗವಂತ. ಭಗವದ್ಗೀತಾ ಅಂದ್ರೆ ಏನು? ಭಗವಂತ ಹಾಡಿದ ಒಂದು ಗೀತಾ, ಭಗವಂತ ಹಾಡಿದ್ದು ಭಗವದ್ಗೀತಾ ಅಂದ್ರೆ. ಸೊ ಆದ್ದರಿಂದ ಯಾರು ಶ್ರೀಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಪರಿಗಣಿಸುತ್ತಾರೆ ಅವರಿಗೆ ಭಗವದ್ಗೀತೆ ಅದು ಇದ್ದ ಹಾಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಅದಕ್ಕೆ ಹೇಳ್ತಾರೆ ಅದನ್ನು ಯಥಾರೂಪವಾಗಿ ಸ್ವೀಕರಿಸೋದು ಮಾನವ ಕುಲಕ್ಕೆ ವರ. ವರ ಅಂದ್ರೆ ದೊಡ್ಡ ವರ. ಏನು? ಮಾನವ ಕುಲದಲ್ಲಿ ಭಗವದ್ಗೀತೆಯನ್ನು ಯಾರು ಅನುಸರಿಸ್ತಾರೆ ಸೊ ಅವರು ಏನಾಗ್ತಾರೆ? ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ? ಗೀತಾ ಮಹಾತ್ಮೆ ಒಳಗೆ ಏನ್ ಹೇಳಿದ್ದಾರೆ? ಭಗವದ್ಗೀತೆಯನ್ನು ನಾವು ಓದಿದ್ರೆ ಫಲ ಏನು ಬರುತ್ತೆ ನಮ್ಗೆ? ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮ ಪ್ರಯಸ್ಯ ಚ ನೈವ ಸಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಭಾರತಾಮೃತ ಸರ್ವಸ್ವಂ ವಿಷ್ಣು ವಕ್ರಾದ್ವಿ ನಿಸ್ಸೃತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ. ಗೀತಾ ಅಧ್ಯಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಮಲ ನಿರ್ಮೋಚನಂ ಪುಂಸಾಂ ಜಲ ಸ್ನಾನಂ ದಿನೇ ದಿನೇ ಸಕೃತ್ ಗೀತಾಮೃತ ಸ್ನಾನಂ ಸಂಸಾರ ಮಲನಾಶನಂ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ. ಹರೇ ಕೃಷ್ಣ. ಸೊ ಅದರಿಂದ ನಮಗೆ ಭಗವದ್ಗೀತೆಯನ್ನ ನಾವು ಅಂಗೀಕರಿಸಿದ್ರೆ ಯಥಾರೂಪವಾಗಿ ಭಗವಂತ ದೇವೋತ್ತಮ ಪರಮಪುರುಷ ಕೃಷ್ಣ ಅಂತ ಅಂಗೀಕಾರ ಮಾಡಿ
ಭಗವದ್ಗೀತೆಯನ್ನು ಯಥಾರೂಪವಾಗಿ ನಮಗೆ ಅಂಗೀಕರಿಸಿದ್ರೆ ನಮಗೆ ಪುನರ್ಜನ್ಮ ಇಲ್ಲ. ನಮಗೆ ಏನಾಗುತ್ತೆ, ಸಂಸಾರ ಮನನಾಶನ ನಾವು ಮಾಡಿರ್ತಕ್ಕಂಥ ಈ ಎಲ್ಲ ಕೊಳಕು ಈ 3 ಗುಣಗಳಿಂದ ಪಾರಾಗಿ ನಾವು ಎಲ್ಲ ಪಾಪಗಳಿಂದ ನಾವು ನಿವೃತ್ತರಾಗಿ ನಾವು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಅದು ದೊಡ್ಡ ವರ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಓದ್ತೀರಿ? ಹರೇ ಕೃಷ್ಣ. ಹರೇ ಕೃಷ್ಣ. ರಾಮು ಪಟ್ಕರೆ ಪ್ರಭು ಓದಿ. ಹರೇ ಕೃಷ್ಣ. ಸೂರ್ಯದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದವನು. ಆದಿಯಲ್ಲಿ ನೀನು ಅವನಿಗೆ ಈ ಶಾಸ್ತ್ರವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲು? ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಮೊಟ್ಟ ಮೊದಲು ಏನ್ ಹೇಳಿದ ಭಗವಂತ? ಹಿಂದೆ ಏನ್ ಹೇಳ್ದ? ಹರೇ ಕೃಷ್ಣ. ಮೊದ್ಲು ಏನ್ ಹೇಳಿದ ಭಗವಂತ? ಎಷ್ಟು ವರ್ಷದ ಹಿಂದೆ ಅವನು ಸೂರ್ಯದೇವನಿಗೆ ತಿಳಿಸಿದ? 120 ದಶಲಕ್ಷ ವರ್ಷದ ಹಿಂದೆ ಸೂರ್ಯದೇವನಿಗೆ ತಿಳಿಸಿದ ಅಲ್ವಾ ಭಗವದ್ಗೀತೆಯನ್ನ. ಈಗ ಅರ್ಜುನ ಯುದ್ಧ ಮಾಡ್ಬೇಕಾದ್ರೆ ಅರ್ಜುನನಿಗೆ ಎಷ್ಟು ವಯಸ್ಸಾಗಿತ್ತು ಸಾಧಾರಣ? ಹರೇ ಕೃಷ್ಣ. ಅರ್ಜುನ ಮತ್ತು ಕೃಷ್ಣ ಒಂದೇ ವಯಸ್ಸಿನವರು ಅಲ್ವಾ? ಹರೇ ಕೃಷ್ಣ. ಈಗ ಪ್ರಶ್ನೆ ಏನು ಕೇಳಿದ್ರೆ ಅರ್ಜುನನಿಗೆ ಪ್ರಶ್ನೆ ಆಗ್ತಾ ಇದೆ, ಕೃಷ್ಣ ನೀನು ಹೇಳ್ತಾ ಇದ್ದೀಯಾ ನೀನು 120 ದಶಲಕ್ಷ ವರ್ಷದ ಹಿಂದೆ ವಿವಸ್ವಾನಿ ನಾನು ಇದನ್ನು ಹೇಳಿದೆ, ಈಗ ನೋಡಿದರೆ ನೀನು ನನ್ನ ಸಮಕಾಲೀನ. ಈಗ ನಾನು ಹೇಗೆ ತಿಳ್ಕೊಳ್ಳೋದು ನೀನು 120 ವರ್ಷದ ಹಿಂದೆ ಅವನಿಗೆ ಹೇಳಿದ್ದೇನೆ ಅಂತಂದ್ರೆ? ಇದು ನಾನು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು? ಹರೇ ಕೃಷ್ಣ. ಈ ತರ ಪ್ರಶ್ನೆ ನಮಗೂ ಬರುತ್ತಾ? ಬರುತ್ತೆ ಮಾತಾಜಿ. ಅಂದ್ರೆ ಅವ ಪರಮ ಪುರುಷ, ಅವನಿಗೆಲ್ಲ ನೆಪಿದೆ, ನಮ್ಗೆ ನೆಪ ಹಾರಿ ಹೋಗಿದೆ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಅರ್ಜುನ ಅವನು ಶುದ್ಧ ಭಕ್ತ, ಅರ್ಜುನನಿಗೆ ಎಲ್ಲ ಗೊತ್ತುಂಟು, ಆದರೆ ಅರ್ಜುನ ಅಜ್ಞಾನದಲ್ಲಿ ಇಲ್ಲ. ಸೊ ಆದರೆ ನಮಗೋಸ್ಕರ ಅರ್ಜುನ ಕೇಳ್ತಾ ಇದ್ದಾನೆ. ಸೊ ಅರ್ಜುನನ ಮೂಲಕ ಭಗವಂತ ನಮಗೆ ಎಲ್ಲ ಜ್ಞಾನವನ್ನ ಕೊಡ್ತಾ ಇದ್ದಾನೆ. ಸೂರ್ಯ ದೇವನಿಗೆ ಕೋಟ್ಯಾಂತರ ವರ್ಷಗಳ ಹಿಂದೆ ಅವನು ಹೇಳಿದ್ದಾನೆ. ಈಗ ನೋಡಿದರೆ ಕೃಷ್ಣ ನನ್ನ ಸಮಾನ, ನನ್ನ ವಯಸ್ಸಿನ ಸಮಾನ. ಇದು ಹೇಗೆ? ಇದಕ್ಕೆ ಉತ್ತರ ಏನ್ ಹೇಳ್ತಾನೆ ನೋಡೋಣ. ಹರೇ ಕೃಷ್ಣ. ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಜನ್ಮ ಕರ್ಮ ಚ ಮೇ ದಿವ್ಯಂ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನಾ ತ್ವಂ ವೇದ್ಧ ಪರಂತಪ. ಶತ್ರುದಮನನಾದ ಅರ್ಜುನನೇ, ನಾನು ಅನೇಕ ಜನ್ಮಗಳನ್ನು ಕಳೆದಿದ್ದೇವೆ. ನನಗೆ ಅವೆಲ್ಲ ಜನ್ಮಗಳ ನೆನಪಿದೆ, ಆದರೆ ನಿನಗಿಲ್ಲ. ನಿನಗೆ ನೆನಪಿಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಬಹುನಿಮೆ ವ್ಯತೀತಾನಿ ತವಚ ಅರ್ಜುನ. ಅಂದ್ರೆ ಅರ್ಜುನ, ನೀನು ಅನೇಕ ಜನ್ಮಗಳನ್ನು ಕಳೆದಿದ್ದೇವೆ ಅಂತ ಹೇಳ್ತಾನೆ. ಇದೇನಿದು ಅರ್ಥ ಅಂದ್ರೆ ಭಗವಂತ ಭಗವಂತನ ನಿತ್ಯ ಸಂಗಾತಿ. ಎಲ್ಲಿ ಕೃಷ್ಣ ಭಗವಂತ ಅವನು ಅವತಾರವಾಗ್ತಾನೆ ಅಲ್ಲೆಲ್ಲ ಅರ್ಜುನ ಹೋಗ್ತಾನೆ. ಸೊ ಹಾಗಾಗಿ ಅದೆಲ್ಲ ನನಗೆ ನೆನಪಿದೆ, ನಿನಗೆ ನೆನಪಿಲ್ಲ. ಅದರ ಅರ್ಥ ಏನಂತಂದ್ರೆ ಅರ್ಜುನನಿಗೆ ನೆನಪಿಲ್ಲ, ಕೃಷ್ಣನಿಗೆ ನೆನಪಿದೆ. ಅದು ಹೇಗೆ ಸಾಧ್ಯ ಅಂದ್ರೆ ಎಲ್ಲ ನೆನಪಿರ್ಲಿಕ್ಕೆ ಹೇಗೆ ಸಾಧ್ಯ ಅಂದ್ರೆ ಭಗವಂತನ ಶರೀರ ದಿವ್ಯವಾದ ಶರೀರ. ಅವನ ಶರೀರ ಅದಕ್ಕೆ ನಾಶ ಇಲ್ಲ. ಅವನಿಗೆ ದಿವ್ಯವಾದ ಶರೀರ ಅಂತಂದ್ರೆ ಸಚ್ಚಿತ್ ಆನಂದ ವಿಗ್ರಹ ಅಂತ ಹೇಳ್ತಾರೆ. ಸತ್, ಚಿತ್ ಮತ್ತು ಆನಂದ. ಸತ್ ಅಂದ್ರೆ ಶಾಶ್ವತವಾದದ್ದು, ಯಾವಾಗ್ಲೂ ಇರ್ತಕ್ಕಂಥದ್ದು. ನಮ್ಮ ಶರೀರ ಯಾವಾಗ್ಲೂ ಇರ್ತದೆಯಾ? ಹರೇ ಕೃಷ್ಣ. ಇಲ್ಲ. ಯಾವಾಗ್ಲೂ ಇರ್ತದೆಯಾ? ಇಲ್ಲ ಅಲ್ವಾ? ನಮ್ಮ ಶರೀರ ಯಾವ ತರ ಶರೀರ? ಪಂಚಮಹಾಭೂತಗಳಿಂದ ಆದ ಶರೀರ. ಪಂಚಮಹಾಭೂತಗಳಿಂದ ಆದ ಶರೀರ. ಸೊ ಆದ್ದರಿಂದ ಅದಕ್ಕೆ
ಶಾಶ್ವತ ಅಲ್ಲ. ನಮಗೆ ಇರ್ತಕ್ಕಂಥದ್ದು ಭೌತಿಕ ಶರೀರ. ಆದರೆ ಭಗವಂತನದು ಸಚ್ಚಿದಾನಂದ ವಿಗ್ರಹ, ಆಧ್ಯಾತ್ಮಿಕ ಶರೀರ. ಸೊ ಅವನದು ಸತ್ ಅಂದ್ರೆ ಶಾಶ್ವತವಾಗಿರ್ತಕ್ಕಂಥವನು. ಚಿತ್ ಅಂದ್ರೆ ಸಂಪೂರ್ಣ ಜ್ಞಾನ ಇದೆ ಭಗವಂತನಿಗೆ. ಸಂಪೂರ್ಣ ಜ್ಞಾನ ಅಂತಂದ್ರೆ ಹರೇ ಕೃಷ್ಣ ಹರೇ ಕೃಷ್ಣ. ಸಂಪೂರ್ಣ ಜ್ಞಾನ ಅಂತಂದ್ರೆ ಭೂತ, ಭವಿಷ್ಯತ್ತು, ವರ್ತಮಾನ ಕಾಲ ಎಲ್ಲ ಜ್ಞಾನ ಇದೆ ಭಗವಂತನಿಗೆ. ಕೋಟ್ಯಾಂತರ ವರ್ಷಗಳ ಹಿಂದೆ ಅವನಿಗೆ ಜ್ಞಾನ ಇದೆ. ಮುಂದೇನು ಆಗ್ತದೆ ಅದು ಕೂಡ ಜ್ಞಾನ ಭಗವಂತನಿಗೆ ಇದೆ. ಇದು ಯಾಕೆ ಹೀಗಾಗತ್ತೆ? ನಮಗೆ ನೆನಪಿರೋದಿಲ್ಲ, ಭಗವಂತನಿಗೆ ನೆನಪಿರುತ್ತೆ. ಯಾಕೆ? ಹೇ ಕೃಷ್ಣ, ಅವನು ಜನ್ಮ ತಾಳಿದರೂ ಕೂಡ, ಅಂದ್ರೆ ಜನ್ಮ ತಾಳುದು ಅಂದ್ರೆ ಭಗವಂತ ಹಾಗೆ ತಾನು ಹೇಗೆ ಇದ್ದಾನೆ ಹಾಗೆ ಇಳಿದು ಬರ್ತಾನೆ. ಅವನ ಶರೀರದಲ್ಲಿ ಬದಲಾವಣೆ ಇರೋದಿಲ್ಲ. ಆದರೆ ನಮ್ಮ ಶರೀರದಲ್ಲಿ ಏನಾಗುತ್ತೆ? ಬದಲಾವಣೆ ಇದೆ ಶರೀರದಲ್ಲಿ ಏನಾಗುತ್ತೆ? ಬದಲಾವಣೆ ಇದೆ. ನಮ್ಮ ದೇಹ ತ್ಯಾಗ ಮಾಡಿದಾಗ ಏನಾಗುತ್ತೆ? ನಮ್ದು ಶರೀರ ನಾಶ ಆಗುತ್ತೆ ಮಾತಾಜಿ. ನಾಶ ಆದ್ರೆ ಮುಂದೇನಾಗುತ್ತೆ ಆತ್ಮಕ್ಕೆ? ನೋಡಿ, ದೇಹಿನೋ ಅಸ್ಮಿನ್ಯತ ದೇಹೇ ಕೌಮಾರಂ ಯವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತೆ. ಅಂದ್ರೆ ಶರೀರಕ್ಕೆ ಬದಲಾವಣೆಗಳಾಗ್ತಾ ಇರುತ್ತೆ. ಅದರಲ್ಲಿ ಹುಟ್ಟು ಹೋಗ್ತೆ, ಬಾಲ್ಯ ಬರುತ್ತೆ, ಮತ್ತೆ ಯೌವನರಾಗ್ತಾರೆ, ಮತ್ತೆ ಅಲ್ಲಿಂದ ಉಪೋತ್ಪತ್ತಿ ಆಗತ್ತೆ, ಸ್ವಲ್ಪ ಕಾಲ ಉಳಿತಾರೆ, ಆಮೇಲೆ ದೇಹ ನಶಿಸುತ್ತೆ, ಆಮೇಲೆ ದೇಹ ಇಲ್ಲವಾಗುತ್ತದೆ. ಸೊ ಇಲ್ಲವಾದ್ರೆ ಆತ್ಮ ಎಲ್ಲಿ ಹೋಗ್ತಾನೆ? ಮತ್ತೊಂದು ಶರೀರವನ್ನ ಪ್ರವೇಶ ಮಾಡ್ತಾನೆ. ಈಗ ಆತ್ಮ ಮತ್ತೊಂದು ಶರೀರ ಪ್ರವೇಶ ಮಾಡಿದರೆ ಹಿಂದಿನ ಜನ್ಮ ನೆನಪಿರ್ತದ್ಯಾ? ಇಲ್ಲ ಮಾತಾಜಿ. ಇದೆಯಾ? ಈಗ ನಾನು ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದ್ದೆ ನನಗೇನಾದ್ರೂ ಗೊತ್ತಿದ್ಯಾ? ಇಲ್ಲ ಮಾತಾಜಿ. ಏನ್ ಮಾಡಿದ್ದೆ ನೆನಪಿದ್ಯಾ? ಇಲ್ಲ ಮಾತಾಜಿ. ಏನು ನೆನಪಿಲ್ಲ ಅಲ್ವಾ? ಈಗ ಹೋಗ್ಲಿ, ಹಿಂದಿನ ಜನ್ಮ ಹೋಗ್ಲಿ, ನಿನ್ನೆ ಏನ್ ಮಾಡಿದೀವಿ ಇವತ್ತರ ನೆನಪಿದ್ಯಾ? ಇಲ್ಲ. ನಮಗೆ ಇಲ್ಲ, ನೆನಪಿಲ್ಲ. ನಮ್ಗೆ ಏನು ನೆನಪು ಮರ್ತು ಬಿಡುತ್ತೆ ಅಲ್ವಾ? ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ. ನೆನಪು ಕೊಡುವನು, ಸ್ಮರಣೆ ಕೊಡುವುದು, ಜ್ಞಾನ ಕೊಡುವುದು, ಮತ್ತೆ ನಮಗೆ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ. ಮರವು ಕೊಡೋದು, ನೆನಪು ಕೊಡೋದು, ಜ್ಞಾನ ಕೊಡೋದು ಎಲ್ಲ ಭಗವಂತನೇ. ಹಾಗಾಗಿ ನಮಗೆ ನೆನಪಿನ ಶಕ್ತಿ ಇರೋದಿಲ್ಲ. ಯಾಕೆಂದ್ರೆ ನಾವು ದೇಹವನ್ನು ಬದಲಾವಣೆ ಮಾಡ್ತೇವೆ. ಭಗವಂತನಿಗೆ ದೇಹ ಬದಲಾವಣೆ ಇಲ್ಲ. ಅವನದು ಸಚ್ಚಿದಾನಂದ ಶರೀರ. ಸೊ ಹಾಗಾಗಿ ಇಲ್ಲೇನಾಗುತ್ತೆ? ಕೋಟ್ಯಾಂತರ ವರ್ಷಗಳಿಂದ ವಿವಸ್ವಾನಿಗೆ ಏನ್ ಹೇಳಿದ್ದಾನೆ ಅದು ಕೃಷ್ಣನಿಗೆ ನೆನಪಿದೆ, ಭಗವಂತನಿಗೆ. ಅರ್ಜುನನಿಗೆ ನೆನಪಿಲ್ಲ. ಅರ್ಜುನನು ಆ ಕಾಲದಲ್ಲಿ ಇದ್ದಿದ್ದ ಜೊತೆಗೆ, ಆದ್ರೆ ಅವನಿಗೆ ಆ ಒಂದು ನೆನಪಿನ ಶಕ್ತಿ ಇಲ್ಲ. ಸೊ ಹಾಗಾಗಿ ಇಲ್ಲಿ ಏನಂತಂದ್ರೆ ಭಗವಂತನ ಶರೀರಕ್ಕೂ ಒಂದು ಜೀವಾತ್ಮನ ಶರೀರಕ್ಕೂ ಇರುವ ವ್ಯತ್ಯಾಸ ಏನು? ಹರೇ ಕೃಷ್ಣ. ಭಗವಂತನ ಶರೀರಕ್ಕೂ ಜೀವಾತ್ಮನ ಶರೀರಕ್ಕೂ ಇರುವ ವ್ಯತ್ಯಾಸವೇನು? ಭಗವಂತನ ಶರೀರ ಆತ್ಮಕ್ಕೆ ಮತ್ತೆ ದೇಹಕ್ಕೆ ಏನು ವ್ಯತ್ಯಾಸ ಇಲ್ಲ ಮಾತಾಜಿ. ಆತ್ಮ ಬೇರೆ ಅಲ್ಲ, ದೇಹ ಒಂದೇ ಆಗಿರುತ್ತೆ. ಆತ್ಮ ಮತ್ತೆ ಶಾಶ್ವತವಾದದ್ದು, ದೇಹ ನಮ್ದು ಶಾಶ್ವತವಾದದ್ದಲ್ಲ. ಅಂದ್ರೆ ಇಲ್ಲಿ ಭಗವಂತನ ಶರೀರದಲ್ಲಿ ದೇಹ, ಮನಸ್ಸು, ಆತ್ಮ ಎಲ್ಲವೂ ಒಂದೇ. ಆದ್ರೆ ನಮಗಾದ್ರೆ ದೇಹ ಬೇರೆ, ಮನಸ್ಸು ಬೇರೆ, ಆತ್ಮ ಬೇರೆ ಅಲ್ವಾ? ಹೌದು ಮಾತಾಜಿ, ಇವಾಗ ನೀವ್ ಹೇಳಿದ್ರಲ್ಲ, ಆತ್ಮ ನಮ್ ದೇಹ ತ್ಯಾಗ ಆದ್ಮೇಲೆ ಇನ್ನೊಂದು ದೇಹಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು, ಈಗ ಆತ್ಮಕ್ಕೆ ಎಲ್ಲಾ ತರದ್ದು ಜ್ಞಾನ ಇರ್ತೈತ ಮಾತಾಜಿ? ಅಥವಾ ಅದನ್ನು ಸಹ ಬೇರೆ ದೇಹಕ್ಕೆ ಹೋಗ್ತಿದ್ದಂಗೆ ಎಲ್ಲ ಅದನ್ನು ಮರ್ತೋಗ್ಬಿಡುತ್ತೆ ಮಾತಾಜಿ? ಮರಿತದೆಯಲ್ಲ, ಇದನ್ನೇ ಹೇಳಿದಾರಲ್ಲ, ನಾನು ಅನೇಕ ಜನ್ಮಗಳನ್ನು ಕಳೆದಿದ್ದೇವೆ, ನನಗೆ ಅವೆಲ್ಲ ಜನ್ಮಗಳ ನೆನಪಿದೆ, ನಿನಗಿಲ್ಲ. ಈಗ ನಿಮಗಾದ್ರೂ ನೋಡಿ, ನಿಮಗೆ ನೆನಪಿದ್ಯಾ ನಿಮ್ಗೆ ಹಿಂದಿನ ಜನ್ಮದಲ್ಲಿ ಏನಾಗಿದ್ರಿ ಅಂತ? ಇಲ್ಲ ಮಾತಾಜಿ, ಅದಕ್ಕೆ ನಾನ್ ಕೇಳಿದ್ದು. ಆತ್ಮಕ್ಕೆ ಎಲ್ಲಾ ಜ್ಞಾನನೂ ಇರೋ ಅಂತದ್ದು, ಈ ದೇಹಕ್ಕೆ ಏನು ಗೊತ್ತಿಲ್ಲ, ಸುಮ್ನೆ ಅದು ಆತ್ಮ ಏನ್ ಹೇಳುತ್ತೆ ಅದೇ ರೀತಿ ಕೇಳೋ ಅಂತದ ಮಾತಾಜಿ ಇದು? ಆತ್ಮ ಅದೇ, ಆ ದೇಹ ಆದ್ರೆ ಹೇಗೆ ಕೇಳುವುದಿಲ್ಲ? ಆ ದೇಹ ದೇಹ ಏನು? ಭೌತಿಕ ಶರೀರ ಅಲ್ವಾ? ದೇಹ ಜಡವಸ್ತು. ದೇಹ ಏನಿದ್ರು ಜಡವಸ್ತು. ಆ ಜಡವಸ್ತುವನ್ನ ಆತ್ಮ ಇದೆ ಅಂತ ಚಲಾವಣೆಯಲ್ಲಿ ಇರುತ್ತೆ. ಆತ್ಮ ಹೊರಟೋದಾಗ ದೇಹ ಏನಾಗತ್ತೆ? ನಿಷ್ಕ್ರಿಯವಾಗುತ್ತೆ. ದೇಹ ನಿಷ್ಕ್ರಿಯ ಆಗುತ್ತೆ. ನಿಷ್ಕ್ರಿಯ ಆಗತ್ತೆ. ನಿಷ್ಕ್ರಿಯ ಆಗೋದೊಂದೇ ಅಲ್ಲ, ಸ್ವಲ್ಪ ಹೊತ್ತಿನ ಸಮಯದ ಮೇಲೆ ಕೊಳಿಲಿಕ್ಕೆ ಪ್ರಾರಂಭ ಆಗತ್ತೆ ಅಲ್ವಾ? ಪ್ರಾರಂಭ ಆಗುತ್ತೆ, ಹೌದು. ಆದ್ರೆ ಮಾತಾಜಿ ಜಡವಸ್ತು, ಅದಕ್ಕೆ
ಅದಕ್ಕೆ ಏನೂ ಇಲ್ಲ, ಜಡವಸ್ತು ಅದಕ್ಕೆ ಏನೂ ಇಲ್ಲ, ಒಳಗಿರುವ ಆತ್ಮ ಅದನ್ನೆಲ್ಲ ಗ್ರಹಿಸುತ್ತದೆ. ಅದೇ ಆತ್ಮ ಮುಂದಿನ ಒಂದು ಜನ್ಮಕ್ಕೆ ಅಥವಾ ಹೋದ್ರೆ ಮಾತಾಜಿ, ಆ ಆತ್ಮಕ್ಕೂ ಸಹ ನೆನಪಿನ ಶಕ್ತಿ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಮಾಯೆ ಅದನ್ನೆಲ್ಲ ಜನ್ಮದ ನೆನಪು ಏನು ಇರೋದಿಲ್ಲ. ಬದ್ಧಾತ್ಮಗಳು ಮಾತಾಜಿ, ಬದ್ಧಾತ್ಮಗಳು ನಾವೆಲ್ಲ. ಅದಕ್ಕೆ ಹಿಂದಿನ ಜನ್ಮದ ಏನು ನೆನಪಿರೋಲ್ಲ. ಮುಂದೆ ಹೋಗೋಣ. ಹರೇ ಕೃಷ್ಣ. ಪ್ರಶ್ನೆಗಳನ್ನ ಮತ್ತೆ ಕೊನೆಯಲ್ಲಿ ಮಾಡೋಣ, ಇಲ್ಲದಿದ್ರೆ ಇಲ್ಲಿಗೆ ನಾವು ನಿಂತು ಬಿಡ್ತೇವೆ. ಹರೇ ಕೃಷ್ಣ. ಇದನ್ನು ಓದಿ. ಜೀವಿಯು ದೇಹವನ್ನು ಬದಲಾಯಿಸುವುದರಿಂದ ಎಲ್ಲವನ್ನು ಮರೆಯುತ್ತಾನೆ, ಆದರೆ ಭಗವಂತನು ಸಚ್ಚಿದಾನಂದ ದೇಹವನ್ನು ಬದಲು ಮಾಡುವುದಿಲ್ಲವಾದ್ದರಿಂದ ಅವನಿಗೆ ನೆನಪಿರುತ್ತದೆ. ಹರೇ ಕೃಷ್ಣ ಮಾತಾಜಿ. ಸಚ್ಚಿದಾನಂದ ದೇಹವನ್ನು ಬದಲು ಮಾಡೋದಿಲ್ಲ ಅವನು, ಅದಕ್ಕೆ ಅವನಿರುತ್ತೆ. ಇಲ್ಲಿ ನೋಡಿ, ಇದಕ್ಕೆ ನಾವು ಚಿತ್ರದಲ್ಲಿ ತೋರಿಸಿದ್ದಾರೆ. ಭಗವಂತ ಯಾವಾಗ ಕೃಷ್ಣ ಬರ್ತಾನೆ, ವಸುದೇವ ದೇವಕಿ, ಆದರೆ ವಸುದೇವ ದೇವಕಿಯರಿಗೆ ಹೇಗೆ ಭಗವಂತನ ಜನ್ಮ ಅಂತಂದ್ರೆ, ಭಗವಂತ ತಾನಿರುವ ರೂಪದಲ್ಲಿ ಬಂದು ಇಳಿತಾನೆ, ನಾರಾಯಣ ರೂಪದಲ್ಲಿ ಬಂದು ಇಳಿತಾನೆ. ಆದರೆ 4 ಚತುರ್ಭುಜ ನಾರಾಯಣ ರೂಪದಲ್ಲಿ ಬರ್ತಾನೆ. ಅದನ್ನ ನೋಡಿ ವಸುದೇವ ದೇವಕಿಯರು ಮೊದಲು ವಸುದೇವನ ಹೃದಯದಲ್ಲಿ ಬರ್ತಾನೆ, ಆಮೇಲೆ ದೇವಕಿಯ ಹೃದಯ ಗರ್ಭ ಅದು. ನಮ್ಮ ಹಾಗೆ ತಾಯಿಯ ಗರ್ಭದಲ್ಲಿ ಇದ್ದು ಅಲ್ಲಿಂದ ಜನ್ಮ ಆಗೋದು ಆ ಥರ ಜನ್ಮ ಅಲ್ಲ, ಹೃದಯ ಗರ್ಭ. ಇಲ್ಲಿ ವಸುದೇವನ ಹೃದಯದಲ್ಲಿ, ಆಮೇಲೆ ಅಲ್ಲಿಂದ ದೇವಕಿಯ ಹೃದಯದಲ್ಲಿ ಬರ್ತಾನೆ. ಆಮೇಲೆ ಅವನು ಕಾರಾಗೃಹ ಅಲ್ವಾ, ಇದು ಮಥುರೆಯ ಕಾರಾಗೃಹದಲ್ಲಿ ಸುಮ್ಮನೆ ಅವನ ಮಧ್ಯರಾತ್ರಿಯಲ್ಲಿ ಇಳಿದು ಬಿಡ್ತಾನೆ, ಅಂದ್ರೆ ಭೌತಿಕ ಪ್ರಪಂಚದಲ್ಲಿ ಇಲ್ಲಿಗೆ. ಆಗ ಈ ವಸುದೇವ ದೇವಕಿಗೆ ಭಗವಂತ ಅಂತ ಗೊತ್ತಾಗತ್ತೆ. ಇನ್ನು ಈ ರೀತಿ ಬರಬೇಡಪ್ಪ, ಈ ರೀತಿ ಬಂದ್ರೆ ಎಲ್ಲರೂ ಗುರ್ತ ಮಾಡಿಬಿಡ್ತಾರೆ ನಿನಗೆ, ಅದಕ್ಕೆ ನೀನು ಚಿಕ್ಕ ಮಗುವಿನ ರೂಪದಲ್ಲಿ 2 ಕೈಗಳ ರೂಪದಲ್ಲಿ ಬಾ ಅಂತ ಹೇಳ್ತಾನೆ. ತಕ್ಷಣವೇ ಅವನು ನೋಡಿ ಇಲ್ಲಿ 2 ಕೈಗಳ ರೂಪ ಆಗಿದ್ದಾನೆ ಮಗು ಕೃಷ್ಣ ಅಲ್ವಾ. ಹರೇ ಕೃಷ್ಣ. ಈ ಮಗು ಕೃಷ್ಣನಿಗೂ ಮತ್ತೆ ಈ ನಾರಾಯಣನಿಗೂ ಕೃಷ್ಣನಿಗೂ ಯಾವ ವ್ಯತ್ಯಾಸವೂ ಇಲ್ಲ, ಸಚ್ಚಿದಾನಂದ ರೂಪ. ಹರೇ ಕೃಷ್ಣ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ. ದೇವರು ಹೇಗೆ ಮರೆಯಲು ಸಾಧ್ಯ? ನೀವು ಮರೆತರೆ ಸ್ವಲ್ಪ ದೊಡ್ಡಕ್ಕೆ ಓದ್ಬೇಕು ಮಾತಾಜಿ. ದೇವರು ಹೇಗೆ ಮರೆಯಲು ಸಾಧ್ಯ? ವಾಯ್ಸ್ ತುಂಬಾ ಚಿಕ್ಕದಿದೆ. ಹರೇ ಕೃಷ್ಣ. ನೀವು ಮರೆತರೆ ನೀವು ದೇವರಲ್ಲ, ಬೇರೆ ಯಾವುದೇ ವಾದವಿಲ್ಲ. ದೇವರು ಮರೆಯಲು ಸಾಧ್ಯವಿಲ್ಲ, ದೇವರು ಸದಾ ನೆನಪಿಸಿಕೊಳ್ಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಪ್ರಶ್ನೆ ಏನು ಕೇಳಿದ್ರೆ, ನೀವು ದೇವರು ಮರಿಲಿಕ್ಕೆ ಸಾಧ್ಯ ಇಲ್ಲ, ದೇವರಿಗೆ ಎಲ್ಲವೂ ನೆನಪಿರುತ್ತೆ ಅಲ್ವಾ. ನೋಡಿ, ವಿವಸ್ವಾನಿಗೆ ಎಷ್ಟು 120 ಲಕ್ಷಗಳ ವರ್ಷ, 120 ದಶಲಕ್ಷಗಳ ವರ್ಷದ ಹಿಂದೆ ತಿಳಿಸಿದ್ದಾರೆ. ಅದನ್ನ ನೆನಪಿದೆಯಲ್ವಾ? ಹರೇ ಕೃಷ್ಣ. ಭಗವಂತನ ನೆನಪಿದೆಯಲ್ವಾ? ಅದನ್ನ ನಮಗೇನಾದ್ರೂ ನೆನಪಿರುತ್ತಾ? ಇಲ್ಲ. ಸೊ ಹಾಗಾಗಿ ಯಾರು ಮರೀತಾರೆ ಅವರು ದೇವರಾಗ್ಲಿಕ್ಕೆ ಸಾಧ್ಯವಾ? ಇಲ್ಲ. ಸೊ ಹಾಗಾಗಿ ಇದು ಮಾಯಾವಾದಿ ತತ್ವವನ್ನ ಹೇಳ್ತಾರೆ. ಈ ಮಾಯಾವಾದಿ ತತ್ವಶಾಸ್ತ್ರ ಏನ್ ಹೇಳ್ತದೆ ಅಂದ್ರೆ, ನಾವು ಕೂಡ ಒಂದು ದಿವಸ ದೇವರಾಗಬಹುದು. ಈಗ ಏನ್ ಹೇಳ್ತಾರೆ, ಈಗ ನಾವು ಒಂದು ಮಾಯೆಯಲ್ಲಿದ್ದೇವೆ, ಈ ಮಾಯೆಯಿಂದ ನಾವು ಹೊರಗೆ ಬಂದರೆ ನಾವು ಕೂಡ ದೇವರಾಗಬಹುದು ಅಂತ ಮಾಯಾವಾದಿಗಳು ಹೇಳ್ತಾರೆ. ಅಂದ್ರೆ ಅವರ ದೇವ ತತ್ವ ಅಂದ್ರೆ ಅದ್ವೈತವಾದ, ಆತ್ಮನಿಗೂ ಪರಮಾತ್ಮನಿಗೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ನೀವು ದೇವರಾಗ್ಲಿಕ್ಕೆ ಹೇಗೆ ಸಾಧ್ಯ? ನಿಮಗೆ ಮರವು ಇದೆ, ಭಗವಂತನಿಗೆ ಮರವು ಇಲ್ಲ ಅಲ್ವಾ. ಭಗವಂತ ಯಾವಾಗಲೂ ನೆನಪಿನಲ್ಲಿ ಇಟ್ಕೊಂಡಿರ್ತಾನೆ ಎಲ್ಲ ವಿಷಯಗಳನ್ನು, ಅವನಿಗೆ ನೆನಪಿನ ಶಕ್ತಿ ಇದೆ ಅಗಾಧವಾಗಿ. ಯಾರಿಗೆ ಮರವು ಇದೆಯೋ ಅವರು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ದೇವರು ಅಂತ ಕರೆಸ್ಕೊಳ್ಬೇಕು ಅಂದ್ರೆ ಮರವಿರಬಾರ್ದು. ಅದಕ್ಕೆ ಗಾಡ್ ಈಸ್ ಗಾಡ್, ಡಾಗ್ ಈಸ್ ಡಾಗ್. ದ ಡಾಗ್ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಗಾಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. DOG ಇಬ್ಬರ ಇಲ್ಲಿರ್ತಕ್ಕಂತಹ ಅಕ್ಷರಗಳು ಒಂದೇ, ಆದರೆ ದೇವರು ಒಬ್ಬನೇ. ಸೊ ಅದಲ್ಲಿ ಭಗವಂತನ ಸ್ಥಾನವನ್ನು ನಮಗೆ ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವನು ಅಸಮವರ್ಧ್ವ, ಅವನಿಗಿಂತ ಮೇಲೆ ಯಾರು ಇಲ್ಲ, ಅವನಿಗೆ ಸಮಾನರಾದವರು ಯಾರು ಇಲ್ಲ. ಸೊ ಹಾಗಾಗಿ ಇದನ್ನ, ಆದರೆ ಮಾಯಾವಾದಿಗಳು ತಪ್ಪು ತಿಳ್ಕೊಳ್ಳಿಕ್ಕೆ ಮಾಡ್ಕೊಂಡಿದ್ದಾರೆ. ಏನಂತ? ನಾವು ದೇವರಾಗ್ತೇವೆ ಅಂತ.
ಇದನ್ನು ಓದಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾಯವಾದಿ ತತ್ವಜ್ಞಾನಿಯು ನೀನು ದೇವರು, ಈಗ ನಾನು ಮಾಯೆಯ ಭ್ರಮೆಯಲ್ಲಿದ್ದೇನೆ, ನಾನು ನನ್ನನ್ನೇ ಮರೆತು ಬಿಟ್ಟಿದ್ದೇನೆ, ನಾನು ದೇವರು ಮತ್ತು ಧ್ಯಾನದಿಂದ ನಾನು ದೇವರಾಗುತ್ತೇನೆ. ಇದೆಲ್ಲ ಅಸಂಬದ್ಧ. ಯಾರು ದೇವರೋ ಅವರು ತನ್ನನ್ನು ಮರೆಯಲು ಸಾಧ್ಯವಿಲ್ಲ, ಹಾಗಾದರೆ ಅವನು ದೇವರಲ್ಲ. ಧನ್ಯವಾದ. ಹರೇ ಕೃಷ್ಣ. ಶೀಲ ಪ್ರಭುಪಾದರು ಮತ್ತೆ ಮತ್ತೆ ಪ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ. ಅಂದರೆ ಈ ಮಾಯಾವಾದಿ ತತ್ವಶಾಸ್ತ್ರ ಏನ್ ಹೇಳ್ತದೆ? ನಾನು ಭ್ರಮೆಯಲ್ಲಿದ್ದೇನೆ, ದೇವರಿಂದ ಮರೆತು ಬಿಟ್ಟಿದ್ದೇನೆ, ನಾನು ಧ್ಯಾನ ಮಾಡಿ ದೇವರಾಗ್ಬಿಡ್ತೇನೆ ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ನಾವು ಮಾಯಲ್ಲಿದ್ದೇವೆ, ಆಮೇಲೆ ನಾವು ದೇವರಾಗ್ಬಿಡ್ತೇವೆ ಅಂತ. ಸೊ ಅದಕ್ಕೆ ನಾವು ಅವರ ವಾದವನ್ನೇ ತಕೊಳ್ಳೋಣ. ಆದ್ರೂ ಕೂಡ ದೇವರು ಮಾಯೆ ಅಡಿಗೆ ಬರ್ಲಿಕ್ಕೆ ಸಾಧ್ಯ? ಹೇಗೆ ಸಾಧ್ಯ? ದೇವರು ಮಾಯೆ ಅಂಡರ್ ಬರ್ತಾರ? ಭಗವಂತನು ಮಾಯೆಯನ್ನು ಕಂಟ್ರೋಲ್ ಮಾಡ್ತಕ್ಕಂಥನು ಮಾಯೇಶ ಅಲ್ವಾ? ಮಾಯೆಯನ್ನು ಕಂಟ್ರೋಲ್ ಮಾಡ್ತವನು ಭಗವಂತ. ಭಗವದ್ಗೀತೆಯಲ್ಲಿ ಎಲ್ಲ ಹೇಳಿದ್ದಾರೆ. ಹರೇ ಕೃಷ್ಣ. ದೈವೀ ಹೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಲ್ವಾ? ಮಾಯೆ ನನ್ನ ಕೈ ಹೇಳಿದೆ ಅಂತ ಭಗವಂತ ಹೇಳಿದ್ದಾನೆ. ಆದರೆ ಇಲ್ಲಿ ಏನ್ ಹೇಳ್ತಾರೆ ಮಾಯಾವಾದಿಗಳು? ನಾನು ದೇವರಾಗ್ತೇನೆ, ಮಾಯೆ ಕೆಳಗಡೆ ದೇವ್ರು ಹೇಗೆ ಬರ್ತಾನೆ? ಸಾಧ್ಯ ಇಲ್ಲ. ಅದಕ್ಕೆ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ? ಮಾಯೆಯ ಕೆಳಗಡೆ ಭಗವಂತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇದೆಲ್ಲ ಅಸಂಬದ್ಧ. ಮಾತಾಡೋದು ಮಾಯಾವಾದಿ ತತ್ವ ಅಸಂಬದ್ಧ, ಸರಿಯಲ್ಲ. ಯಾರು ದೇವರೋ ಅವರಿಗೆ ತಮ್ಮನ್ನು ಮರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವನು ದೇವರಲ್ಲ, ಯಾರು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಈಗ ಇದರಲ್ಲಿ 4ನೇ ಅಧ್ಯಾಯದ 6, 7, 8, 9ನೇ ಶ್ಲೋಕವನ್ನು ನಮಗೆ ನೋಡ್ಬೇಕು. ಅದರಲ್ಲಿ ವಿಶೇಷ ಗಮನ ಏನ್ ಕೊಡ್ಬೇಕು? ಸಂಸ್ಕೃತ ಪದಗಳು, ನುಡಿಗಟ್ಟುಗಳು ಮತ್ತು ಸಾದೃಶ್ಯಗಳು. ನಾನು ಶೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಭಗವದ್ಗೀತೆಯನ್ನ. ಕಾಣ್ತಾ ಉಂಟಾ? ಹರೇ ಕೃಷ್ಣ. ಸ್ಕ್ರೀನ್ ಕಾಣ್ತಾ ಉಂಟಾ? ಕಾಣ್ತಾ ಇದೆ ಮಾತಾಜಿ. ನೈಪುಣ್ಯತೆ. ಈಗ ಸಮಾಜದಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸ. ಹರೇ ಕೃಷ್ಣ. ಆರು, 7, 8, 9 ಇದನ್ನ ಓದ್ಬೇಕು ಇವತ್ತು. ಹರೇ ಕೃಷ್ಣ. ಯಾರಿಗೆ ಓದ್ಲಿಕ್ಕೆ ಇಚ್ಛೆ ಉಂಟು ಕೈ ಎತ್ತಿ. ಹರೇ ಕೃಷ್ಣ. ಅಜೋಪಿ ಸನ್ನಪಿ ಆತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮ ಮಾಯಯ. ಅನುವಾದ ಮತ್ತು ಭಾವಾರ್ಥ ಓದಿ ಮಾತಾಜಿ. ಹರೇ ಕೃಷ್ಣ. ಸವಿತಾ ಮಾತಾಜಿ. ನನಗೆ ಹುಟ್ಟು ಎನ್ನುವುದಿಲ್ಲ, ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ. ನಾನು ಎಲ್ಲ ಜೀವಿಗಳ ಪ್ರಭು, ಆದರೂ ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸುತ್ತದೆ. ಹರೇ ಕೃಷ್ಣ. ಸೊ ಇಲ್ಲಿ ನಾವೇನ್ ತಿಳ್ಕೊಬೇಕು? ಹುಟ್ಟು ಎನ್ನುವುದು ಇಲ್ಲ ಭಗವಂತನಿಗೆ. ಅಜ ಇಲ್ಲಿ ಏನು? ಅಜ, ಹುಟ್ಟು ಅನ್ನೋದು ಇಲ್ಲ, ಜನ್ಮ ಇಲ್ಲ. ಅದಕ್ಕೆ ಸಂಸ್ಕೃತ ಶಬ್ದ ನೋಡಿ, ಅವ್ಯಯ. ಅವನಿಗೆ ನಾಶ ಇಲ್ಲ. ನಾಶ ಇಲ್ಲ ಅಂದ್ರೆ
ಸಾವು ಹೇಳೋದು ಇರೋದಿಲ್ಲ, ಶರೀರ ಕ್ಷಯಿಸುವುದಿಲ್ಲ. ಆದರೂ ಪ್ರತಿಯುಗದಲ್ಲಿಯೂ ಪ್ರಕೃತಿ ಆ ಸಂಭವಾಮಿ ಆತ್ಮ ಮಾಯೆಯ, ನನ್ನ ಅಂತರಂಗ ಶಕ್ತಿಯಿಂದ ನಾನು ಮೂಲ ರೂಪದಲ್ಲಿ ಅವತರಿಸ್ತೇನೆ. ಹರೇ ಕೃಷ್ಣ. ಬೇರೆಯವರು ಓದಿ, ಭಾವಾರ್ಥ ಓದಿ. ಸವಿತಾ ಮಾತಾಜಿ ಓದಿ. ಹರೇ ಕೃಷ್ಣ. ಭಗವಂತನು ತನ್ನ ಜನ್ಮದ ವೈಚಿತ್ರ್ಯವನ್ನು ಕುರಿತು ಹೇಳುತ್ತಾನೆ. ಅವನು ಸಾಮಾನ್ಯ ಮನುಷ್ಯನಂತೆ ಕಂಡರೂ ತನ್ನ ಹಿಂದಿನ ಅಸಂಖ್ಯಾತ ಜನ್ಮಗಳ ಎಲ್ಲ ವಿಷಯಗಳು ಅವನಿಗೆ ನೆನಪಿರುತ್ತವೆ. ಸಾಮಾನ್ಯ ಮನುಷ್ಯನಿಗೆ ಕೆಲವೇ ಗಂಟೆಗಳ ಹಿಂದೆ ತಾನು ಏನು ಮಾಡಿದೆ ಎನ್ನುವುದು ನೆನಪಿರುವುದಿಲ್ಲ. ಹಿಂದಿನ ದಿನ ಅದೇ ಹೊತ್ತಲ್ಲಿ ಅವನು ಏನು ಮಾಡುತ್ತಿದ್ದ ಎಂದು ಪ್ರಶ್ನಿಸಿದರೆ ಜ್ಞಾಪಿಸಿಕೊಳ್ಳುವುದು ಅವನಿಗೆ ಬಹು ಕಷ್ಟವಾಗುತ್ತದೆ. ಅದನ್ನು ಜ್ಞಾಪಿಸಿಕೊಳ್ಳಲು ಖಂಡಿತವಾಗಿಯೂ ಆತನು ತನ್ನ ನೆನಪಿಗೆ ಪಾತಾಳ ಗರಡಿಯನ್ನು ಹಾಕಬೇಕಾಗುತ್ತದೆ. ಇಷ್ಟಾದರೂ ತಾವೇ ಭಗವಂತ ಅಥವಾ ಕೃಷ್ಣ ಎಂದು ಹೇಳಿಕೊಳ್ಳುವ ದಾಶ್ರಮವಿರುವವರು ಇದ್ದಾರೆ. ಅವರ ಅರ್ಥಹೀನ ಬಡಾಯಿಯಿಂದ ನಾವು ಮೋಸವಾಗಬಾರದು. ಭಗವಂತನು ತನ್ನ ಪ್ರಕೃತಿ ಅಥವಾ ರೂಪವನ್ನು ವಿವರಿಸುತ್ತಾನೆ. ಪ್ರಕೃತಿ ಎಂದರೆ ಸ್ವಭಾವವೂ ಹೌದು, ಸ್ವರೂಪವೂ ಹೌದು. ಭಗವಂತನು ತಾನು ತನ್ನದೇ ಆದ ಶರೀರದೊಡನೆಯೇ ಅವತರಿಸುತ್ತೇನೆ ಎಂದು ಹೇಳುತ್ತಾನೆ. ಸಾಮಾನ್ಯ ಜೀವಿಯು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಬದಲಾವಣೆ ಮಾಡುವಂತೆ ಭಗವಂತನು ಮಾಡುವುದಿಲ್ಲ. ಬದ್ಧಾತ್ಮ ಮಾತಾಜಿ ಒಂದು ಬಗೆಯ ಅಟೆಂಡೆನ್ಸ್ ಹಾಕಿ. ಹರೇ ಕೃಷ್ಣ. ಎಲ್ಲರಿಗೂ ಅಟೆಂಡೆನ್ಸ್ ಹಾಕಿ ಮಾತಾಜಿ. ಹಾಕ್ತೀನಿ ಮಾತಾಜಿ. ಆದರೆ ಮುಂದಿನ ಜನ್ಮದಲ್ಲಿ ಇನ್ನೊಂದು ಬಗೆಯ ದೇಹವನ್ನು ಹೊಂದಿರುತ್ತಾನೆ. ಭೌತಿಕ ಜಗತ್ತಿನಲ್ಲಿ ಜೀವಿಗೆ ಸ್ಥಿರ ದೇಹವಿಲ್ಲ. ಆತನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತಾನೆ. ಆದರೆ ಭಗವಂತನು ಹಾಗೆ ಮಾಡುವುದಿಲ್ಲ. ತನ್ನ ಅಂತರ್ಮುಖದಿಂದ ತಾನು ಅವತರಿಸಿದಾಗಲೆಲ್ಲ ಒಂದೇ ಮೂಲ ಶರೀರದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳಬೇಕೆಂದರೆ, ಕೃಷ್ಣನು ಈ ಭೌತಿಕ ಜಗತ್ತಿನಲ್ಲಿ ಎರಡೂ ಕೈಗಳೊಡನೆ ಕೊಳಲನ್ನು ಹಿಡಿದು ತನ್ನ ಮೂಲ ನಿತ್ಯ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಈ ಭೌತಿಕ ಜಗತ್ತಿನ ಕಶ್ಮಲದ ಸೋಂಕಿಲ್ಲದೆ ತನ್ನ ನಿತ್ಯ ಶರೀರದಲ್ಲಿ ಒಂದೇ ರೀತಿ ಕಾಣಿಸಿಕೊಳ್ಳುತ್ತಾನೆ. ಆತನು ತನ್ನ ಆಧ್ಯಾತ್ಮಿಕ ಶರೀರದಲ್ಲಿ ಕಾಣಿಸಿಕೊಂಡರೂ ಮತ್ತು ವಿಶ್ವದ ಪ್ರಭುವಾದರೂ ಸಾಮಾನ್ಯ ಜೀವಿಯಂತೆ ಜನ್ಮ ತಾಳಿರುವ ಹಾಗೆ ಕಾಣಿಸುತ್ತದೆ. ಭೌತಿಕ ಶರೀರದಂತೆ ಆತನ ಶರೀರವು ಕ್ಷಯಿಸುವುದಿಲ್ಲವಾದರೂ ಶ್ರೀಕೃಷ್ಣನು ಶೈವದಿಂದ ಬಾಲ್ಯದಿಂದ ಯೌವನಕ್ಕೆ ಬೆಳೆಯುವಂತೆ ಕಾಣುತ್ತದೆ. ಆದರೆ ಆಶ್ಚರ್ಯದ ಸಂಗತಿ ಎಂದರೆ ಅವನಿಗೆ ಯೌವನದಾಚೆ ವಯಸ್ಸಾಗುವುದೇ ಇಲ್ಲ. ಕುರುಕ್ಷೇತ್ರದ ಯುದ್ಧದ ಹೊತ್ತಿಗೆ ಅವನಿಗೆ ಮನೆಯಲ್ಲಿ ಹಲವಾರು ಮೊಮ್ಮಕ್ಕಳಿದ್ದರು. ಎಂದರೆ ಐಹಿಕ ಲೆಕ್ಕದಲ್ಲಿ ಆತನಿಗೆ ಸಾಕಷ್ಟು ವಯಸ್ಸಾಗಿತ್ತು. ಆದರೂ ಆತನು 20 ಅಥವಾ 25 ವರ್ಷ ವಯಸ್ಸಿನ ತರುಣನಂತೆ ಕಾಣುತ್ತಿದ್ದನು. ಮುದುಕನಾದ ಕೃಷ್ಣನ ಚಿತ್ರವನ್ನು ನಾವು ನೋಡುವುದೇ ಇಲ್ಲ. ಏಕೆಂದರೆ ಇಡೀ ಸೃಷ್ಟಿಯಲ್ಲಿ ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳಲ್ಲಿ ಆತನೇ ಅತ್ಯಂತ ವಯಸ್ಸಾದವನಾದರೂ ಅವನಿಗೆ ನಮ್ಮಂತೆ ಮುಪ್ಪು ಬರುವುದಿಲ್ಲ. ಆತನ ದೇಹವಾಗಲಿ ಬುದ್ಧಿಶಕ್ತಿಯಾಗಲಿ ಕ್ಷೀಣಿಸುವುದೂ ಇಲ್ಲ, ಬದಲಾಗುವುದೂ ಇಲ್ಲ. ಆದುದರಿಂದ ಆತನು ಭೌತಿಕ ಜಗತ್ತಿನಲ್ಲಿ ಇದ್ದರೂ ಆತನದು ಹುಟ್ಟಿಲ್ಲದ ಅದೇ ಸಚ್ಚಿದಾನಂದ ಸ್ವರೂಪ ಎನ್ನುವುದು ಸ್ಪಷ್ಟವಾಗುತ್ತದೆ. ಅವನ ಆಧ್ಯಾತ್ಮಿಕ ದೇಹ ಮತ್ತು ಬುದ್ಧಿಶಕ್ತಿಗಳಿಗೆ ಬದಲಾವಣೆ ಎನ್ನುವುದಿಲ್ಲ. ವಾಸ್ತವವಾಗಿ ಅವನು ಕಾಣಿಸಿಕೊಳ್ಳುವುದು ಮತ್ತು ಕಣ್ಮರೆಯಾಗುವುದು ಸೂರ್ಯನು ಉದಯಿಸಿ ನಮ್ಮ ಮುಂದೆಯೇ ಚಲಿಸುತ್ತಾ ಅನಂತರ ನಮ್ಮ ದೃಷ್ಟಿಯಿಂದ ಮರೆಯಾಗುವಂತೆ. ಸೂರ್ಯನು ಕಾಣಿಸದಿದ್ದಾಗ ನಾವು ಅವನು ಮುಳುಗಿದ್ದಾನೆ ಎಂದು ಭಾವಿಸುತ್ತೇವೆ. ಸೂರ್ಯನು ನಮ್ಮ ಕಣ್ಣ ಮುಂದೆ ಇದ್ದಾಗ ಸೂರ್ಯನು ಕ್ಷಿತಿಜದ ಮೇಲ್ಗಡೆ ಇದ್ದಾನೆ ಎಂದು ಭಾವಿಸುತ್ತೇವೆ. ವಸ್ತುತಃ ಸೂರ್ಯನು ಒಂದೇ ಅಚಲ ಸ್ಥಾನದಲ್ಲಿದ್ದಾನೆ. ಆದರೆ ನಮ್ಮ ಇಂದ್ರಿಯಗಳು ದೋಷಪೂರ್ಣವಾಗಿವೆ ಮತ್ತು ಅವಕ್ಕೆ ಸಾಕಷ್ಟು ಸಾಮರ್ಥ್ಯವಿಲ್ಲ. ಆದುದರಿಂದ ಆಕಾಶದಲ್ಲಿ ಸೂರ್ಯನು ಕಾಣಿಸಿಕೊಳ್ಳುವುದನ್ನು ಮತ್ತು ಮರೆಯಾಗುವುದನ್ನು ಲೆಕ್ಕ ಹಾಕುತ್ತೇವೆ. ಶ್ರೀಕೃಷ್ಣನು ಕಾಣಿಸಿಕೊಳ್ಳುವುದು ಮತ್ತು ಅದೃಶ್ಯನಾಗುವುದು ಯಾವುದೇ ಸಾಮಾನ್ಯ ಜೀವಿಯು ಕಾಣಿಸಿಕೊಳ್ಳುವ ಮತ್ತು ಅದೃಶ್ಯವಾಗುವ ರೀತಿಯಿಂದ ಪರಿಪೂರ್ಣವಾಗಿ ಭಿನ್ನವಾದವು. ಆದುದರಿಂದ ಆತನು ಅಂತರಂಗ ಶಕ್ತಿಯಿಂದ ನಿತ್ಯನಾಗಿದ್ದಾನೆ. ಒಂದು ಓದ್ಬೇಕಾ ಅಥವಾ ಓದಿ? ಇಷ್ಟ ಇದೆ, ಸ್ವಲ್ಪ ಇದೆ, ಓದಿ. ಚಿದಾನಂದನು ಭೌತಿಕ ಪ್ರಕೃತಿಯಿಂದ ಕಲುಷಿತನಾಗುವುದೇ ಇಲ್ಲ ಎಂಬುದು ಸ್ಪಷ್ಟ. ದೇವೋತ್ತಮ ಪರಮಪುರುಷನಿಗೆ ಹುಟ್ಟು ಎನ್ನುವುದು ಇಲ್ಲವೇ ಇಲ್ಲ. ಆದರೂ ಆತನು ಹಲವು ರೂಪಗಳಲ್ಲಿ ಜನ್ಮ ತಾಳುವಂತೆ ಕಾಣುತ್ತದೆ ಎಂದು ವೇದಗಳು ದೃಢಪಡಿಸುತ್ತವೆ. ವೇದಕ್ಕೆ ಪೂರಕವಾದ ಸಾಹಿತ್ಯವು ಭಗವಂತನು ಜನ್ಮ ತಾಳುವಂತೆ ಕಂಡರೂ ಆತನ ಶರೀರವು ಬದಲಾಗುವುದಿಲ್ಲ ಎಂದೇ ದೃಢಪಡಿಸುತ್ತವೆ. ಭಾಗವತದಲ್ಲಿ ಆತನು 4 ಕೈಗಳುಳ್ಳ ಷಡ್ವೈಶ್ವರ್ಯ ಜೋಭಿತನಾದ ನಾರಾಯಣನಾಗಿ ತಾಯಿಗೆ ಕಾಣಿಸಿಕೊಳ್ಳುತ್ತಾನೆ. ತನ್ನ ಮೂಲ ನಿತ್ಯ ಸ್ವರೂಪದಲ್ಲಿ ಆತನು ಕಾಣಿಸಿಕೊಳ್ಳುವುದು ಜೀವಿಗಳ ವಿಷಯದಲ್ಲಿ ಅವನು ತೋರುವ ಅವ್ಯಾಜ ಕರುಣೆ. ತಾನು ಭಗವಂತನು ಇರುವ ರೂಪದಲ್ಲಿ ಮನಸ್ಸನ್ನು ನಿಲ್ಲಿಸಲು ಅವರಿಗೆ ಸಾಧ್ಯವಾಗಲಿ ಎನ್ನುವುದು ಆತನ ಉದ್ದೇಶ. ನಿರಾಕಾರವಾದಿಗಳು ಮನಸ್ಸಿನ ಸುಳ್ಳು ಸೃಷ್ಟಿಗಳನ್ನು ಅಥವಾ ಕಲ್ಪನೆಗಳನ್ನು ಭಗವಂತನ ರೂಪಗಳೆಂದು ಭಾವಿಸುತ್ತಾರೆ. ಜೀವಿಗಳು ಇವುಗಳಲ್ಲಿ ಮನಸ್ಸನ್ನು ನಿಲ್ಲಿಸಬಾರದೆಂದು ಭಗವಂತನ ಉದ್ದೇಶ. ವಿಶ್ವಕೋಶ ನಿಘಂಟಿನ ಪ್ರಕಾರ ಮಾಯಾ ಅಥವಾ ಆತ್ಮ ಮಾಯಾ ಎನ್ನುವ ಪದವು ಭಗವಂತನ ಅವ್ಯಾಜ ಕರುಣೆಯಿಂದ ಸೂಚಿಸುತ್ತದೆ.
ಭಗವಂತನಿಗೆ ತನ್ನ ಎಲ್ಲ ಹಿಂದಿನ ಅವತಾರಗಳ ಮತ್ತು ಅದೃಶ್ಯಗಳ ನೆನಪಿರುತ್ತದೆ. ಆದರೆ ಸಾಮಾನ್ಯ ಜೀವಿಯು ಹೊಸ ಶರೀರವನ್ನು ಪಡೆಯುತ್ತಲೇ ಹಿಂದಿನ ಶರೀರದ ವಿಷಯವನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾನೆ. ಭಗವಂತನು ಈ ಭೂಮಿಯ ಮೇಲೆ ಇರುವಾಗ ಅದ್ಭುತವಾದ ಮಾನವತೀತವಾದ ಕಾರ್ಯಗಳನ್ನು ಮಾಡುತ್ತಾನೆ. ಆದ್ದರಿಂದ ಆತನು ಎಲ್ಲ ಜೀವಿಗಳ ಒಡೆಯ. ಆದ್ದರಿಂದ ಭಗವಂತನು ಯಾವಾಗಲೂ ಅದೇ ಪರಮ ಸತ್ಯನಾಗಿದ್ದಾನೆ. ಅವನ ಶರೀರ ಮತ್ತು ಆತ್ಮಗಳಲ್ಲಿ ಅಥವಾ ಅವನ ಗುಣ ಮತ್ತು ದೇಹಗಳಲ್ಲಿ ಭಿನ್ನತೆ ಇಲ್ಲ. ಭಗವಂತನು ಈ ಜಗತ್ತಿನಲ್ಲಿ ಅವತರಿಸುವುದೇಕೆ, ಅದೃಶ್ಯನಾಗುವುದೇಕೆ ಎಂಬ ಪ್ರಶ್ನೆ ಹೇಳಬಹುದು. ಇದನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸಿದೆ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಭಗವಂತನ ಶರೀರದ ಬಗ್ಗೆ ಹೇಳ್ತಾ ಇದ್ದಾರೆ. ಭಗವಂತನ ಶರೀರ ಅವನು ಜನ್ಮರಹಿತ, ಅವನಿಗೆ ಹುಟ್ಟಿಲ್ಲ, ನಮ್ಮ ಹಾಗೆ ಹುಟ್ಟು ಇಲ್ಲ ಭಗವಂತನಿಗೆ. ಅವನಿಗೆ ಶರೀರ ನಶಿಸುವುದು ಇಲ್ಲ. ಸೊ ಆದರೂ ಕೂಡ ಪ್ರತಿಯೊಂದು ಯುಗದಲ್ಲಿ ಅವನು ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಬರುತ್ತಾನೆ. ಮತ್ತೆ ಭಗವಂತನ ಏನಂತಂದ್ರೆ ಅವನಿಗೆ ಎಲ್ಲ ನೆನಪಿರುತ್ತದೆ. ಅದ ನಮಗೆ ನೆನಪಿರೋದಿಲ್ಲ. ನಮ್ಮ ಶರೀರ ಆಧ್ಯಾತ್ಮಿಕ ಶರೀರ ಅಲ್ಲ, ನಮಗೆ ಮರವಿದೆ. ಸೊ ಹಾಗಾಗಿ ಇದನ್ನ ಏನ್ ಹೇಳ್ತಾರೆ ಅಂತಂದ್ರೆ, ಯಾಕೆ ಹೀಗೆ ಕೇಳಿದ್ರೆ, ಭಗವಂತನ ಶರೀರ ಸಚ್ಚಿದಾನಂದ ವಿಗ್ರಹ, ಅವನ ದೇಹ ಬದಲಾವಣೆ ಮಾಡೋದಿಲ್ಲ, ನಮ್ಮ ದೇಹ ಬದಲಾವಣೆ ಆಗುತ್ತೆ. ಸೊ ಅದಕ್ಕಾಗಿ ನಮ್ಗೆ ಯಾವುದು ನೆನಪಿರೋದಿಲ್ಲ. ಹಿಂದಿನ ಜನ್ಮದಲ್ಲಿ ನಾವು ಏನಾಗಿದ್ವಿ ಇವತ್ತೇನು ಕೂಡ ಗೊತ್ತಿಲ್ಲ. ಆದರೆ ಭಗವಂತನಿಗೆ ಎಷ್ಟೋ ಕೋಟಿ ವರ್ಷದ ಹಿಂದೆ ವಿವಸ್ವಾನಿ ಹೇಳಿದ್ದು ನೆನಪಿದೆ. ಸೊ ಹಾಗಾಗಿ ಆಮೇಲೆ ಭಗವಂತನ ಶರೀರ ಹೇಗೆ ಕೇಳಿದ್ರೆ, ಶೈಶವದಿಂದ ಬಾಲ್ಯಕ್ಕೆ ಹೋಗ್ತಾನೆ, ಬಾಲ್ಯದಿಂದ ಯೌವನಕ್ಕೆ ಹೋಗ್ತಾನೆ. ಆಮೇಲೆ ಭಗವಂತನಿಗೆ ವಯಸ್ಸಾಗಿದಂಗೆ ಕಾಣೋದೇ ಇಲ್ಲ. ಅವನು ನವಯೌವನಂಚ ಅಂದ್ರೆ 16 ವರ್ಷದಿಂದ ಆಮೇಲೆ 20 ವರ್ಷ ಅಷ್ಟರ ಮೇಲೆ ಅವನಿಗೆ ವಯಸ್ಸಾದಂತೆ ಅವನಿಗೆ ಕಾಣೋದೇ ಇಲ್ಲ. ಯಾಕೆಂದ್ರೆ ಅವನ ಶರೀರಕ್ಕೆ ಆ ಥರ ನಷ್ಟ ಅದು ನಶಿಸುವುದಿಲ್ಲ ಅಥವಾ ಇದಾಗುವುದಿಲ್ಲ, ಕ್ಷೀಣಿಸುವುದಿಲ್ಲ ಅದು. ಆಮೇಲೆ ಭಗವಂತ ಅದೃಶ್ಯನಾಗ್ತಾನೆ. ಅಂದ್ರೆ ಅವತಾರ ಲೀಲೆಗಳನ್ನು ಮುಗಿಸಿದ ಮೇಲೆ ಭಗವಂತ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಹೇಗೆ ಕೇಳಿದ್ರೆ, ಸೂರ್ಯ ಹುಟ್ಟುವುದು, ಸೂರ್ಯ ಅಸ್ತ ಆಗೋದು. ಸೂರ್ಯ ಯಾವತ್ತೂ ತನ್ನ ಪಥದಲ್ಲಿ ಇರ್ತಾನೆ, ಆದರೆ ನಮ್ಮ ಕಣ್ಣಿಗೆ ಅಸ್ತ ಆದ್ಮೇಲೆ ಕಾಣೋದಿಲ್ಲ, ಸೂರ್ಯಾಸ್ತ ಆದ್ಮೇಲೆ ಕಾಣೋದಿಲ್ಲ. ಅದೇ ತರಹ ಭಗವಂತನು ಕೂಡ ಭೌತಿಕ ಪ್ರಪಂಚಕ್ಕೆ ಬರ್ತಾನೆ ಮತ್ತು ಅಲ್ಲಿಂದ ಅವನು ಅಂತರ್ಧಾನನಾಗ್ತಾನೆ. ಸೊ ಯಾಕೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಭಗವಂತನಂದ್ರೆ, ನಮ್ಮ ಇಂದ್ರಿಯಗಳು ದೋಷಪೂರ್ಣವಾಗಿದೆ. ಅತ ಶ್ರೀಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಂ ಇಂದ್ರಿಯೈ ಸೇವೋನ್ಮುಖೇ ಜಿಹ್ವಾದೌ ಸ್ವಯಮೇವ ಸ್ಫುರತಿ ಅಧಃ. ನಮಗೆ ಈ ಭೌತಿಕ ಇದಿದೆಯಲ್ಲ, ಕಣ್ಣುಗಳಿಂದ ಭಗವಂತನ ನೋಡಕ್ಕೆ ಸಾಧ್ಯ ಇಲ್ಲ. ಅವನನ್ನು ಸೇವೆಯಿಂದ ನಾವು ಭಗವಂತನನ್ನ ಯಾವಾಗ ತೃಪ್ತಿಪಡಿಸ್ತೇವೆ, ಆಗ ಭಗವಂತ ನಮಗೆ ತನ್ನನ್ನು ತಾನೇ ತೋರಿಸ್ಕೊಳ್ತಾನೆ ಹೇಳ್ತಾರೆ. ಸೊ ಹಾಗಾಗಿ ಭಗವಂತನ ಶರೀರಕ್ಕೆ ಭೌತಿಕ ಪ್ರಕೃತಿಯಿಂದ ಕಲುಷಿತ ಆಗೋದಿಲ್ಲ. ನಮಗೆ ಈ ಶರೀರ, ನಮಗೆ ಆತ್ಮ ಭೌತಿಕ ಪ್ರಪಂಚಕ್ಕೆ ಬಂದಾಗ ನಮಗೆ 3 ಗುಣಗಳಿಂದ ನಾವು ಕಲುಷಿತಗೊಳ್ತೇವೆ. ಭಗವಂತನಿಗೆ ಆ ಥರ ಇಲ್ಲ. ಸಿಲಿ ಹಾಗಾಗಿ ಭಗವಂತನ ಶರೀರಕ್ಕೂ ಮತ್ತು ನಮ್ಮ ಒಂದು ಈ ಬದ್ಧಾತ್ಮಕ ಶರೀರಕ್ಕೂ ಇರ್ತಕ್ಕಂಥ ವ್ಯತ್ಯಾಸವನ್ನ ಇಲ್ಲಿ ಹೇಳಿದ್ದಾರೆ. ಹರೇ ಕೃಷ್ಣ. 7ನೇ ಶ್ಲೋಕ ನೋಡೋಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾರು ಓದ್ತೀರಿ? ದಕ್ಷಾಯಿಣಿ ಮಾತಾಜಿನ. ಹರೇ ಕೃಷ್ಣ, ಓದಿ. ಅನುವಾದ. ಭರತ ವಂಶಜನಾದ ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೆಯೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ. ಹರೇ ಕೃಷ್ಣ. ಭಾವಾರ್ಥ. ಒಂದ್ ನಿಮಿಷ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿಹಿ ಭವತಿ ಭಾರತ. ಗ್ಲಾನಿ ಅಂದ್ರೆ ಏನು? ಧರ್ಮಸ್ಯ ಗ್ಲಾನಿಹಿ ಅಂದ್ರೆ ಧರ್ಮದ ಅವನತಿ ಉಂಟಾಗುತ್ತೆ. ಗ್ಲಾನಿ ಅಂದ್ರೆ ಏರುಪೇರಾಗೋದು. ಅವಾಗ ಏನ್ ಮಾಡ್ತಾನೆ ಭಗವಂತ? ಬರ್ತಾನೆ. ಯಾಕೆ ಬರ್ತಾನೆ? ಅಭ್ಯುತ್ಥಾನಂ ಅಧರ್ಮಸ್ಯ. ಅಭ್ಯುತ್ಥಾನಂ ಅಂದ್ರೆ ಅಧರ್ಮ ಪ್ರಬಲವಾದಾಗ ಧರ್ಮ ಅವನತಿ ಹೊಂದದು. ಧರ್ಮಸ್ಯ ಗ್ಲಾನಿಹಿ ಅಧರ್ಮಸ್ಯ ಅಭ್ಯುತ್ಥಾನ. ಧರ್ಮ ಎಲ್ಲ ನಾಶವಾಗೋದು, ಅಧರ್ಮ ಜಾಸ್ತಿ ಆಗೋದು. ಅವಾಗ ಅವ ಏನ್ ಮಾಡ್ತಾನೆ? ತದಾ ಆತ್ಮಾನಂ ಸೃಜಾಮ್ಯಹಂ. ಆಗ ಏನ್ ಮಾಡ್ತಾನೆ? ಆತ್ಮಾನಂ ಸ್ವಯಂ ಸೃಜಾಮಿ, ವ್ಯಕ್ತವಾಗುತ್ತೇನೆ. ಇಲ್ಲಿ ಸೃಜಾಮಿ ಅಂದ್ರೆ ನಾನೇ ಸ್ವಯಂ ವ್ಯಕ್ತವಾಗ್ತೇನೆ ಅಂತ ಹೇಳ್ತಾನೆ. ಓದಿ ಮಾತಾಜಿ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇಲ್ಲಿ ಸೃಜಾಮಿ ಎನ್ನುವ ಪದವು ಅರ್ಥವತ್ತಾದುದು.
ಸೃಜಾಮಿ ಎನ್ನುವ ಪದವನ್ನು ಸೃಷ್ಟಿ ಎನ್ನುವ ಅರ್ಥದಲ್ಲಿ ಬಳಸುವಂತಿಲ್ಲ. ಏಕೆಂದರೆ ಇಂದಿನ ಶ್ಲೋಕದ ಪ್ರಕಾರ ಭಗವಂತನ ಸ್ವರೂಪವು ಅಥವಾ ಶರೀರವು ಸೃಷ್ಟಿಯಾಗುವುದಿಲ್ಲ. ಅವನ ಎಲ್ಲಾ ರೂಪಗಳು ನಿರಂತರವಾಗಿ ಅಸ್ತಿತ್ವವಿರುತ್ತವೆ. ಆದುದರಿಂದ ಸೃಜಾಮಿ ಎಂದರೆ ಭಗವಂತನು ತಾನು ಇರುವಂತೆ ಕಾಣಿಸಿಕೊಳ್ಳುತ್ತಾನೆ ಎಂದರ್ಥ. ಭಗವಂತನು ನಿಯತ ಕಾಲಕ್ಕೆ ಕಾಣಿಸಿಕೊಳ್ಳುತ್ತಾನೆ ಎಂದರೆ ಬ್ರಹ್ಮನ ಒಂದು ದಿನದ 7ನೆಯ ಮನುವಿನ 28ನೆಯ ಕಲ್ಪದ ದ್ವಾಪರ ಯುಗದ ಅಂತ್ಯದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಆದರೆ ಆತನು ಇಂತಹ ಅಲ್ಲ, ಏಕೆಂದರೆ ತನ್ನ ಇಚ್ಛೆಯ ಹಲವು ರೀತಿಗಳಲ್ಲಿ ವರ್ತಿಸಲು ಸಂಪೂರ್ಣವಾಗಿ ಸ್ವತಂತ್ರನು. ಅಧರ್ಮವು ಹೆಚ್ಚಿ ನಿಜವಾದ ಧರ್ಮವು ಜ್ಞಾನಿಯಾದಾಗಲೆಲ್ಲ ಅವನು ತನ್ನ ಇಚ್ಛೆಯಂತೆಯೇ ಕಾಣಿಸಿಕೊಳ್ಳುತ್ತಾನೆ. ವೇದದಲ್ಲಿ ಧಾರ್ಮಿಕ ತತ್ವಗಳನ್ನು ನಿರೂಪಿಸಲಾಗಿದೆ. ವೇದ ನಿಯಮಗಳನ್ನು ಸರಿಯಾಗಿ ಅನುಷ್ಠಾನ ಮಾಡುವುದರಲ್ಲಿ ಯಾವುದೇ ಅಸಮಂಜಸತೆಯಾದ ಮನುಷ್ಯನು ಅಧರ್ಮಿಯಾಗುತ್ತಾನೆ. ಇಂತಹ ತತ್ವಗಳು ಭಗವಂತನು ವಿಧಿಸಿದ ನಿಯಮಗಳು ಎಂದು ಭಾಗದಲ್ಲಿ ಹೇಳಿದೆ. ಭಗವಂತನೊಬ್ಬನೇ ಧಾರ್ಮಿಕ ವ್ಯವಸ್ಥೆಯನ್ನು ಸೃಷ್ಟವಲ್ಲ. ವೇದಗಳು ಭಗವಂತನೇ ಮೂಲತಃ ಬ್ರಹ್ಮನಿಗೆ ಅವನ ಹೃದಯದ ಮೂಲಕ ಹೇಳಿದ ಮಾತುಗಳು ಎಂದು ಕೂಡ ಅಂಗೀಕೃತವಾಗಿವೆ. ಹರೇ ಕೃಷ್ಣ. ಮಾತಾಜಿ ಕೇಳ್ತಾ ಇಲ್ಲ, ಬೇರೆ ಆದ್ರೂ ಓದ್ತೀರಾ? ಹರೇ ಕೃಷ್ಣ. ಹಾ ಮಾತಾಜಿ. ಮಾತಾಜಿ ಓದಿ, ಕಂಟಿನ್ಯೂ ಮಾಡಿ. ಆದುದರಿಂದ ಧರ್ಮದ ತತ್ವಗಳು ದೇವೋತ್ತಮ ಪರಮ ಪುರುಷನ ನೇರವಾದ ಆಜ್ಞೆಗಳು. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಭಗವದ್ಗೀತೆಯ ಉದ್ದಕ್ಕೂ ಈ ತತ್ವಗಳನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಭಗವಂತನ ಅಪ್ಪಣೆಯ ಪ್ರಕಾರ ಇಂತಹ ತತ್ವಗಳನ್ನು ನೆಲೆಗೊಳಿಸುವುದೇ ವೇದಗಳ ಉದ್ದೇಶ. ಗೀತೆಯ ಅಂತ್ಯದಲ್ಲಿ ಭಗವಂತನೇ ಧರ್ಮದ ಅತ್ಯುನ್ನತ ತತ್ವವೆಂದರೆ ತನಗೆ ಶರಣಾಗುವುದು, ಬೇರೇನೂ ಅಲ್ಲ ಎಂದು ನೇರವಾಗಿ ಅಪ್ಪಣೆ ಮಾಡುತ್ತಾನೆ. ವೇದಗಳ ತತ್ವಗಳು ಮನುಷ್ಯನನ್ನು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗುವಂತೆ ಮುಂದಕ್ಕೆ ದೂಡುತ್ತವೆ. ಇಂತಹ ತತ್ವಗಳನ್ನು ರಾಕ್ಷಸರು ಶೋಭೆಗೊಳಿಸಿದಾಗಲೆಲ್ಲ ಭಗವಂತನು ಕಾಣಿಸಿಕೊಳ್ಳುತ್ತಾನೆ. ಭಗವಾನ್ ಬುದ್ಧನು ಕೃಷ್ಣನ ಅವತಾರ ಎಂದು ಭಾಗವತದಿಂದ ತಿಳಿಯುತ್ತದೆ. ಪ್ರಾಪಂಚಿಕತೆಯು ತಾಂಡವಾಡುತ್ತಿದ್ದು ಐಹಿಕ ಜೀವನಾಸಕ್ತರು ವೇದಗಳ ಅಧಿಕಾರವನ್ನು ನೆಪ ಮಾಡಿಕೊಂಡು ಬಳಸುತ್ತಿದ್ದಾಗ ಬುದ್ಧನು ಕಾಣಿಸಿಕೊಂಡನು. ವಿಶೇಷ ಉದ್ದೇಶಗಳಿಗಾಗಿ ಪ್ರಾಣಿಗಳನ್ನು ಬಲಿ ಕೊಡುವ ವಿಷಯದಲ್ಲಿ ವೇದಗಳಲ್ಲಿ ನಿರ್ದಿಷ್ಟ ನಿಯಮ ನಿಬಂಧನೆಗಳಿದ್ದರೂ ರಾಕ್ಷಸಿ ಪ್ರವೃತ್ತಿಯವರು ವೇದದ ತತ್ವಗಳಿಗೆ ಗಮನವನ್ನೇ ಕೊಡದೆ ಪ್ರಾಣಿ ಬಲಿಯನ್ನು ಮಾಡುತ್ತಿದ್ದರು. ಈ ವಿಪರೀತದ ನಡವಳಿಕೆಯನ್ನು ತಡೆದು ವೇದದ ಅಹಿಂಸಾ ತತ್ವಗಳನ್ನು ಸ್ಥಾಪಿಸಲು ಬುದ್ಧನು ಅವತರಿಸಿದನು. ಆದುದರಿಂದ ಭಗವಂತನ ಪ್ರತಿಯೊಂದು ಅವತಾರಕ್ಕೂ ಒಂದು ವಿಶೇಷವಾದ ಉದ್ದೇಶವಿದೆ. ಇವೆಲ್ಲವನ್ನು ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ವರ್ಣಿಸಲಾಗಿದೆ. ಧರ್ಮ ಗ್ರಂಥಗಳು ಪ್ರಸ್ತಾಪಿಸಿರುವ ಯಾರನ್ನೇ ಆಗಲಿ ಅವತಾರವೆಂದು ಒಪ್ಪಿಕೊಳ್ಳಬಾರದು. ಭಗವಂತನು ಭಾರತ ಭೂಮಿಯಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಾನೆ ಎನ್ನುವುದನ್ನು ವಾಸ್ತವವಲ್ಲ. ತಾನು ಕಾಣಿಸಿಕೊಳ್ಳಲು ಅಪೇಕ್ಷಿಸುವ ಯಾವುದೇ ಸ್ಥಳದಲ್ಲಾಗಲಿ ಯಾವುದೇ ಕಾಲದಲ್ಲಾಗಲಿ ಅವನು ಅವತರಿಸಬಲ್ಲ. ಪ್ರತಿಯೊಂದು ಅವತಾರದಲ್ಲಿ ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ನಿರ್ದಿಷ್ಟ ಜನತೆಗೆ ಅರ್ಥವಾಗುವಷ್ಟು ಮಾತ್ರ ಧರ್ಮದ ವಿಷಯವನ್ನು ಹೇಳುತ್ತಾನೆ. ಆದರೆ ಧ್ಯೇಯೋದ್ದೇಶವು ಒಂದೇ, ಜನತೆಯನ್ನು ಭಗವತ್ ಪ್ರಜ್ಞೆಗೆ ಮತ್ತು ಧರ್ಮದ ತತ್ವಗಳ ವಿಧೇಯತೆಗೆ ಕೊಂಡೊಯ್ಯುವುದು. ಆತನು ತಾನೇ ಇಳಿದು ಬರುತ್ತಾನೆ. ಕೆಲವೊಮ್ಮೆ ತನ್ನ ನಿಜವಾದ ಪ್ರತಿನಿಧಿಯನ್ನು ತನ್ನ ಮಗ ಅಥವಾ ಸೇವಕನಾಗಿ ಕಳುಹಿಸುತ್ತಾನೆ, ಅಥವಾ ತಾನೇ ವೇಷ ಮರೆಸಿ ಬರುತ್ತಾನೆ. ಭಗವದ್ಗೀತೆಯ ತತ್ವಗಳನ್ನು ಅರ್ಜುನನಿಗೆ ಮತ್ತು ಇತರ ಉನ್ನತ ವ್ಯಕ್ತಿಗಳಿಗೆ ಬೋಧಿಸಲಾಯಿತು. ಏಕೆಂದರೆ ಪ್ರಪಂಚದ ಇತರ ಭಾಗಗಳ ಸಾಮಾನ್ಯ ಜನರಿಗೆ ಹೋಲಿಸಿದರೆ ಅರ್ಜುನನು ಬಹಳ ಮುಂದುವರೆದಿದ್ದನು. 2ಕ್ಕೆ 2 ಸೇರಿಸಿದರೆ 4 ಆಗುತ್ತದೆ ಎನ್ನುವುದು ಪ್ರಾರಂಭದ ಗಣಿತದ ತರಗತಿಯಲ್ಲೂ ಪ್ರೌಢವಾದ ಗಣಿತದ ತರಗತಿಯಲ್ಲೂ ನಿಜವಾದದ್ದು. ಆದರೂ ಪ್ರೌಢ ಗಣಿತದ ಮತ್ತು ಕಿರಿಯ ಗಣಿತ ಎಂದುಂಟು. ಭಗವಂತನ ಎಲ್ಲ ಅವತಾರಗಳಲ್ಲಿ ಬೋಧಿಸುವ ತತ್ವಗಳು ಒಂದೇ, ಆದರೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅವು ಪ್ರೌಢ ಮತ್ತು ಕಿರಿದು ಎಂದು ಕಾಣಿಸುತ್ತವೆ. ಮುಂದೆ ವಿವರಿಸುವಂತೆ 4 ವರ್ಣಗಳ ಮತ್ತು 4 ಆಶ್ರಮಗಳ ಸ್ವೀಕಾರದೊಂದಿಗೆ ಧರ್ಮದ ಉನ್ನತ ತತ್ವಗಳು ಪ್ರಾರಂಭವಾಗುತ್ತವೆ. ಅವತಾರದಂತಹ ಮಹತ್ ಕಾರ್ಯದ ಸಂಪೂರ್ಣ ಉದ್ದೇಶ ಎಲ್ಲೆಡೆಗಳಲ್ಲಿಯೂ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು. ಇಂತಹ ಪ್ರಜ್ಞೆಯು ಬೇರೆಯವರ ಸನ್ನಿವೇಶಗಳಲ್ಲಿ ಮಾತ್ರ ಪ್ರಕಟವಾಗುತ್ತದೆ ಅಥವಾ ಪ್ರಕಟವಾಗದೇ ಹೋಗುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು. ಸೊ ಹರೇ ಕೃಷ್ಣ, ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವಾಗ ಧರ್ಮದ ಅವನತಿಯಾಗತ್ತೆ ಮತ್ತೆ ಅಧರ್ಮ ಹೆಚ್ಚು ಆಗತ್ತೆ, ಆಗ ನಾನ್ ಬರ್ತೇನೆ. ಯಾಕೆ ಬರ್ತಾನೆ? ಧರ್ಮವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಬರ್ತಾನೆ. ಸೃಜಾಮಿ ಅಂದ್ರೆ ಅವನು ಹೇಗಿದ್ದಾನೋ ಹಾಗೆ ಬರ್ತಾನೆ. ಅವನಿಗೇನು ಶರೀರ ಸೃಷ್ಟಿಯಾಗೋದಿಲ್ಲ. ಈಗ ಅದನ್ನು ನಮಗೆ
ಒಂದು ಶರೀರ ಹೋದ್ಮೇಲೆ ಮತ್ತೊಂದು ಶರೀರ ನಮಗೆ ಬರುತ್ತೆ. ಆದರೆ ಅದು ಭಗವಂತನಿಗೆ ಹಾಗಲ್ಲ. ಅವನಿಗೆ ಶರೀರ ಸೃಷ್ಟಿಯಾಗೋದಿಲ್ಲ. ಅವನಿಗೆ ಯಾವ ಶರೀರ ಸಚ್ಚಿದಾನಂದ ವಿಗ್ರಹ ಇದೆಯೋ ಅದೇ ಬರ್ತದೆ. ಆದರೆ ಕಾಲ ಕಾಲಕ್ಕೆ ಅವರು ಬರ್ತಾರೆ. ಇಲ್ಲಿ ಬ್ರಹ್ಮನ ಒಂದು ದಿನಕ್ಕೊಮ್ಮೆ ಬರ್ತಾನೆ ಅವನು. ಮತ್ತೆ ಇಲ್ಲಿ ಭಗವಂತ ಯಾಕೆ ಬರ್ತಾನೆ ಅಂತಂದ್ರೆ ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕಾಗಿ ಬರ್ತಾನೆ. ಸೊ ಅದಕ್ಕೆ ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತಂ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಭಗವಂತನು ಹೇಳಿದ ನೇರವಾದ ಆಜ್ಞೆಗಳು. ಅಂದ್ರೆ ಡೈರೆಕ್ಟ್ಲಿ ಭಗವಂತ ಏನು ಆರ್ಡರ್ ಮಾಡ್ತಾನೆ ಹೀಗೆ. ಸೊ ಅದು ಧರ್ಮ, ಅದು ಧರ್ಮದ ತತ್ವಗಳು ಅಂತ ಭಗವದ್ಗೀತೆಯಲ್ಲಿ ಹೇಳಿದ ಎಲ್ಲವೂ ಕೂಡ ಧರ್ಮ ತತ್ವಗಳು. ಸೊ ಭಗವಂತ ಏನು ಹೇಳ್ತಾನೆ ಅದೆಲ್ಲವೂ ಧರ್ಮ ತತ್ವ. ಸೊ ಹಾಗಾಗಿ ಇದನ್ನ ಭಗವದ್ಗೀತೆ ಉದ್ದಕ್ಕೂ ಈ ತತ್ವಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ. ಏನು ಹೇಳಿದ್ದಾನೆ? ಅವನು ಒಂದು ಯತ್ಕರೋಷಿ ಯದಶ್ನಾಶಿ ಯಜ್ಜುಹೋಸಿ ದದಾಸಿ ಯತ್ತಪಸ್ಯಸಿ ಕೌಂತೆಯ ಮತ್ಕುರುಷ ತದರ್ಪಣಂ ಮದರ್ಪಣಂ ಹೇಳಿದ್ದಾನೆ. ಮತ್ತೆ ಮನ್ಮನಾಭವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕುರು ಎಲ್ಲ ಹೇಳ್ತಾ ಇದ್ದಾನೆ. ಅಂದರೆ ಹೇಗೆ ನಾವು ನಡ್ಕೊಳ್ಬೇಕು ಅದನ್ನು ಹೇಳಿದಾನೆ. ಕೊನೆಯದಾಗಿ ಚರಮಗೀತೆ ಏನು ಹೇಳ್ತಾನೆ? ಗೀತೆಯ ಕೊನೆಯದಾಗಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಕೊನೆಯದಾಗಿ ಹೇಳ್ತಾನೆ ನನಗೆ ಶರಣಾಗತನಾಗು ಅಂತ ನೇರವಾಗಿ ಅಪ್ಪಣೆ ಕೊಟ್ಟಿದ್ದಾನೆ. ಸೊ ಭಗವಂತ ಭಗವದ್ಗೀತೆಯ ಕೊನೆಯಲ್ಲಿ ನಮಗೆ ನೇರವಾಗಿ ಏನು ಹೇಳ್ತಾನೆ? ಶರಣಾಗತನಾಗು. ಯಾರು ಇಂತಹ ಭಗವಂತ ಹೇಳಿದ ತತ್ವಗಳನ್ನೆಲ್ಲ ಕ್ಷೋಭೆ ಮಾಡ್ತಾರೆ, ಯಾರು ಇದನ್ನೆಲ್ಲ ಯಾವಾಗ ಇದು ತುಂಬ ಜಾಸ್ತಿ ಆಗುತ್ತೆ ಧರ್ಮವನ್ನೇ ಪಾಲಿಸೋದಿಲ್ಲ ಭಗವಂತ ಹೇಳಿದ್ದನ್ನ, ಆಗ ಮತ್ತೆ ಭಗವಂತ ಬರ್ತಾನೆ. ಇಲ್ಲಿ ಉದಾಹರಣೆಗೆ ಏನು ಕೊಟ್ಟಿದ್ದಾರೆ ಅಂದ್ರೆ ಬುದ್ಧ ಅವತಾರವನ್ನ ಕೊಟ್ಟಿದ್ದಾರೆ. ಬುದ್ಧ ಬರೋದಕ್ಕಿಂತ ಮುಂಚೆ ಏನಾಗಿತ್ತು? ಜಾಸ್ತಿ ಪ್ರಾಣಿ ಹಿಂಸೆ ಜಾಸ್ತಿ ಆಗಿತ್ತು. ಅದಕ್ಕೆ ಏನು ಹೇಳ್ತಾ ಇದ್ರು? ಪ್ರಾಣಿ ಹಿಂಸೆ ಅವರು ವೇದಗಳನ್ನ ಒಂದು ನೆಪ ಮಾಡ್ಕೊಂಡಿದ್ರು. ವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ತಾಮಸಿಕ ವೇದದಲ್ಲಿ ಅವರು ಪುರಾಣಗಳಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಅದು ಯಾರು ಒಂದು ಅಮಾವಾಸ್ಯೆ ದಿವಸ ಯಾರಿಗೆ ದೇವರಿಗೆ ಆಹುತಿ ಕೊಟ್ಕೊಂಡು ಮಾಂಸವನ್ನು ತಿನ್ಬೋದು, ಅದನ್ನೇ ಅವರು ಇಟ್ಕೊಂಡ್ಬಿಟ್ರು. ಯಾರಿಗೆ ಕೊಟ್ಟಿದ್ರು? ಯಾರಿಗೆ ನೀವೊಂದು ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಯಾರಿಗೆ ಅದನ್ನು ಬಿಡೋಕ್ಕೆ ಸಾಧ್ಯ ಇಲ್ಲ, ನಿಧಾನ ಬಿಡಿಸ್ಲಿಕ್ಕಾಗಿ ಹೇಳಿದ್ದು. ಆದರೆ ಜನ ಏನ್ ಮಾಡ್ತಾ ಇದ್ದಾರೆ? ಅದನ್ನ ತುಂಬಾ ಜಾಸ್ತಿ ಪ್ರಾಣಿ ಹಿಂಸೆ ಮಾಡ್ತಾ ಇದ್ರು. ಅವಾಗ ಬುದ್ಧನ ಅವತಾರ ಮಾಡಿ ಅಹಿಂಸಾ ಪರಮೋ ಧರ್ಮ ಅಂತ ಅವರಿಗೆ ತಿಳಿಸ್ತಾನೆ ಅವರಿಗೆ. ಸೊ ಬುದ್ಧಂ ಶರಣಂ ಗಚ್ಚಾಮಿ, ನೀನು ಅದೆಲ್ಲ ವೇದಗಳಿಗೆ ನೀನು ಗಮನ ಕೊಡಬೇಡಿ, ನೀವು ಪ್ರಾಣಿ ಬಲಿ ನಿಲ್ಲಿಸಿ ಮತ್ತೆ ನನಗೆ ಬುದ್ಧನಿಗೆ ಶರಣಾಗಿ ಅಂತ ಹೇಳಿದ್ರು. ಸೊ ಹಾಗೆ ಪ್ರತಿಯೊಂದು ಅವತಾರಕ್ಕೂ ಕೂಡ ಒಂದೊಂದು ಉದ್ದೇಶ ಇರುತ್ತದೆ ಅಂತ ಎಲ್ಲ ಹೇಳ್ತಾರೆ. ಯಾವುದೇ ಉದ್ದೇಶ ಇರದೆ ಅವತಾರ ಆಗೋದಿಲ್ಲ. ಆದರೆ ಎಲ್ಲ ಒಂದು ಅವತಾರಕ್ಕೂ ಮುಖ್ಯವಾದ ಉದ್ದೇಶ ಅಂದ್ರೆ ಜನರನ್ನು ಕೃಷ್ಣ ಪ್ರಜ್ಞೆಗೆ ತರೋದು, ಭಗವಂತನ ಬಗ್ಗೆ ತಿಳುವಳಿಕೆ, ಅದನ್ನ ಅರಿವಿಗೆ ತರೋದು. ಅದಕ್ಕೆ ಭಗವಂತ ಕೆಲವೊಮ್ಮೆ ತಾನೇ ಬರ್ತಾನೆ, ತನ್ನ ಪ್ರತಿನಿಧಿಗಳನ್ನು ಕಳಿಸ್ತಾನೆ. ಹಾಗಾಗಿ ತಾನೇ ವೇಷ ಮರೆಸಿ ಕೂಡ ಬರ್ತಾನೆ. ವೇಷ ಮರೆಸಿ ಬರ್ತಾನೆ ಅಂದ್ರೆ ಅಲ್ಲಿ ಅವನು ಇದಾಗಿ ಬಂದಿದ್ದಾನೆ, ಚೈತನ್ಯ ಮಹಾಪ್ರಭು ಆಗಿ ಬಂದಿದ್ದಾನೆ, ಚಿನ್ನ ಅವತಾರ. ಸೊ ಹಾಗಾಗಿ ಇಲ್ಲಿ ಯಾವುದೇ ಅವತಾರಕ್ಕೂ ಮುಖ್ಯ ಉದ್ದೇಶ ಅಂತಂದ್ರೆ ಅಲ್ಲಿ ಅವನು ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸೋದು. ಈಗ ಇದನ್ನೇ ಇಲ್ಲಿ ವರ್ಣಾಶ್ರಮದ ಬಗ್ಗೆ ಮತ್ತೆ ಮತ್ತೆ ಶ್ರೀಲ ಪ್ರಭುಪಾದರು ಒತ್ತೆ ಹೇಳ್ತಾರೆ. ಹೇಗೆ ಧರ್ಮದ ಉನ್ನತ ತತ್ವಗಳು ಎಲ್ಲಿಂದ ಪ್ರಾರಂಭ ಆಗುತ್ತೆ? ಯಾವಾಗ ಮನುಷ್ಯ ವರ್ಣಾಶ್ರಮ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ, ಅಲ್ಲಿ ಧರ್ಮದ ತತ್ವ ಪ್ರಾರಂಭವಾಗ್ತದೆ. ಶ್ಲೋಕ 8ಕ್ಕೆ ಹೋಗೋಣ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹನುಮಂತ ಪ್ರಭು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿ ಯುಗದಲ್ಲಿ ಅವತರಿಸುತ್ತೇನೆ. ಹರೇ ಕೃಷ್ಣ. ಒಂದು ನಿಮಿಷ ನಿಲ್ಲಿ ಪ್ರಭು. ಪರಿತ್ರಾಣಾಯ ಸಾಧೂನಾಂ. ಸಾಧು ಅಂದ್ರೆ ಏನು? ಭಕ್ತರು. ಸಾಧು ಅಂದ್ರೆ ಭಕ್ತರು. ಪರಿತ್ರಾಣಾಯ ಅವರನ್ನು ಉದ್ಧಾರ ಮಾಡ್ಲಿಕ್ಕಾಗಿ ನಾ ಬರ್ತೇನೆ ಅಂದ್ರೆ ಇಲ್ಲಿ ಏನ್ ತಿಳ್ಕೊಳ್ಬೇಕು ನೋಡಿ. ನರಸಿಂಹ ಅವತಾರ ಆಯ್ತಲ್ವಾ, ಅಲ್ಲಿ ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದವನು? ಭಕ್ತ ಪ್ರಹ್ಲಾದ. ಇಲ್ಲಿ ಕೃಷ್ಣ ಬಂದ. ಕೃಷ್ಣ ಅವತಾರ ಅಲ್ಲ, ಅವನು ಅವತಾರಿ. ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದ? ಪಾಂಡವರು.
ವಸುದೇವ ದೇವಕಿಯಿಂದ ರಕ್ಷಣೆ ಮಾಡ್ಲಿಕ್ಕೆ ಬಂದ ಅಲ್ವಾ. ಕಂಸ ಅವರನ್ನ ಕೊಲ್ತೇನೆ ಅಂತ ಇಟ್ಕೊಂಡ್ಬಿಟ್ಟಿದ್ನಲ್ಲ ಎಲ್ಲರನ್ನು. ಹರೇ ಕೃಷ್ಣ. ವಸುದೇವ ಅವ್ರನ್ನ ಕಾರಾಗೃಹದಲ್ಲಿ ಹಾಕಿಟ್ಬಿಟ್ಟಿದ್ರು ಅಲ್ವಾ ವಸುದೇವ. ಹೌದು ಮಾತಾಜಿ. ವಿನಾಶ ಆಯ್ತು ದುಷ್ಕೃತಾಂ. ಯಾರನ್ನು ವಿನಾಶ ಮಾಡ್ಲಿಕ್ಕೆ ಬಂದ ಇವನು? ದುಷ್ಟರನ್ನು ವಿನಾಶ ಮಾಡೋದು. ಎಲ್ಲ ದುಷ್ಟರನ್ನು, ಅಂದ್ರೆ 18 ಅಕ್ಷೋಹಿಣಿ ಸೈನ್ಯ ಕುರುಕ್ಷೇತ್ರದಲ್ಲಿ ಒಟ್ಟು ಮಾಡಿ ಅವನು ಭೂಭಾರಹರಣ ಲೀಲೆ ಮಾಡಿದ ಅಲ್ವಾ. ದುಷ್ಟರಾಗಿದ್ರು ಎಲ್ಲರೂ, ದುಷ್ಟ ರಾಜರುಗಳನ್ನ ಅವನು ಮಾಡಿದ. ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮವನ್ನು ಸ್ಥಾಪನೆ ಮಾಡ್ಲಿಕ್ಕಾಗಿ ಸಂಭವಾಮಿ ಯುಗೆ ಯುಗೆ, ಪ್ರತಿ ಯುಗದಲ್ಲೂ ಬರ್ತೇನೆ. ಓದಿ ಪ್ರಭು. ಭಗವದ್ಗೀತೆಯ ಪ್ರಕಾರ ಸಾಧು ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು. ಒಬ್ಬ ವ್ಯಕ್ತಿಯು ಅಧರ್ಮಿ ಎಂದು ಕಾಣಬಹುದು, ಆದರೆ ಅವನಿಗೆ ಕೃಷ್ಣ ಪ್ರಜ್ಞೆಯ ಅರ್ಹತೆಗಳು ಸಂಪೂರ್ಣವಾಗಿ ಇದ್ದರೆ ಅವನು ಸಾಧು ಎಂದೇ ಅರ್ಥ ಮಾಡಿಕೊಳ್ಳಬೇಕು. ದುಷ್ಕೃತಾಂ ಆದವರನ್ನು ಅವರು ದುಷ್ಕೃತಾಂ ಎನ್ನುವ ಪದವು ಕೃಷ್ಣ ಪ್ರಜ್ಞೆಗೆ ಲಕ್ಷ್ಯ ಕೊಡದವರಿಗೆ ಅನ್ವಯಿಸುತ್ತದೆ. ಇಂತಹ ದುಷ್ಟರು ಅಥವಾ ದುಷ್ಕೃತಾಂ ಆದವರನ್ನು ಅವರು ಐಹಿಕ ವಿದ್ಯೆಯಿಂದ ಭೂತರಾಗಿದ್ದರೂ ಮೂರ್ಖರು ಮತ್ತು ಅಧಮ ಮನುಷ್ಯರು ಎಂದು ವರ್ಣಿಸಿದೆ. 100ಕ್ಕೆ 100ರಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವವರನ್ನು ಅವರು ವಿದ್ವಾಂಸರಲ್ಲದಿದ್ದರೂ ಸುಸಂಸ್ಕೃತರಲ್ಲದಿದ್ದರೂ ಸಾಧು ಎಂದು ಪರಿಗಣಿಸಲಾಗುವುದು. ನಾಸ್ತಿಕರ ವಿಷಯ ಹೇಳುವುದಾದರೆ ಭಗವಂತನು ರಾಕ್ಷಸರಾದ ರಾವಣ ಮತ್ತು ಕಂಸನನ್ನು ನಾಶ ಮಾಡಿದಂತೆ ನಾಸ್ತಿಕರನ್ನು ನಾಶ ಮಾಡಲು ತನ್ನ ನಿಜ ಸ್ವರೂಪದಲ್ಲಿ ಅವತರಿಸುವ ಅಗತ್ಯವಿಲ್ಲ. ರಾಕ್ಷಸರನ್ನು ನಾಶ ಮಾಡಲು ಭಗವಂತನಿಗೆ ಅನೇಕ ಬಂಟರಿದ್ದಾರೆ, ಆದರೆ ಭಗವಂತನ ಪರಿಶುದ್ಧ ಭಕ್ತರನ್ನು ರಾಕ್ಷಸರು ಸದಾ ಹಿಂಸಿಸುತ್ತಾರೆ. ಮುಖ್ಯವಾಗಿ ಆ ಭಕ್ತರನ್ನು ತೃಪ್ತಿಗೊಳಿಸುವುದಕ್ಕೋಸ್ಕರ ಭಗವಂತನು ಇಳಿದು ಬರುತ್ತಾನೆ. ಭಕ್ತನು ತನ್ನ ನೆಂಟನೇ ಆದರೂ ರಾಕ್ಷಸನು ಅವನನ್ನು ಹಿಂಸಿಸುತ್ತಾನೆ. ಪ್ರಹ್ಲಾದ ಮಹಾರಾಜನು ತನ್ನ ಮಗನೇ ಆದರೂ ಹಿರಣ್ಯಕಶಿಪು ಅವನನ್ನು ಹಿಂಸಿಸಿದ. ಕೃಷ್ಣನ ತಾಯಿಯಾದ ದೇವಕಿಯು ಕಂಸನ ತಂಗಿಯಾದರೂ ಕೃಷ್ಣನು ಅವನ ಮಗ ಎನ್ನುವ ಒಂದೇ ಕಾರಣಕ್ಕಾಗಿ ಆಕೆ ಮತ್ತು ಆಕೆಯ ಗಂಡ ವಾಸುದೇವನು ಹಿಂಸೆಗೆ ಒಳಗಾಗಬೇಕಾಯಿತು. ಆದ್ದರಿಂದ ಶ್ರೀಕೃಷ್ಣನು ಕಂಸನನ್ನು ಕೊಲ್ಲುವುದಕ್ಕಿಂತ ಹೆಚ್ಚಾಗಿ ದೇವಕಿಯನ್ನು ರಕ್ಷಿಸುವುದಕ್ಕಾಗಿ ಅವತಾರವೆತ್ತಿದ. ಆದರೆ ಎರಡೂ ಏಕಕಾಲದಲ್ಲಿ ಸಾಧಿತವಾದವು. ಆದ್ದರಿಂದ ಭಕ್ತರನ್ನು ಉದ್ಧರಿಸಲು ಮತ್ತು ದುಷ್ಟ ರಾಕ್ಷಸರನ್ನು ನಿಗ್ರಹಿಸಲು ಭಗವಂತನು ವಿವಿಧ ಅವತಾರಗಳನ್ನು ಎತ್ತುತ್ತಾನೆ. ಇಲ್ಲಿಂದ ಓದಿ ಪ್ರಭುಜಿ. ಭಗವದ್ ರಾಜ್ಯದಿಂದ ಲೌಕಿಕ ಅಭಿವ್ಯಕ್ತಿಗಾಗಿ ಇಳಿದು ಬರುವುದೇ ಭಗವದ್ ಅವತಾರ. ಹೀಗೆ ಇಳಿದು ಬರುವ ಪರಮ ಪುರುಷನ ನಿರ್ದಿಷ್ಟ ರೂಪವನ್ನು ಅವತಾರ ಎಂದು ಕರೆಯಲಾಗುತ್ತದೆ. ಇಂತಹ ಸ್ವರೂಪಗಳು ಭಗವಂತನ ರಾಜ್ಯವಾದ ಆಧ್ಯಾತ್ಮಿಕ ಲೋಕದಲ್ಲಿ ನೆಲೆಸಿರುತ್ತವೆ. ಅವು ಭೌತಿಕ ಜಗತ್ತಿಗೆ ಬಂದಾಗ ಅವತಾರ ಎನ್ನುವ ಹೆಸರನ್ನು ಪಡೆಯುತ್ತವೆ. ಅವತಾರಗಳಲ್ಲಿ ಹಲವು ರೀತಿಗಳು. ಉದಾಹರಣೆಗೆ ಪುರುಷ ಅವತಾರಗಳು, ಗುಣಾವತಾರಗಳು, ಲೀಲಾವತಾರಗಳು, ಶಕ್ತಿ ಆವೇಶ ಅವತಾರಗಳು, ಮನ್ವಂತರ ಅವತಾರಗಳು ಮತ್ತು ಯುಗ ಅವತಾರಗಳು. ಇವೆಲ್ಲ ವಿಶ್ವದಲ್ಲಿ ಎಲ್ಲೆಡೆಯೂ ನಿಯತ ಕಾಲಕ್ಕೆ ಕಾಣಿಸಿಕೊಳ್ಳುತ್ತವೆ. ಆದರೆ ಶ್ರೀಕೃಷ್ಣನು ಆದಿಪ್ರಭು, ಎಲ್ಲಾ ಅವತಾರಗಳ ಆದಿಮೂಲ. ಪರಿಶುದ್ಧ ಭಕ್ತರಿಗೆ ಕೃಷ್ಣನನ್ನು ಅವನ ವೃಂದಾವನದ ಮೂಲ ಲೀಲೆಗಳಲ್ಲಿ ಕಾಣಬೇಕೆಂದು ಬಹಳ ಕಾತರ. ಅವರ ಆತಂಕವನ್ನು ತಣಿಸುವ ನಿರ್ದಿಷ್ಟ ಉದ್ದೇಶಕ್ಕಾಗಿಯೇ ಪ್ರಭು ಶ್ರೀಕೃಷ್ಣನು ಇಳಿದು ಬರುತ್ತಾನೆ. ಆದುದರಿಂದ ಕೃಷ್ಣಾವತಾರದ ಮುಖ್ಯ ಉದ್ದೇಶ ಅವನ ಪರಿಶುದ್ಧ ಭಕ್ತರನ್ನು ತೃಪ್ತಿಗೊಳಿಸುವುದು. ಪ್ರತಿಯೊಂದು ಯುಗದಲ್ಲಿಯೂ ತಾನು ಅವತಾರವೆತ್ತುವುದಾಗಿ ಭಗವಂತನು ಹೇಳುತ್ತಾನೆ. ಆತನು ಕಲಿಯುಗದಲ್ಲಿಯೂ ಅವತಾರವೆತ್ತುತ್ತಾನೆ ಎನ್ನುವುದನ್ನು ಇದು ಸೂಚಿಸುತ್ತದೆ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಕಲಿಯುಗದ ಅವತಾರ ಶ್ರೀ ಚೈತನ್ಯ ಮಹಾಪ್ರಭು. ಅವರು ಸಂಕೀರ್ತನ ಆಂದೋಲನದಿಂದ ಕೃಷ್ಣ ಪ್ರಜ್ಞೆಯನ್ನು ಭಾರತದಲ್ಲೆಲ್ಲ ಹರಡಿದರು. ಈ ಸಂಕೀರ್ತನ ಸಂಸ್ಕೃತಿಯು ಊರಿನಿಂದ ಊರಿಗೆ, ಹಳ್ಳಿಯಿಂದ ಹಳ್ಳಿಗೆ, ಪ್ರಪಂಚದಲ್ಲೆಲ್ಲ ಪ್ರಸಾರವಾಗುತ್ತದೆ ಎಂದು ಅವರು ಭವಿಷ್ಯ ನುಡಿದರು. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಅವತಾರವಾದ ಚೈತನ್ಯ ಮಹಾಪ್ರಭುಗಳನ್ನು ಉಪನಿಷತ್ತುಗಳು, ಮಹಾಭಾರತ ಮತ್ತು ಭಾಗವತದಂತಹ ಅಪೌರುಷೇಯ ಧರ್ಮಗ್ರಂಥಗಳ ರಹಸ್ಯ ಭಾಗಗಳಲ್ಲಿ ನೇರವಾಗಿ ಅಲ್ಲದಿದ್ದರೂ ಗೋಪ್ಯವಾಗಿ ವರ್ಣಿಸಲಾಗಿದೆ. ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನೆ ಆಂದೋಲನವು ಶ್ರೀಕೃಷ್ಣನ ಭಕ್ತರನ್ನು ಬಹಳವಾಗಿ ಆಕರ್ಷಿಸುತ್ತದೆ. ಭಗವಂತನ ಈ ಅವತಾರವು ದುಷ್ಕರ್ಮಿಗಳನ್ನು ಕೊಲ್ಲುವುದಿಲ್ಲ, ತನ್ನ ಅವ್ಯಾಜ್ಯ ಕರುಣೆಯಿಂದ ಉದ್ಧರಿಸುತ್ತದೆ. ಧನ್ಯವಾದಗಳು ಮಾತಾಡಿ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಭಗವಂತ ಏನಕ್ಕಾಗಿ ಬರ್ತಾನೆ, ಅವತಾರ ಮಾಡ್ತಾನೆ ಅಂದ್ರೆ ಭಕ್ತರನ್ನು ರಕ್ಷಿಸ್ಲಿಕ್ಕೆ ಬರ್ತಾನೆ, ದುಷ್ಟರನ್ನು ಕೊಲ್ಲಲಿಕ್ಕೆ ಬರ್ತಾನೆ, ಶಿಕ್ಷಿಸ್ಲಿಕ್ಕೆ ಬರ್ತಾನೆ, ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ ಪ್ರತಿ ಯುಗದಲ್ಲೂ ಬರ್ತಾನೆ. ಅದಕ್ಕಾಗಿ ಇಲ್ಲಿ ಸಾಧು ಅಂದ್ರೆ ಭಕ್ತರು. ಅವರು 100ಕ್ಕೆ 100ರಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವವರು.
ಸೊ ಅಂತಹ ಅವರು ವಿದ್ವಾಂಸರಲ್ಲದಿದ್ದರೂ ಅವರು ಸಾಧು ಅಂತ ಕರೀತಾರೆ. ಸೊ ಆದ್ದರಿಂದ ಸಾಧುಗಳನ್ನು ರಕ್ಷಣೆ ಮಾಡ್ಲಿಕ್ಕಾಗಿ ಭಕ್ತರನ್ನು ರಕ್ಷಣೆ ಮಾಡ್ಲಿಕ್ಕೆ ಬರ್ತಾನೆ. ಇಲ್ಲಿ ಉದಾಹರಣೆ ಪ್ರಹ್ಲಾದ ಮಹಾರಾಜ, ನಾವು ಆಲ್ರೆಡಿ ಹೇಳಿದೆ. ಪ್ರಹ್ಲಾದ ಮಹಾರಾಜ ಮಗನೇ ಆದ್ರೂ ಹಿರಣ್ಯಕಶಿಪು ಅವನಿಗೆ ಹಿಂಸೆ ಕೊಡ್ತಾ ಇದ್ದ, ಎಲ್ಲಾ ರೀತಿಯಿಂದ ಕೊಲ್ಲಲಿಕ್ಕೆ ಅವನನ್ನು ಪ್ರಯತ್ನ ಮಾಡಿದ. ಅದಕ್ಕೆ ಭಗವಂತ ಬಂದ, ರಕ್ಷಣೆ ಕೊಟ್ಟ. ಆಮೇಲೆ ನೋಡಿ, ಕಂಸನ ತಂಗಿ ದೇವಕಿ ಆದ್ರೂ ಕೂಡ ಕೃಷ್ಣ ಅವನೇನ್ ಮಾಡ್ದ, ಕಂಸ ಏನ್ ಮಾಡ್ದ, ಅವರಿಬ್ಬರನ್ನು ಸೆರೆಮನೆಯಲ್ಲಿಟ್ಟು ಅವರ ಮಕ್ಕಳನ್ನೆಲ್ಲ ಕೊಲ್ತಾ ಇದ್ದ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಸೊ ಹಾಗಾಗಿ ಆ ವಸುದೇವನ ನೋಡಿ, ಆ ಕೃಷ್ಣ ಅವರ ಮಗ ಎನ್ನುವ ಒಂದೇ ಕಾರಣಕ್ಕಾಗಿ ಕಂಸ ಆ ದೇವಕಿ ಮತ್ತು ಅವರ ಗಂಡ ವಸುದೇವನನ್ನ ಸೆರೆಮನೆಯಲ್ಲಿಟ್ಟ. ಸೊ ಆದ್ದರಿಂದ ಕೃಷ್ಣನು ಕಂಸನನ್ನು ಕೊಲ್ಲುವುದಕ್ಕಿಂತ ಹೆಚ್ಚಾಗಿ ದೇವಕಿಯನ್ನು ರಕ್ಷಿಸಲಿಕ್ಕಾಗಿ ಅವತಾರ ಎತ್ತಿದ್ದ. ಸೊ ದೇವಕಿಯನ್ನು ರಕ್ಷಿಸ್ಲಿಕ್ಕೆ ಅವತಾರ ಎತ್ತಿದ. ಮತ್ತೆ ಎರಡೂ ಏಕಕಾಲದಲ್ಲಿ ಸಾಧಿತವಾಯಿತು. ಅಂದ್ರೆ ಕಂಸನನ್ನು ಕೊಂದ ಮತ್ತೆ ದೇವಕಿಯನ್ನು ರಕ್ಷಿಸಿದ, ಎರಡೂ ಕೂಡ ಒಂದೇ ಸಮಯದಲ್ಲಿ ಅವನು ಮಾಡಿದ್ದಾನೆ ಅಲ್ವಾ? ಭಕ್ತರ ರಕ್ಷಣೆ, ದೇವಕಿಯ ರಕ್ಷಣೆ, ದುಷ್ಟರ ಸಂಹಾರ ಮಾಡುವುದು. ಸೊ ದೇವಕಿಯನ್ನು ರಕ್ಷಿಸುವುದು ಮತ್ತೆ ಕಂಸನನ್ನು ಕೊಲ್ಲುವುದು ಎರಡೂ ಒಟ್ಟಿಗೆ ಮಾಡಿದ್ದಾನೆ ಅಲ್ವಾ? ಸೊ ಹಾಗಾಗಿ ವಿವಿಧ ರೀತಿಯ ಅವತಾರಗಳಿಗೆ ತುಂಬಾ ಅಂದರೆ ಅವತಾರಗಳಲ್ಲಿ ಅನೇಕ ರೀತಿಯ ಅವತಾರಗಳಿವೆ. ಸಲಿ ಪುರುಷ ಅವತಾರ, ಗುಣಾವತಾರ, ಲೀಲಾವತಾರ, ಶಕ್ತ್ಯಾವೇಶ ಅವತಾರ, ಮನ್ವಂತರ ಅವತಾರ, ಯುಗಾವತಾರ, ಹೀಗೆ ಅನೇಕ ರೀತಿಯ ಅವತಾರಗಳು. ಈ ಪುರುಷಾವತಾರ ಅಂದ್ರೆ ಸೃಷ್ಟಿ ಲೀಲೆಯಲ್ಲಿ ಬರ್ತಾರೆ. ಕಾರಣೋದಕ್ಷಾಯಿ ವಿಷ್ಣು, ಗರ್ಭೋದಕ್ಷಾಯಿ ವಿಷ್ಣು, ಕ್ಷೀರೋದಕ್ಷಾಯಿ ವಿಷ್ಣು. ಗುಣಾವತಾರ ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ ರಜೋಗುಣ ಅವತಾರ, ವಿಷ್ಣು ಸತ್ವಗುಣ ಅವತಾರ, ಆಮೇಲೆ ಮಹೇಶ್ವರ ಇದು ತಮೋಗುಣ ಅವತಾರ. ಹೀಗೆ ಲೀಲಾ ಅವತಾರಗಳು ಅನೇಕ ಇವೆ. ಲೀಲಾ ಅವತಾರಗಳು, ಶಕ್ತ್ಯಾವೇಶ ಅವತಾರ. ಶಕ್ತ್ಯಾವೇಶ ಅವತಾರ ಅಂದ್ರೆ ಈಗ ಭಕ್ತಿ ಶಕ್ತಿ ನಾರದ ಅವತಾರ. ಹರೇ ಕೃಷ್ಣ. ಸಾಹಿತ್ಯ ಶಕ್ತಿ ಅಂದ್ರೆ ಸಾಹಿತ್ಯ ಶಕ್ತಿಗೆ ವ್ಯಾಸದೇವರು. ಹೀಗೆ ಅವತಾರಗಳು. ಮನ್ವಂತರ, ಪ್ರತಿ ಮನ್ವಂತರಕ್ಕೂ ಅವತಾರ ಬರ್ತಾನೆ, ಪ್ರತಿ ಯುಗಕ್ಕೂ ಅವತಾರ ಬರ್ತಾರೆ. ಯುಗ ಅವತಾರ ಅಂದ್ರೆ ಕೃತಯುಗದಲ್ಲಿ ನರನಾರಾಯಣ, ಆಮೇಲೆ ತ್ರೇತಾಯುಗದಲ್ಲಿ ರಾಮ, ದ್ವಾಪರ ಯುಗದಲ್ಲಿ ಕೃಷ್ಣ, ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳು. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಬರ್ಲಿಕ್ಕೆ, ಅವತಾರ ಎತ್ತಲಿಕ್ಕೆ ಮತ್ತೊಂದು ಕಾರಣ ಇದೆ. ಏನಂದ್ರೆ ಭಕ್ತರಿಗೆ ಲೀಲೆಗಳನ್ನ ಮಾಡಿ ಅವರಿಗೆ ಅವರ ಒಂದು ಶುದ್ಧಿಗೊಳಿಸೋದು, ತೃಪ್ತಿಗೊಳಿಸೋದು, ಅದಕ್ಕೆ ಬರ್ತಾನೆ ಭಕ್ತರಿಗೆ. ಆಮೇಲೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅವತಾರ ಆಗಿರೋದು ಯಾಕೆ ಅಂದ್ರೆ ಅವರು ಸಂಕೀರ್ತನವನ್ನ ಅವರು ಆಂದೋಲನವನ್ನ ಪ್ರಾರಂಭ ಮಾಡಲಿಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಕೃಷ್ಣ ಪ್ರೇಮವನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಅವರು ಈ ಒಂದು ಚೈತನ್ಯ ಮಹಾಪ್ರಭುಗಳ ಅವತಾರದಲ್ಲಿ ಮಹಾವದನ್ಯ ಅವತಾರ ಅಂತ ಕರೀತಾರೆ. ಅವ್ಯಾಜ ಕರುಣೆಯಿಂದ ಅವರು ಏನನ್ ಮಾಡ್ತಾರೆ, ಎಲ್ಲರನ್ನು ರಕ್ಷಣೆ ಮಾಡ್ತಾರೆ. ಚೈತನ್ಯ ಮಹಾಪ್ರಭುಗಳ ಅವತಾರದಲ್ಲಿ ಅವರು ದುಷ್ಕರ್ಮಿಗಳನ್ನ ಅವರು ಕೊಲ್ಲೋದಿಲ್ಲ. ಈಗ 9ನೇ ಶ್ಲೋಕವನ್ನು ನೋಡೋಣ. ಇದು ತುಂಬಾ ಮುಖ್ಯವಾದ ಶ್ಲೋಕ. ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ನಂದಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಓದ್ಬೇಕಾ ಮಾತಾಜಿ? ಇಲ್ಲ, ಅನುವಾದ ಮತ್ತು ಭಾವಾರ್ಥ. ಅನುವಾದ ಮತ್ತು ಭಾವಾರ್ಥ. ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ದೇಹತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಹರೇ ಕೃಷ್ಣ. ಇದು ನೋಡೋಣ. ಜನ್ಮ ಕರ್ಮ ಚಮೆ ದಿವ್ಯಂ, ಭಗವಂತನ ಹುಟ್ಟು, ಭಗವಂತನ ಚಟುವಟಿಕೆ, ಕರ್ಮ ಅಂದ್ರೆ ಚಟುವಟಿಕೆ, ಎರಡೂ ಕೂಡ ಅಲೌಕಿಕವಾದದ್ದು, ದಿವ್ಯವಾದದ್ದು. ಯೋ ವೇತಿ ತತ್ವತಃ, ಇದನ್ನ ಯಾರು ತಿಳ್ಕೊಳ್ತಾರೆ ಅವಾಗ ತ್ಯಕ್ತ್ವಾ ದೇಹಂ, ಅವರು ಈ ಶರೀರವನ್ನ ತ್ಯಾಗ ಮಾಡಿದ ಮೇಲೆ ಪುನರ್ಜನ್ಮ ನೈತಿ ಮಾಮೇತಿ, ಅವರಿಗೆ ಪುನರ್ಜನ್ಮ ಇಲ್ಲ. ಅವ್ರು ಎಲ್ಲಿ ಹೋಗ್ತಾರೆ? ಭಗವಂತನ ಲೋಕಕ್ಕೆ ಹೋಗ್ತಾರೆ. ಸೊ ಈಗ ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು? ಭಗವಂತನ ಹುಟ್ಟು ಇಲ್ಲಿ ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ?
ಹುಟ್ಟು ಮತ್ತು ಅವರ ಕರ್ಮಗಳ ಬಗ್ಗೆ ನಾವು ಯಥಾವತ್ತಾಗಿ ತಿಳ್ಕೊಳ್ಬೇಕು, ಯಥಾರ್ಥವಾಗಿ ತಿಳ್ಕೊಳ್ಬೇಕು. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಗವಂತನು ತನ್ನ ನಿತ್ಯ ನಿವಾಸದಿಂದ ಹಿಡಿದು ಬರುವುದನ್ನು 6ನೆಯ ಶ್ಲೋಕದಲ್ಲಿ ವಿವರಿಸಿದೆ. ದೇವೋತ್ತಮ ಪರಮಪುರುಷನ ಅವತಾರದ ಸತ್ಯವನ್ನು ಅರ್ಥ ಮಾಡಿಕೊಂಡವನು ಆಗಲೇ ಐಹಿಕ ಬಂಧನದಿಂದ ಮುಕ್ತನಾಗಿದ್ದಾನೆ. ಆದುದರಿಂದ ಈಗಿನ ಭೌತಿಕ ಶರೀರವನ್ನು ತ್ಯಜಿಸಿದ ಕೂಡಲೇ ಅವನು ಭಗವಂತನ ಸಾಮ್ರಾಜ್ಯಕ್ಕೆ ಹಿಂತಿರುಗುತ್ತಾನೆ. ಐಹಿಕ ಬಂಧನದಿಂದ ಹೀಗೆ ಮುಕ್ತನಾಗುವುದು ಜೀವಿಗೆ ಸುಲಭವೇನಲ್ಲ. ನಿರಾಕಾರವಾದಿಗಳು ಮತ್ತು ಯೋಗಿಗಳು ಬಹಳ ಕಷ್ಟಪಟ್ಟು ಹಲವಾರು ಜನ್ಮಗಳ ನಂತರ ಮುಕ್ತಿಯನ್ನು ಪಡೆಯುತ್ತಾರೆ. ಆಗಲೂ ಅವರು ಪಡೆಯುವ ಮುಕ್ತಿ ಎಂದರೆ ಭಗವಂತನ ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಲೀನರಾಗುವುದು. ಇದು ಭಾಗಶಃ ಮುಕ್ತಿ. ಅವರು ಮುಂದೆ ಈ ಐಹಿಕ ಜಗತ್ತಿಗೆ ಹಿಂದಿರುಗುವ ಅಪಾಯವೂ ಇದ್ದೇ ಇರುತ್ತದೆ. ಆದರೆ ಭಕ್ತನು ಭಗವಂತನ ದೇಹ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಅರ್ಥ ಮಾಡಿಕೊಂಡರೆ ಸಾಕು. ಆತನು ಈ ದೇಹವನ್ನು ಬಿಟ್ಟ ನಂತರ ಭಗವಂತನ ನಿವಾಸ ಸೇರುತ್ತಾನೆ. ಈ ಐಹಿಕ ಜಗತ್ತಿಗೆ ಹಿಂತಿರುಗುವ ಅಪಾಯವೂ ಇರುವುದಿಲ್ಲ. ಬ್ರಹ್ಮ ಸಂಹಿತೆಯಲ್ಲಿ 5.33 ಭಗವಂತನಿಗೆ ಹಲವಾರು ರೂಪಗಳು, ಅವತಾರಗಳು ಉಂಟು ಎಂದು ಹೇಳಿದೆ. ಅದ್ವೈತಂ ಅಚ್ಯುತಂ ಅನಾದಿ ಅನಂತ ರೂಪಂ. ಭಗವಂತನಿಗೆ ಅನೇಕ ದಿವ್ಯ ರೂಪಗಳಿದ್ದರೂ ಅವೆಲ್ಲ ಒಂದೇ. ದೇವೋತ್ತಮ ಪರಮಪುರುಷನು ಒಬ್ಬನೇ. ಇದು ಪ್ರಾಪಂಚಿಕ ಮನಸ್ಸಿನ ವಿದ್ವಾಂಸರಿಗೂ ಅನುಭವಗಮ್ಯ ತತ್ವಶಾಸ್ತ್ರಜ್ಞರಿಗೂ ಅರ್ಥವಾಗುವುದಿಲ್ಲ. ಆದರೂ ನಾವು ಇದನ್ನು ದೃಢ ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಳಬೇಕು. ವೇದಗಳಲ್ಲಿ ಪುರುಷ ಬೋಧಿನಿ ಉಪನಿಷತ್ತು ಹೇಳಿರುವಂತೆ ಏಕೋ ದೇವೋ ನಿತ್ಯ ಲೀಲಾನುರಕ್ತೋ ಭಕ್ತ್ಯವ್ಯಾಪಿ ಹೃದಯಾಂತರಾತ್ಮ. ಒಬ್ಬನೇ ಆದ ದೇವೋತ್ತಮ ಪರಮಪುರುಷನು ತನ್ನ ಪರಿಶುದ್ಧ ಭಕ್ತರೊಂದಿಗೆ ಅನೇಕ ದಿವ್ಯ ರೂಪಗಳಲ್ಲಿ ನಿರಂತರವಾಗಿ ಲೀಲೆಗಳಲ್ಲಿ ತೊಡಗಿರುತ್ತಾನೆ. ವೇದದ ಈ ಮಾತನ್ನು ಸ್ವತಃ ಭಗವಂತನೇ ಗೀತೆಯ ಈ ಶ್ಲೋಕದಲ್ಲಿ ದೃಢಪಡಿಸುತ್ತಾನೆ. ಯಾರು ವೇದಗಳ ಪ್ರಮಾಣವನ್ನು ಒಪ್ಪಿ ದೇವೋತ್ತಮ ಪರಮಪುರುಷನ ಪ್ರಮಾಣವನ್ನು ಒಪ್ಪಿ ಈ ಸತ್ಯವನ್ನು ಸ್ವೀಕರಿಸುತ್ತಾನೋ, ಯಾರು ಊಹಾತ್ಮಕ ಚಿಂತನೆಗಳಲ್ಲಿ ಕಾಲವನ್ನು ವ್ಯರ್ಥ ಮಾಡುವುದಿಲ್ಲವೋ, ಅವನು ಮುಕ್ತಿಯ ಅತ್ಯುನ್ನತ ಪರಿಪೂರ್ಣ ಸ್ಥಿತಿಯನ್ನು ತಲುಪುತ್ತಾನೆ. ಶ್ರದ್ಧೆಯಿಂದ ಈ ಸತ್ಯವನ್ನು ಸ್ವೀಕರಿಸಿದರೆ ಸಾಕು, ಮನುಷ್ಯನು ನಿಶ್ಚಯವಾಗಿಯೂ ಮುಕ್ತಿಯನ್ನು ಸಾಧಿಸುತ್ತಾನೆ. ತತ್ವಮಸಿ ಎನ್ನುವ ವೇದದ ಮಾತು ಇಲ್ಲಿ ವಾಸ್ತವವಾಗಿ ಅನ್ವಯವಾಗುತ್ತದೆ. ಯಾರು ಶ್ರೀಕೃಷ್ಣನೇ ಪರಮೋನ್ನತನೆಂದು ಅರ್ಥ ಮಾಡಿಕೊಳ್ಳುತ್ತಾನೋ, ಅಥವಾ ಭಗವಂತನಿಗೆ ನೀನೇ ಪರಬ್ರಹ್ಮ, ದೇವೋತ್ತಮ ಪರಮಪುರುಷನು ಎಂದು ಹೇಳುತ್ತಾನೋ, ಅವನು ನಿಶ್ಚಯವಾಗಿ ಆ ಕ್ಷಣವೇ ಮುಕ್ತಿಯನ್ನು ಪಡೆಯುತ್ತಾನೆ. ಆದುದರಿಂದ ಭಗವಂತನ ದಿವ್ಯ ಸಹವಾಸವು ಅವನಿಗೆ ಲಭ್ಯವಾಗುವುದು ಖಚಿತ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಭಗವಂತನ ಇಂಥ ನಿಷ್ಠ ಭಕ್ತನು ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಇದನ್ನು ಕೆಳಗಿನ ವೇದ ವಾಕ್ಯಗಳಲ್ಲಿ ದೃಢಪಡಿಸುತ್ತದೆ. ತ್ವಮೇವ ವಿದಿತ್ವಾತಿ ಮೃತ್ಯುಮೇತಿ ನಾನ್ಯಃ ಪಂಥ ವಿದ್ಯತೆ ಅಯನಾಯ. ದೇವೋತ್ತಮ ಪರಮಪುರುಷನಾದ ಭಗವಂತನು ತಿಳಿದುಕೊಂಡ ಮಾತ್ರದಿಂದಲೇ ಮನುಷ್ಯನು ಹುಟ್ಟು ಸಾವುಗಳಿಂದ ಪಾರಾಗಿ ಮುಕ್ತಿಯ ಪರಿಪೂರ್ಣ ಸ್ಥಿತಿಯನ್ನು ತಲುಪಬಹುದು. ಈ ಪರಿಪೂರ್ಣತೆಯನ್ನು ಸಾಧಿಸಲು ಬೇರೆ ಯಾವ ಮಾರ್ಗವೂ ಇಲ್ಲ. ಶ್ವೇತಶ್ವತರ ಉಪನಿಷತ್ತು 3.8 ಬೇರೆ ದಾರಿಯೇ ಇಲ್ಲ ಎನ್ನುವುದರ ಅರ್ಥ ಕೃಷ್ಣನು ದೇವೋತ್ತಮ ಪರಮಪುರುಷನೆಂದು ಅರಿದವನು ಖಂಡಿತವಾಗಿ ತಮೋಗುಣದಲ್ಲಿದ್ದಾನೆ ಎಂದು. ಅವನು ಜೇನುತುಪ್ಪದ ಸೀಸೆಯ ಹೊರ ಭಾಗವನ್ನು ನೆಕ್ಕಿದ ಮಾತ್ರಕ್ಕೆ, ಎಂದರೆ ಭಗವದ್ಗೀತೆಯನ್ನು ಐಹಿಕ ವಿದ್ವತ್ತಿಗೆ ಅನುಗುಣವಾಗಿ ವ್ಯಾಖ್ಯಾನ ಮಾಡಿದ ಮಾತ್ರಕ್ಕೆ ಮುಕ್ತಿಯನ್ನು ಪಡೆಯಲಾರನು. ಇಂತಹ ಅನುಭವಗಮ್ಯ ತತ್ವಶಾಸ್ತ್ರಜ್ಞರು ಐಹಿಕ ಜಗತ್ತಿನಲ್ಲಿ ಬಹು ಮುಖ್ಯ ಪಾತ್ರಗಳನ್ನು ವಹಿಸಬಹುದು. ಆದರೆ ಅವರು ಮುಕ್ತಿಗೆ ಅರ್ಹರಾಗಿಯೇ ಆಗುತ್ತಾರೆ ಎಂದೇನೂ ಇಲ್ಲ. ಇಂತಹ ಗರ್ವಿತರಾದ ಲೌಕಿಕ ವಿದ್ವಾಂಸರು ಭಗವದ್ಭಕ್ತನ ಅವ್ಯಾಜ್ಯ ಕರುಣೆಗಾಗಿ ಕಾಯಬೇಕಾಗುತ್ತದೆ. ಆದುದರಿಂದ ಮನುಷ್ಯನು ಶ್ರದ್ಧೆ ಮತ್ತು ಜ್ಞಾನಗಳಿಂದ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು ಮತ್ತು ಈ ಮೂಲಕ ಪರಿಪೂರ್ಣತೆಯನ್ನು ಪಡೆಯಬೇಕು. ಧನ್ಯವಾದಗಳು ಮಾತಾಜಿ. ಕೃಷ್ಣ.
ಈ ಶ್ಲೋಕ ತುಂಬಾ ಮುಖ್ಯ. ನಮಗೆ ಭಗವಂತನ ಜನ್ಮ, ಭಗವಂತನ ಚಟುವಟಿಕೆಗಳು, ಕಾರ್ಯ ಚಟುವಟಿಕೆಗಳು ಅವೆಲ್ಲವೂ ದಿವ್ಯವಾದದ್ದು. ಎಲ್ಲವೂ ಕೂಡ ಜನ್ಮವೂ ದಿವ್ಯವಾದದ್ದು, ಅವನ ಕರ್ಮವೂ ದಿವ್ಯವಾದದ್ದು. ಇದನ್ನ ಯಾರು ತಿಳ್ಕೊಳ್ತಾರೆ ಯಥಾವತ್ತಾಗಿ, ಅವರಿಗೆ ಮತ್ತೆ ಜನ್ಮ ಇಲ್ಲ. ಅಂದ್ರೆ ಈ ಭಗವಂತನ ಲೋಕಕ್ಕೆ ಹೋಗ್ತಾರೆ. ಅಂದ್ರೆ ಭಗವಂತನ ಜನ್ಮ ಕರ್ಮಗಳನ್ನ ತಿಳ್ಕೊಳ್ಳೋದು ಸುಲಭ ಇಲ್ಲ ಅಲ್ವಾ? ಭಗವಂತನ ಜನ್ಮ ಕರ್ಮ ಸರಿಯಾಗಿ ತಿಳ್ಕೊಳ್ಬೇಕು. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಿರಾಕಾರವಾದಿಗಳು ಮತ್ತೆ ಈ ಅಷ್ಟಾಂಗ ಯೋಗಿ ಅವರೆಲ್ಲ ಬಹಳ ಕಷ್ಟಪಟ್ಟು ಅನೇಕ ಜನ್ಮಗಳ ನಂತರ ಅವ್ರು ಏನ್ ಮಾಡ್ತಾರೆ, ಮುಕ್ತಿ ಹೊಂದುತ್ತಾರೆ. ಮುಕ್ತಿ ಅಂದ್ರೆ ಅವರು ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗ್ತಾರೆ. ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗೋದು ಅದು ಭಾಗಶಃ ಮುಕ್ತಿ. ಆದರೆ ಭಗವಂತನ ಲೋಕಕ್ಕೆ ಹೋಗೋದು ಸಂಪೂರ್ಣವಾದ ಮುಕ್ತಿ. ಈಗ ಬ್ರಹ್ಮಜ್ಯೋತಿಗೆ ಹೋದರೆ ಅವರು ಮತ್ತೆ ಹಿಂದೆ ಫಾಲ್ ಡೌನ್ ಹಾಕಕ್ಕೆ ಚಾನ್ಸಸ್ ಇರ್ತದೆ. ಆದರೆ ಯಾರು ಭಗವಂತನ ದೇಹ, ಅವನ ಜನ್ಮ ಮತ್ತು ಅವನ ಕರ್ಮ ಇದನ್ನ ತಿಳ್ಕೊಂಡ್ರೆ ಅವರು ಭಗವಂತನ ಲೋಕಕ್ಕೆ ಹೋಗ್ತಾರೆ. ನೋಡಿ, ಈ ನಿರಾಕಾರವಾದಿಗಳು, ಈ ಮಾಯಾವಾದಿಗಳು ಮತ್ತೆ ಎಲ್ಲ ಅಷ್ಟಾಂಗ ಯೋಗಿಗಳು ಅವರು ತುಂಬಾ ಕಷ್ಟಪಟ್ಟರು ಕೂಡ ಅವರಿಗೆ ಬ್ರಹ್ಮಜ್ಯೋತಿಯಲ್ಲಿ ಹೋಗ್ತಾರೆ. ಆದರೆ ಭಕ್ತನಾದವನು ಭಗವಂತನ ಬಗ್ಗೆ, ಅವನ ಜನ್ಮ ಮತ್ತು ಅವನ ಚಟುವಟಿಕೆ ಇದನ್ನ ತಿಳ್ಕೊಂಡ್ರೆ ಸಾಕಾಗ ಭಗವಂತನ ಲೋಕಕ್ಕೆ ಹೋಗ್ಬೋದು ಅಲ್ವಾ? ಇದೆಷ್ಟು ಸುಲಭ ಅಲ್ವಾ? ಹರೇ ಕೃಷ್ಣ. ಯಾವುದು ಸುಲಭ? ಹರೇ ಕೃಷ್ಣ. ಯಾವುದು ಸುಲಭ, ಯಾವುದು ಶ್ರೇಷ್ಠ? ಭಗವಂತನ ಲೋಕಕ್ಕೆ ಹೋಗೋದು ಶ್ರೇಷ್ಠ ಅಲ್ವಾ? ಹರೇ ಕೃಷ್ಣ. ಮತ್ತೆ ಮತ್ತೆ ಹುಟ್ಟು ಸಾವು ಇಲ್ಲ. ಸೊ ಹಾಗಾಗಿ ಅಲ್ಲಿ ಹೋಗೋದು. ಹಾಗಾಗಿ ಅವನು ಯಾರು ನಿರಾಕಾರವಾದಿಗಳು ಮತ್ತೆ ಬೇರೆ ಯೋಗಿಗಳು ಅವರು ಕಷ್ಟಪಟ್ಟರು ಕೂಡ ಅವರು ಭಗವಂತನ ಲೋಕಕ್ಕೆ ಹೋಗೋದಿಲ್ಲ. ಅವ್ರು ಎಲ್ಲಿ ಹೋಗ್ತಾರೆ? ಅವರು ಬ್ರಹ್ಮಜ್ಯೋತಿ ಹೋಗ್ತಾರೆ. ಸೊ ಅದನ್ನೇ ಹೇಳ್ತೇವೆ. ಆದರೆ ಭಕ್ತ ಅವನು ಕೇವಲ ಅಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದ್ರಿಂದ, ಅವನ ಜನ್ಮ ಕರ್ಮ ತಿಳ್ಕೊಳ್ಳೋದ್ರಿಂದ ಅವನು ಏನಾಗ್ತಾನೆ? ಭಗವಂತನ ಲೋಕಕ್ಕೆ ಹೋಗ್ತಾನೆ. ಯಾರು ನೋಡಿ ಭಗವಂತನ ವೇದಗಳ ಪ್ರಮಾಣವನ್ನು ತಿಳ್ಕೊಂಡು ಒಪ್ಕೊಂಡು ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತ ಸ್ವೀಕಾರ ಮಾಡಿ ಅವನ ಬಗ್ಗೆ ತಿಳ್ಕೊಳ್ತಾರೆ, ಅವರು ನಿಜವಾಗಿ ಏನಾಗ್ತಾರೆ? ಭಗವಂತನ ಲೋಕಕ್ಕೆ ಹೋಗ್ತಾರೆ. ಬೇರೆ ಮಾರ್ಗ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿಗೆ ನಾವು ನಿಲ್ಲಿಸೋಣ. ಪ್ರಶ್ನೆಗಳೇನಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಮುಂದಿನ ವಾರ ಇದರ ಮುಂದುವರಿದ ಭಾಗ. ಹರೇ ಕೃಷ್ಣ. ಪ್ರಶ್ನೆಗಳೇನಾದ್ರೂ ಉಂಟಾ? ಹರೇ ಕೃಷ್ಣ. ಮಾತಾಜಿ, ಗ್ರೂಪ್ ಅಲ್ಲಿ ಕ್ಲಾಸ್ ಇವತ್ತಿತ್ತ ನಿನ್ನೆ ಇತ್ತ ಅಂತ ಏನು ಹಾಕ್ಲೇ ಇಲ್ಲ. ಅವರು ಮಾತಾಜಿ ಹಾಕ್ಲಿಲ್ಲ, ಸ್ವಲ್ಪ ಬಿಸಿ ಇದ್ರು ಅಂತ ಕಾಣುತ್ತೆ. ಮಾತಾಜಿಗೆ ಎವ್ರಿಡೇ ಸ್ಯಾಟರ್ಡೆ ಕ್ಲಾಸ್ ಇರುತ್ತಲ್ಲ. ನಾನು ಹೇಳಿದ್ದೆ ಮುಂದಿನ ಸರಿ ಸ್ಯಾಟರ್ಡೆ ಇರುತ್ತೆ. ನನಗೆ ನಿನ್ನೆ ಸ್ವಲ್ಪ ಇದು ಪ್ರಾಬ್ಲಮ್ ಇತ್ತಲ್ವಾ, ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ಅಂದ್ರೆ ನಮ್ಗೆ ಇನ್ಫಾರ್ಮೇಟಿವ್ ಚೆನ್ನಾಗಿರುತ್ತೆ. ಹರೇ ಕೃಷ್ಣ. ಒಂದ್ ನಿಮಿಷ ಹರೇ ಕೃಷ್ಣ. ನಾನು ಆಮೇಲೆ ಡಿಸ್ಕಸ್ ಮಾಡ್ತೇನೆ. ನಾನು ಎಂಡ್ ಮಾಡ್ತೇನೆ, ಇದನ್ನ ಲೈವ್ ಎಂಡ್ ಮಾಡ್ತೇನೆ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ.